ಶರಣು ಶ್ರೀಲೋಲ ಶರಣೆಂದು ಕಾಲಿಗೆರಗಲು ರವಿಜ ಕಾಲಿಗೆರಗಲು ರವಿಜ ವಾಲಿಯನ್ನು ರೊಳಗೆ ಹೊರಗೇಳೆಂದ ರಾಮ ಧನ್ಯನಾದೆ ಸ್ವಾಮಿ ಧನ್ಯನಾದೆ. ಸಮೂಲೋತ್ಪಾಟನೆಗೊಂಡಂತಹ ಸಪ್ತಸಾಲ ವೃಕ್ಷಗಳು ಬುಡಕಡಿದು ಬಿದ್ದಂತಹ ಬಗೆ ನೋಡಿದ್ಯೋ? ನೋಡಿದೆ. ಸಮಾಧಾನ ಆಯ್ತಾ? ಖಂಡಿತ ಹೌದು. ಧನ್ಯನಾದೆ. ಆ ವಿಕೃತಿಯ ಮೂಲ ಇದ್ದದ್ದು ಬೇರೆಲ್ಲಿ. ಅದು ಏನು? ಭೂಮಿಯನ್ನು ನೀವು ಒತ್ತಿ ಹಿಡಿದಾಗ ವಕ್ರಾಕೃತಿಯಲ್ಲಿರುವಂತಹ ಮರಗಳು ನೇರ ಬಂದವು. ಪ್ರಕೃತಿಯನ್ನು ನಾವು ವಿರೋಧಿಸುವುದಕ್ಕಿಲ್ಲ, ವಿಕೃತಿಯನ್ನು ವಿರೋಧಿಸದೆ ಉಳಿಯುವುದಕ್ಕೂ ಇಲ್ಲ. ಅದಕ್ಕಾಗಿಯೇ ಪಾದಾಂಗುಷ್ಟದಿಂದ ಉಕ್ಕಿದ ಕಾಲದಲ್ಲಿ ಅಹಿರೂಪದಿಂದ ದುಷ್ಟತಪವನ್ನೆಸಗುತ್ತಾ ಇದ್ದ ರಾಕ್ಷಸನೊಬ್ಬನ ಇರುವಿನ ಅರಿವು ಬಂತು. ಆದ್ದರಿಂದಲೇ ಸಾಯಕಕ್ಕೆ ನಿರ್ದೇಶನ ಮಾಡಿದ್ದು ವೃಕ್ಷವನ್ನು ಸಮೂಲವಾಗಿ ಛೇದಿಸಬೇಕು, ರಾಕ್ಷಸ ಸಂಹಾರವನ್ನು ಸಾಧಿಸಬೇಕು ಅಂತ. ಅಷ್ಟನ್ನು ಮಾಡಿ ಪುನೀತವಾಗಿ ಇದು ಸಾಯಕ ಬಂದು ಮತ್ತೆ ನನ್ನ ಕೈ ಸೇರಿ. ಈಗ ವಿಶ್ವಾಸ ಬಂತು ರಾಮ, ನರನಲ್ಲ ನೀನು ನಾರಾಯಣನು ಸ್ವಾಮಿ. ಧನ್ಯನಾದೆ. ಈಗ ಧೈರ್ಯ ಬಂದಿದೆ, ವಿಶ್ವಾಸ ಬಂದಿದೆ. ಅಷ್ಟ ಹೌದು ಅಂತಾರೆ. ಇನ್ನೇನು ಮಾಡಬೇಕು? ಸತಿ ಸಂಪ್ರಾಪ್ತಿಗ ರಣಕ್ಕೆ ಬರ ಹೇಳು. ವಾಲಿಯನ್ನು ರಣಕ್ಕೆ ಬರುವುದಕ್ಕೆ ಹೇಳು. ಸಹಾಯಕ ಸಕಾಲದಲ್ಲಿ ಒದಗುತ್ತೇನೆ. ನಿಲ್ಲದೆ ಎಷ್ಟೋ ಕಾಲ ಆಗಿತ್ತು. ಇಂದು ನನ್ನ ಬಲಕ್ಕೆ ರಾಮನಿದ್ದಾನೆ, ಧೈರ್ಯ ಬಂದಿದೆ. ಕೈಗೆ ಸಿಕ್ಕಿದ ಮರವನ್ನು ಹಿಡಿದುಕೊಂಡು ಬಂದಿದ್ದೇನೆ. ಯಾಕೆ? ನನ್ನ ಅಣ್ಣ ವಾಲಿಯನ್ನು ಕರೀತೇನೆ, ಅಣ್ಣನಿಗೆ ಬಡಿಯುವುದಕ್ಕೆ ಕರೀತೇನೆ. ಈಗ ಕರೀತೇನೆ. ಅಣ್ಣ ಕರಿವಾಗಲೇ ಮತ್ತೆ ಹೆದರಿಕೆ ಪ್ರಾರಂಭ ಆಯಿತು. ಅಣ್ಣ ಅಂತ ಕೂಗೋಣ ಎಂದು ನಾನು ಎದೆಯುಬ್ಬಿಸಿ ನಿಂತ್ರೆ ಅಣ್ಣನ ಪೆಟ್ಟಿನ ನೆನಪಾಗುವುದು. ಅಲ್ಲಿಯೇ ಧೈರ್ಯ ಹುದುಗಿ ಹೋಗುವುದು. ಏನ್ ಮಾಡೋದು? ರಾಮನ ಬಲ ಇದೆ. ರಾಮ ರಾಮ ನೀನೇ ಗತಿ, ನೀನೇ ಮತಿ. ರಾಮ ರಾಮ ಅಣ್ಣ ವಾಲೆ ಎಲ್ಲ ಸೂರ್ಯನ ಮಗನೇ, ಎಲ್ಲ ಇಂದ್ರನ ಮಗನೇ, ನಿನ್ನ ಅಪ್ಪನಿಗೆ ಬೆನ್ನು ತೋರಿಸಿ ಅಭ್ಯಾಸ ಇಲ್ಲ. ಮಗನಾದ ನಿನಗೆ ಮುಖ ತೋರಿಸಿ ಅಭ್ಯಾಸ ಇಲ್ಲ. ಇದೋ ನಿನ್ನ ಅಣ್ಣ ಒಬ್ಬ ಇದ್ದಾನೆ ಯಮ, ಅವನಲ್ಲಿಗೆ ನಿನ್ನನ್ನು ಬಡಿದಾಟುತ್ತೇನೆ. ಅಣ್ಣ 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 ಎಂದು ಕರೆದೆ. ಈಗ ವಾಲಿ ಎಂದೇ ಸಂಬೋಧಿಸುವುದು. ನಿನ್ನ ಅಣ್ಣ ಅಂದ್ರೆ ಎಷ್ಟು, ವಾಲಿ ಅಂದ್ರೆ ಎಷ್ಟು? ನನ್ನ ಸತಿ
ರುಮೆಯನ್ನು ಬಿಡುವುದಕ್ಕೆ ಆ, ಮನಸ್ಸು ಬಾರದೆ ಆ, ಅವಳನ್ನು ನನ್ನಿಂದ ಕಸಿದುಕೊಂಡು ಇಟ್ಟುಕೊಂಡವ ನೀನು. ಆ ಸತಿಯನ್ನು ಬಿಡು. ನಾನು ಸತಿಯ ಕೊಟ್ಟೆನು. ನಾನು ಸತಿಯ ಕೊಟ್ಟೆನು. ನಾನು ಸತಿಯ ಕೊಟ್ಟೆನು. ನಾನು ಸತಿಯ ಕೊಟ್ಟೆನು. ನೀನು ಮರಳಿ ಹೋಗಿಲ್ಲ. ನೀನು ಮರಳಿ ಹೋಗಿಲ್ಲ. ನೀನು ಹಿಂದೆ ಪಡೆದ ಗಂಗಾ ಬೆಲ್ಲ ಬರೆದನು. ಎಷ್ಟು ಸಂದರ್ಭದಲ್ಲಿ ಹಾ, ನನ್ನಿಂದ ಭಂಗ ಪಟ್ಟವ ನೀನು. ಯಾಕೆ? ಸತಿಯನ್ನ ಕೊಡು, ಸತಿಯನ್ನ ಬಿಡು, ಅದರಿಂದಲೇ ಭಂಗ ಪಟ್ಟವರು ನೀನು. ಹಾ, ಅದನ್ನೇ ಮರೆತಂತೆ ಕಾಣ್ತಾ ಇದೆ. ಈಗ ಮತ್ತೆ ಸತಿಯನ್ನು ಕೊಡು. ಕೊಡುವುದಾದ್ರೆ ಇಷ್ಟು ವರ್ಷ ನಾನು ಇಟ್ಕೊಳ್ತಾ ಇದ್ದ. ಓಹೋ, ನಾನು ಸತಿಯನ್ನು ಕೊಡವು. ಅಣಕವಲ್ಲ ಮೊದಲಿನಂತೆ. ಅಣಕವಲ್ಲ ಮೊದಲಿನಂತೆ ಅಣ್ಣ ರಣದಲ್ಲಿ. ಅಣ್ಣ ರಣದಲ್ಲಿ. ಸೆಣಸು ಮಾಡು ಸಲಿಗೆಯನ್ನು ಹಿಡಿದುಕೊಳ್ಳುವುದನು. ಬೇಡ, ಕೆಡಬೇಡ, ಕೆಟ್ಟು ಸಾಯಬೇಡ. ಆ, ಮೊದಲಿನ ಹಾಗಲ್ಲ. ಆ, ಇಂದು ಆ, ವಿಶೇಷವಾಗಿರುವಂತ ಆ. ಧೈರ್ಯವನ್ನು ಹೊಂದಿ ಬಂದಿದ್ದೇನೆ. ನಿನ್ನ ನೋಡಿದಾಗಲೇ ಅರ್ಥ ಆಗಿದೆ, ಹಾ, ಏನೋ ಧೈರ್ಯ ಬೇರೆ ಉಂಟು ಎಂದು. ಸತಿಯನ್ನು ಕೊಟ್ಟರು ಒಳಿತು. ಆ, ಇಲ್ಲ ಅಂತಾದ್ರೆ ಆ, ಅಣ್ಣ ಎಂದು ನೋಡುವುದಿಲ್ಲ. ಆ. ನಿನ್ನನ್ನು ಮುಗಿಸಿ ಬಿಡ್ತೇನೆ. ನಿನಗೆ ಹೊಸ ಧೈರ್ಯ ಬಂದಿರಬಹುದು, ನನಗೆ ಹಳೆ ಧೈರ್ಯವೇ ಸಾಕು. ಗೊತ್ತಾಯ್ತಾ? ಕೊಡ. ಕೊಡುವುದಿಲ್ಲ. ನನ್ನ ಹೆಂಡತಿ ಕೊಡ. ಬಿಡಲಾರೆ. ಕೊಡ. ಕೊಡಲಾರೆ. ಬಿಡು. ಎಲ ಎಲ ಎಲ, ಇಲ್ಲಿ ಒಂದು ಬುದ್ಧಿವಂತಿಕೆ ಉಂಟು ಇವನದ್ದು. ಯಾವಾಗಲೂ ನೆಲಕ್ಕೆ ಬಿದ್ದವನನ್ನು, ಹುಲ್ಲು ಕಡ್ಡಿ ಕಚ್ಚಿದವನನ್ನು ಹೊಡೆಯಬಾರದು ಅಂತುಂಟು. ಅಣ್ಣ ಕೊಂದೇ ತೆಗೀತಾನೆ ಅಂತ ಲೆಕ್ಕ ಹಾಕಿದ, ತಲೆ ಅಡಿಯಾಗಿ ಬಿದ್ದ. ಹಾಗಾದ್ರೆ ನಮಗಿರುವುದು ದಾರಿ ಒಂದೇ ಒಂದು, ಹೊಡೆಯಬಾರದು ಅಂತುಂಟು ವಿನಃ ತುಳಿಯಬಾರದು ಅಂತಿಲ್ಲ. ನನ್ನ ಹೆಸರು ಹೇಳಿ ಬದುಕು ಮಗ. ಹೋದ ನನ್ನ ಎಂದು ತಿಳಿಯು ಆದರಿಸಿದನು. ಹೋದ ನನ್ನ ಎಂದು ತಿಳಿಯು ಆದರಿಸಿದನು. ಹೋದ ಆಧರಿಸಿದನು. ಕ್ರೋಧದಿ ಧರಾಧಿಪತಿಯ ಮುದಲಿಸಿದನು. ಕ್ರೋಧದಿ
ನನ್ನ ಪುಣ್ಯ ಪ್ರಾಣ ತೆಗಿಲಿಲ್ವಲ್ಲ. ಹೀಗೆ ನನ್ನನ್ನು ಹೊಡೆದು ಕೆಡಹಿದ ನನ್ನ ಅಣ್ಣ ನಾವು ಹೋದನ ಅಣ್ಣ ಹೋದ ಎಲ್ಲೂ ಕಾಣಿಸುವುದಿಲ್ಲ. ವಾಲಿಯ ಕೂಗು ಆರ್ಭಟ ಕೇಳಿಸುವುದಿಲ್ಲ. ನನ್ನನ್ನು ತುಳಿದ ಅಣ್ಣ ಇಲ್ಲಿಂದ ಹೊರಟು ಹೋದ. ಅಲ್ಲಿ ಕೇಳುವ ಅದಾದ ಅಣ್ಣನದ್ದಲ್ಲ, ಆ ಪರಿವಾರದ್ದು ಯಾರದ್ದು ಇರಬೇಕು. ಒಟ್ಟಾರೆ ಆ ಮಾತು ಸದ್ದು ಕೇಳಿಸುವುದಿಲ್ಲ. ಅಣ್ಣ ಹೋದ ಅಲ್ಲ, ಇವು ಎಲ್ಲ ಹೋದ. ಸುಗ್ರೀವ ಕೈ ಕೊಟ್ಟು ಬೇಡ ರಾಮ, ನೀನೇ ಕೈ ಕೊಟ್ಟಿಯಲ್ಲ, ಕೊನೆಗೂ ಕೈ ಕೊಟ್ಬಿಟ್ಟೆ ಅಲ್ಲ. ವಿಶ್ವನಾಯಕ ನಿನ್ನ ವಾಕ್ಯವಾ ವಿಶ್ವನಾಯಕ ನಿನ್ನ ವಾಕ್ಯವಾ ವಿಶ್ವನಾಯಕ ನಿನ್ನ ವಾಕ್ಯವಾ ವಿಶ್ವಾಸವೆಂದು ನಂಬಿದೆ ನಿಂದು ವಿಶ್ವನಾಯಕ ನಿನ್ನ ವಾಕ್ಯವಾ ವಿಶ್ವಾಸವೆಂದು ನಂಬಿದೆ ನಿಂದು ವಿಶ್ವಾಸವೆಂದು ನಂಬಿದೆ ನಿಂದು ಸೂರ್ಯವಂಶದ ರಾಯರಾಡಿದ ಸೂರ್ಯವಂಶದ ರಾಯರಾಡಿದ ಮಾರ್ಯತಮ್ಮದು ಕಪಟವಲ್ಲಿದು ಸೂರ್ಯವಂಶದ ರಾಯರಾಡಿದ ಕಾರ್ಯತಮ್ಮದು ಕಪಟವಲ್ಲಿದು ಕಪಟವಲ್ಲಿದು ವಿಶ್ವನಾಯಕ ನಿನ್ನ ವಾಕ್ಯವಾ ಎನ್ನ ವೈರಿಯ ಮುಂದೆ ನಿಲ್ಲಿಸಿ ಎನ್ನ ವೈರಿಯ ಮುಂದೆ ನಿಲ್ಲಿಸಿ ಕಣ್ಣಲ್ಲಿ ಕಂಡೆ ಚೆನ್ನವಾಗಿಯೇ ಕಣ್ಣಲ್ಲಿ ಕಂಡೆ ಚೆನ್ನವಾಗಿಯೇ ವಿಶ್ವನಾಯಕ ನಿನ್ನ ವಾಕ್ಯವಾ ವಿಶ್ವಾಸವೆಂದು ನಂಬಿದೆ ನಿಂದು ರಾಮ, ಸುಗ್ರೀವ ಲೋಕದಲ್ಲಿ ಹುಡುಕುವುದಕ್ಕೇನೋ ಹೋದ್ರೆ ಅನೇಕ ನಾಯಕರು ಸಿಗಬಹುದು. ಒಂದು ಊರಿಗೆ ಒಬ್ಬ ನಾಯಕ, ಬೇಕಾ ಒಂದು ಕೇರಿಗೆ ಒಬ್ಬ ನಾಯಕ, ಆಹಾ. ಒಂದು ಪಂಗಡಕ್ಕೆ ಒಬ್ಬ ನಾಯಕ, ಹೀಗೆ ಅನೇಕ ನಾಯಕರು ಸಿಗಬಹುದು. ಆದ್ರೆ ವಿಶ್ವನಾಯಕ ಒಬ್ಬನೇ ಸ್ವಾಮಿ, ವಿಶ್ವನಾಯಕ ಒಬ್ಬನೇ. ಅವ ಯಾರಪ್ಪ? ಆ ವಿಶ್ವನಾಯಕನೇ ನೀನು ಎಂದು ನಾನು ನಂಬಿದ್ದೆ ದೇವ. ಸ್ವಾಮಿ, ನಿನ್ನ ವಾಕ್ಯ ಇದು ಸತ್ಯವಾಕ್ಯ. ಸತ್ಯವನ್ನೇ ಆಡುವುದು, ಹೌದು. ಆಡಿದ ಮಾತು ಸತ್ಯವಾಗುವಂತೆ ನಡೆಯುವುದು. ಅದು ನಿನ್ನ ಧರ್ಮ, ನಿನ್ನ ಕರ್ತವ್ಯ, ನಿನ್ನ ಕಾರ್ಯ ಎಂದು ನಾನು ಭಾವಿಸಿದ್ದೆ.
ವಿಶ್ವನಾಯಕ, ನಿನ್ನ ಮಾತಿನ ಮೇಲೆ ವಿಶ್ವಾಸವನ್ನಿಟ್ಟು ಕರೆದೆ ನನ್ನಣ್ಣ ವಾಲಿಯನ್ನು ಕದನಕ್ಕೆಂದು. ನಾನೇ ಹೇಳಿದ್ದಲ್ವ ರಾಮ, ರಾಮದೇವರು ಎಲ್ಲಿದ್ರು ನಾವು ಹೊಡೆದಾಡ್ಕೊಳ್ಳುವಾಗ ಅಷ್ಟು ದೂರ ನಿಂತು ನೋಡ್ತಾ ಇದ್ದೆ. ಈ ಅಣ್ಣ ತಮ್ಮನ ಹೊಡೆದಾಟ ನೋಡ್ಬಿಟ್ರಿ ಅಲ್ವಾ? ಹೊಡೆದಾಡುವಾಗ ಆ ಭಾವ ಇದ್ರೆ ಆಗುತ್ತಿರ್ಲಿಲ್ಲ, ಅದಿಲ್ಲದ್ರಿಂದ ಹೊಡೆದಾಡ್ಕೊಂಡ್ರಿ. ಹೌದು, ಅಣ್ಣ ತಮ್ಮ ಆ ಭಾವವನ್ನು ಮರೆತು ಹೊಡೆದಾಡುವುದನ್ನು ಕಣ್ಣಾರೆ ಕಂಡ್ರ? ಹೌದು. ಸಂತೋಷ ಆಯ್ತಾ ರಾಮ? ಹೊಡೆದಾಡಿದ್ರಿ ಎಂಬುದನ್ನು ನೋಡಿದಲ್ಲಿಗೆ ನೀವು ಮುನ್ನಡೆಯುವ ವರ್ಚಸ್ಸನ್ನು ಉಳಿಸಿಕೊಂಡಿದ್ದಂತ ಸಂತೋಷ ಆಯ್ತು. ಆಡಿದ ಮಾತಿನ ಕುರಿತಾಗಿ ನಿನಗೆ ಪ್ರಜ್ಞೆ ಇದೆಯೇ ಇಲ್ಲವೋ? ನಾನು ಅದನ್ನು ಮರೆಯಲಿಲ್ಲ. ನಾನು ಮರಳಿ ಅಣ್ಣನನ್ನು ಯುದ್ಧಕ್ಕೆ ಕರೆಯುವಲ್ಲಿ ನನಗಿರುವುದೇ ರಾಮನಿದ್ದಾನೆ ಎಂಬ ಧೈರ್ಯ, ಅದೇ ವಿಶ್ವಾಸ. ಹಾಗೆ ನಾನು ನಿನ್ನ ಮೇಲಿಟ್ಟಿರುವಂತಹ ವಿಶ್ವಾಸವನ್ನು ಘಾತಿಸಿಬಿಟ್ಟಿಯಲ್ಲೋ ಪ್ರಭು, ಘಾತಿಸಿಬಿಟ್ಟಿಯಲ್ಲೋ. ನಾನು ವಿಶ್ವನಾಯಕ, ನಿನ್ನ ವಾಕ್ಯವು ವಿಶ್ವಾಸ ಎಂದು ನಂಬಿದೆ ಎಂದು. ಅದರೊಂದಿಗೆ ಮತ್ತೊಂದು ಧೈರ್ಯ ಏನು? ಸೂರ್ಯವಂಶಜರು ಆಡಿದ ಮಾತನ್ನು ತಪ್ಪುವವರಲ್ಲ, ತಪ್ಪಬೇಕಾದ್ದು ಅಲ್ಲ ಎನ್ನುವ ದೃಢವಾದ ನಂಬಿಕೆ. ಸರಿ, ಆ ನಂಬಿಕೆಗೆ ಇಲ್ಲಿ ಪೆಟ್ಟು ಬಿದ್ದಲ್ಲ ರಾಮ. ಬರೇ ಸುಗ್ರೀವನಿಗೆ ಪೆಟ್ಟು ಬಿದ್ದದ್ದಷ್ಟೇ ಅಲ್ಲ, ಈ ಸುಗ್ರೀವನಿಗೆ ಸೂರ್ಯವಂಶದವರ ಮೇಲೆ ಇರುವಂತಹ ಗೌರವಕ್ಕೆ, ಅಭಿಮಾನಕ್ಕೆ, ಭಕ್ತಿಗೆ ಪೆಟ್ಟು ಬಿತ್ತು ರಾಮ. ಯಾಕೆ ಹಾಗೆ ತಿಳಿಯಿತು? ನನ್ನ ವೈರಿಯ ಮುಂದೆ ನಿಲ್ಲಿಸಿ, ಅಣ್ಣ ತಮ್ಮಂದಿರಾದರೂ ನಾವು ಈಗ ವೈರಿಗಳಾಗಿ ನಿಂತಿದ್ದೇವೆ, ಮೊದಲೇ ಸ್ಪಷ್ಟವಾಗಿ ಹೇಳಿದ್ದೇನೆ. ಆ ವೈರಿಯ ಮುಂದೆ ನನ್ನನ್ನು ನಿಲ್ಲಿಸಿ ನಾವಿಬ್ಬರು ಹೊಡೆದಾಡಿಕೊಳ್ಳುವುದನ್ನು ಕಣ್ಣಾರೆ ಕಂಡೆ ನೀನು. ಹೌದು ರಾಮ, ತೃಪ್ತಿ ಆಯ್ತಾ? ಈ ಸುಗ್ರೀವ ವಾಲಿಂದ ಬಿದ್ದಿರುವಂತಹ ಪೆಟ್ಟನ್ನು ತಾಳಲಾರದೆ ಅಯ್ಯೋ ರಾಮ ರಾಮ ಅಂತ ಕೂಗುವುದನ್ನು ಕೇಳಿ ಸಂತೋಷ ಆಯ್ತಾ? ಹೇಳು, ನನಗೆ ತೃಪ್ತಿ ಆಗಲಿಲ್ಲ, ಇನ್ನೂ ಆಗಬೇಕು. ಹೌದು, ಸುಗ್ರೀವನಿಗೆ ಇನ್ನೂ ಪೆಟ್ಟು ಬೀಳ್ಬೇಕು. ಸಾಕು ಸಾಕು, ಸಾಕಯ್ಯ. ನಿನ್ನ ತಳ್ಳಿಯೋ ಇನ್ನು ಸಾಕಯ್ಯ, ನಿನ್ನ ತಳ್ಳಿಯೋ ಇನ್ನು ಸಾಕಯ್ಯ, ನಿನ್ನ ತಳ್ಳಿಯೋ ಮಾನವಾದಿಪ ಮಂಜುಳಾಕರ, ಮಾನವಾದಿಪ ಮಂಜುಳಾಕರ, ಮಾನವಾದಿಪ ಮಂಜುಳಾಕರ, ಮಾನವಾದಿಪ ಮಂಜುಳಾಕರ. ಸುಗ್ರೀವ, ಸಾಕು ಸಾಕು, ಏನು ಸರ್? ಇನ್ನೂ ನೋಡ್ಬೇಕು ಅಂತಿದೆ ಅಂತ ಹೇಳಿದೆಯಲ್ಲ. ಅಲ್ಲ, ಈ ಪ್ರಕರಣ ಇಲ್ಲಿಗೆ ಮುಗಿಯಬಾರದು, ಮುನ್ನಡೆಯಬೇಕು. ಅಲ್ಲ, ನಿನಗಿದ್ದಿರಬಹುದು, ಹೌದು, ನನಗನಿಸ್ತಾ ಇದೆ ಹೀಗೆಲ್ಲ ಆಗ್ತದೆ ಅಂತ ಆದ್ರೆ ಈ ಪ್ರಕರಣ ಇಲ್ಲಿಗೆ ಕೈ ಬಿಡುವುದು ಒಳ್ಳೇದು. ಅಂತದ್ದೇನಾಯ್ತು? ಇನ್ನು ಸಾಕಯ್ಯ ನಿನ್ನ ತಳ್ಳಿಯು, ಇನ್ನು ನಾನು ವಾಲಿಂದ ಪೆಟ್ಟು ತಿನ್ನಲಾರೆ ರಾಮ. ಸಾಕು, ನನ್ನ ಪಾಡಿಗೆ ನಾನು ಋಷ್ಯಮುಖದಲ್ಲಿ ಬದುಕ್ತೇನೆ. ಮತ್ತೆ ಈಗ ನೀನು ನಾನು ಬೇಡ, ನೀನು ಕೊಡಿಸುವ ನ್ಯಾಯವೂ ಬೇಡ, ನಿನ್ನ ತಳ್ಳಿಯೇ ಬೇಡ. ಹೇಗೆ ಬಂದಿತ್ತೋ ಸವಾರಿ ಹಾಗೆ ಹೋಗಬಹುದು ರಾಮ, ಹಾಗೆ ಹೋಗಬಹುದು. ನಿನಗೆ ಈ ಸ್ಥಿತಿಯಲ್ಲಿ ಒದಗಿದಂತಹ ಘಾತವೇ ಕಾರಣವಾಗಿ ಹುಟ್ಟಿಕೊಂಡ ನೋವೇನುಂಟು ಅದಿಷ್ಟು ಮಾತನಾಡಿಸಿದ್ದು ನನಗೆ ಅರ್ಥ ಆಗ್ತದೆ. ಸಹಾನುಭೂತಿಯಿಂದ ಘಾತ ಒದಗಿದವರು ಆಡುವಾಗ ಅದು ಯಥಾರ್ಥ ಅಲ್ಲದಿದ್ರು ಕೇಳ್ತಾ ಉಳಿಬೇಕು. ಯಾಕೆ ಕೇಳಬೇಕು ಅಂದರೆ ಹೇಳಿದ್ರಿಂದ ಸ್ವಲ್ಪ ಹಗುರ ಆಗುತ್ತಾರೆ ಅಂತ. ಆದರೆ ಈ ಕಾಲದಲ್ಲಿ ನಿನಗೆ ಧೈರ್ಯ ಬರುವುದಕ್ಕಾಗಿ ಮೊದಲಿಗೆ ಒಂದು ಮಾತು ಹೇಳ್ತೇನೆ. ನೀ ಕರೆಸಿಕೊಂಡು ಬಂದವನು ನಾನು. ಈಗ ನೀನು ಹೋಗು ಅಂತ ಹೇಳಿದೆ, ವಾಲಿ ಸಾಯದೆ ನಾ ಇಲ್ಲಿಂದ ಹೋಗುವುದಿಲ್ಲ. ನಾನು ಬೇಕಾದ್ರೆ ಹನುಮಂತನ್ನೇ ಕಳಿಸಿಕೊಟ್ಟು ಬಲ್ಲುವುದಕ್ಕೆ ಹೇಳ್ತೇನೆ. ನಾವೇನು ಎಲ್ಲಿಂದ ಕರ್ಕೊಂಡು ಬಂದಿದ್ದೀಯೋ ಅಲ್ಲೇ ಬಿಟ್ಟು ಬಾ ಇವರನ್ನಂತ ಹೇಳ. ಇಷ್ಟನ್ನು ಹೇಳಿದ್ ಯಾಕೆ ಗೊತ್ತುಂಟು? ನೀ ಕಳಿಸಿಕೊಟ್ರು ನಾನು ಹೋಗುವುದಿಲ್ಲ ಅವ ಸಾಯದೆ ಅಂತ ಹೇಳಿದ್ ಯಾಕೆ ಗೊತ್ತು? ಮತ್ತೆ ನೀ ಸ್ವಲ್ಪ ಧೈರ್ಯ ತಾಳು. ಧೈರ್ಯ ತಾಳಯ್ಯ ಸೂರ್ಯನಂದನ, ಧೈರ್ಯ ತಾಳಯ್ಯ ಸೂರ್ಯನಂದನ, ಧೈರ್ಯ ತಾಳಯ್ಯ ಸೂರ್ಯನಂದನ, ಕಾರ್ಯವೆಸಗಲು ಮೋಸವಾಯಿತು, ಕಾರ್ಯವೆಸಗಲು ಮೋಸವಾಯಿತು.
ತಿಳಿಯ ನಿನ್ನ ಕಾಣಲಿರ್ವರ ಆಳ ಭೇದವೇ ತಿಳಿಯದಾಯಿತು ಆಳ ಭೇದವೇ ತಿಳಿಯದಾಯಿತು ಆಳ ಭೇದವೇ ತಿಳಿಯದಾಯಿತು. ಸೂರ್ಯನಂದನ, ಓ ಸೂರ್ಯವಂಶಜ, ಬದುಕಿನಲ್ಲಿ ಎಂತೆಂತ ಕತ್ತಲು ಆವರಿಸ್ತದೆ ಅಂತ ಸೂರ್ಯನಂದನಿಗೆ ನಾನು ಹೇಳಿ ಆಗಬೇಕು. ಆದರೆ ಬದುಕುಂತಾದ ಮೇಲೆ ಎಷ್ಟು ಗಾಢವಾದ ಅಂಧಕಾರವನ್ನಾದರೂ ಉತ್ತರಿಸುವುದಕ್ಕಾಗುತ್ತದೆ ಎಂಬ ವಿಶ್ವಾಸವು ಉಳಿದವರಿಗಿಂತ ಹೆಚ್ಚಾಗಿ ಸೂರ್ಯನಂದನಿಗೆ ಉದಿಸಬೇಕಾಗುತ್ತದೆ. ಓಹೋ, ಈಗ ನಾನು ಬಂದಿದ್ದೇನೆ ಸರಿ. ಈ ಹಿಂದೆ ನಾ ಬರುವಲ್ಲಿಯ ತನಕ 4 ಬಾರಿ ನೀ ಎದುರಿಸುವುದಕ್ಕೆ ಹೊರಟಾಗ ಈ ಸಲ ಆಗಲಿಲ್ಲ ಬರುವ ಸಲ ಆಗುತ್ತದೆ ಅಂತ ಯಾರಾದ್ರೂ ಹೇಳಿ ನಿನಗೆ ವಿಶ್ವಾಸ ಬಂದ? ಇಲ್ಲ. ಇನ್ನೊಮ್ಮೆ ಪ್ರಯತ್ನ ಮಾಡೋಣ, ಮತ್ತೊಮ್ಮೆ ಪ್ರಯತ್ನ ಮಾಡೋಣ. ಹಾಗಾದ್ರೆ ಆ ವಿಶ್ವಾಸವೇ ನಿನ್ನ ಶ್ವಾಸವನ್ನು ಉಳಿಸಿದ್ದು, ಬೆಳೆಸಿದ್ದು. ಈಗಲೂ ಅದನ್ನೇ ಆಧರಿಸಿ ಹೇಳ್ತೇನೆ. ವಿಷಯ ಏನು ಅಂತ ಮತ್ತೆ ವಿಮರ್ಶೆ ಮಾಡುವ. ಹತಾಶನಾಗಿ ಎಲ್ಲ ಮುಗಿಯಿತು ಎಂಬ ಭಾವವನ್ನು ಬಿಡು. ಕಾರ್ಯ ಎಸಗುವಲ್ಲಿ ಮೋಸ ಆದದ್ದು ಸತ್ಯ. ಸರಿ, ನಿಮಗೆ ನಮಗಿಬ್ಬರಿಗೂ ಮೋಸ ಆದದ್ದು. ಅದು ಹೇಗೆ? ಈ ಮೋಸ ಅನ್ನುವುದು ಕೆಲವೊಮ್ಮೆ ಮಾಡಿ ಆಗುತ್ತದೆ, ಕೆಲವೊಮ್ಮೆ ತಾನೇ ಆಗುತ್ತದೆ. ಇಲ್ಲಿ ಮಾಡಿ ಆದದ್ದ ತಾನೇ ಆಗಿದ್ದ. ಉದ್ದೇಶಪೂರ್ವಕ ನೀನು ಹೇಳದೆ ಉಳಿದದ್ದಲ್ಲ, ಉದ್ದೇಶಪಟ್ಟು ನಾ ಕೇಳದೆ ಉಳಿದದ್ದು ಇಲ್ಲ. ಹಾಗಾದ್ರೆ ಆದ್ರೂ ಹೇಳಬೇಕಾದನ್ನು ನೀ ಹೇಳಲಿಲ್ಲ, ಕೇಳಬೇಕಾದಂತೆ ನಾ ಕೇಳಲಿಲ್ಲ. ಆದ್ರಿಂದ ಕಾರ್ಯ ಎಸಗಲು ಮೋಸ ಆಯಿತು. ಹಾಗಾದ್ರೆ ಇದು ಮೋಸ ಆದದ್ದು, ಮಾಡಿದ್ದಲ್ಲ. ಆದ್ರಿಂದಲೇ ನಿನ್ನ ಬಗ್ಗೆ ನನಗೆ ಆಕ್ಷೇಪವೂ ಇಲ್ಲ. ಹೇಳಬೇಕಾದದ್ದನ್ನು ಹೇಳಲಿಲ್ಲ, ಕೇಳಬೇಕಾದದ್ದನ್ನು ಕೇಳಲಿಲ್ಲ. ಹೌದು, ಹೇಳಬೇಕಾದದ್ದು ಕೇಳಬೇಕಾದದ್ದು ಇನ್ಯಾವುದೋ ಉಂಟು ಅಂತ ಆಯ್ತಲ್ಲ. ಈಗ ಕೇಳಬೇಕು ಅಂತ ನನಗೆ ಕಾಣದೇ ಇದ್ದದಕ್ಕೆ ಕಾರಣ ನೀ ಹೇಳಿದ ಶೈಲಿ. ವಿವರಗಳನ್ನು ಒಂದೊಂದಾಗಿ ಬಿಡಿಸಿಡ್ತಾ ಬಂದೆ. ವಾಲಿ ಹಾಗಿದ್ದವ, ಹೀಗಿದ್ದವ, ಇಂಥದ್ದು ಮಾಡಿದ್ದಾನೆ, ಅಂಥದ್ದು ಮಾಡಿದ್ದಾನೆ, ಅನ್ಯಾಯ ಇದು, ಅವನು ನನ್ನ ಜೊತೆಯಲ್ಲಿ ಅನ್ಯೋನ್ಯವಾಗಿದ್ದದ್ದು, ಹೀಗೆ ಎಲ್ಲವನ್ನು ವಿವರಿಸ್ತಾ ವಾಲಿಯ ಸಮಗ್ರ ಇತಿವೃತ್ತವನ್ನು ನೀ ತೆರೆದಿಟ್ಟೆ ಅಂತ ನಾ ಭಾವಿಸಿದೆ. ಸರಿ. ಯಾವಾಗ ಯುದ್ಧಕ್ಕೆ ಕರೆದ ಅವ ನಿನ್ನ ಎದುರಾಗಿ ನಿಂದನು, ನೋಡಿದ ನಾ ವಿಸ್ಮಿತನಾಗಿ ಹೋದೆ. ವಾಲಿಯನ್ನು ನಿನ್ನನ್ನು ಕಣ್ಣೆತ್ತಿ ನೋಡ್ತೇನೆ, ಆಳ ಭೇದವೇ ತಿಳಿಯುವುದಿಲ್ಲ ಪುಣ್ಯಾತ್ಮ. ಯಾರು ವಾಲಿ ಯಾರು ಸುಗ್ರೀವ ಅಂತಲೇ ಗೊತ್ತಾಗುವುದಿಲ್ಲ. ಹಾಗಾಯ್ತಾ? ಮೊದಲಿಗೆ ನೀನು ಮಾತಾಡಿಕೊಂಡ್ರು ಏನು ಹೌದು ಅಲ್ವಾ? ಬಹುಶಃ ನಿಮಗೆ ಮಾತ್ರ ಅಲ್ಲ ರಾಮ, ನಾನು ನನ್ನಣ್ಣ ಒಟ್ಟಿಗೆ ಓಡಾಡುವಾಗ ಕೆಲವು ಕಡೆ ಅಲ್ಲ ಅದದ್ದುಂಟು. ನಾನು ಅಂತ ಅಣ್ಣನನ್ನು ಅವನನ್ನು ಮಾತಾಡಿಸುವುದು, ಅವ ಅಂತ ನನ್ನನ್ನು ಮಾತಾಡಿಸುವುದು. ಕೆಲವು ಕಡೆ ಹೀಗೆ ಆಗಿ ಹಾಗಾದ್ರೆ ಅದು ಸಹಜ ಸ್ಥಿತಿ ಅಂತ ನೀವು ಸಹಜವೇ. ಗುಡಿಯಲ್ಲೂ ಆಯಾ ವರ್ಗದವರಿಗೆ ವ್ಯಕ್ತಿ ಪ್ರಭೇದ ಪಕ್ಕನೆ ಗೊತ್ತಾಗುತ್ತದೆ. ಆದ್ರೆ ನಮಗೆ ಮಾನವ ವರ್ಗದವರಿಗೆ ಪ್ರಾಣಿ ವರ್ಗದವರನ್ನು ಕಾಣುವಾಗ ಎಲ್ಲ ಒಂದೇ ತೆರನಾಗಿ ಕಾಣುವುದು. ಈ ಪ್ರಾಣಿಗಳಿಗೂ ಹೆಚ್ಚು ಕಡಿಮೆ ಹಾಗೆ ಮಾನವರನ್ನು ಇರುವುದು. ಆಯಾ ವರ್ಗದ ದೃಷ್ಟಿಕೋನ ನೋಡೋದು. ಅದರಲ್ಲೂ ಪ್ರಾಣಿಗಳಲ್ಲೇ ಗೊಂದಲಕ್ಕೊಳಗಾಗುವಷ್ಟು ರೂಪ ಸಾಮ್ಯ ನಿಮ್ಮೊಳಗೆ, ಆಳಭೇದದಲ್ಲಿ ಸಾಮ್ಯ ಉಂಟು ಅಂತ ಆದರೆ, ಅಂದ್ರೆ ಆಳಂಗದಲ್ಲಿ ಸಾಮ್ಯ, ಭೇದ ತಿಳಿಯದಂತೆ ಉಂಟು ಅಂತ ಆದ್ರೆ ಮತ್ತೆ ಗುರುತು ಹಿಡಿಯುವುದು ಹೇಗೆ, ಹೊಡೆಯುವುದು ಹೇಗೆ? ನಾನು ಎಲ್ಲಿಯಾದ್ರೂ ನೀನೇ ಆಲೋಚನೆ ಮಾಡಿ ಸಕಾಲಕ್ಕೆ ಒದಗುತ್ತೇನೆ ಅಂತ ಆಡಿದೆ. ನೀನು ಕೈ ಸೋಲುತ್ತಾ ಇದ್ದಿ ಎಂಬ ಭಾವದಿಂದ ಹೊಡೆತ ವಾಲಿಗೆ ಬಿದ್ದರೆ ಒಳ್ಳೇದೆ. ಆದರೆ ಕೈ ಸೋತದ್ದು ನೀನು ಅಂತ ತಿಳಿದು ವಾಲಿ ಸೋಲುತ್ತಾ ಇರುವಾಗ ಎದ್ದು ನಿಂತವ ವಾಲಿ ಅಂತ ನಾ ಹೊಡೆದದ್ದು ನಿನಗೇ ತಾಗಿದರೆ ಮಿತ್ರಜ್ಞಾಗುವುದಿಲ್ವ ನಾನು? ನನ್ನ ಮಿತ್ರನನ್ನು ಅಗ್ನಿಸಾಕ್ಷಿಕವಾಗಿ ಮೈತ್ರಿ ಬಂಧ ರಚಿಸಿಕೊಂಡ ನಿನ್ನನ್ನು ಕೊಂದ ಮೇಲೆ ನಾನು ಏನು ಪಡೆದ್ರು ನನಗೆ ಆದದ್ದು ನಷ್ಟವೇ ಅಲ್ವಾ? ಆದ್ದರಿಂದಲೇ ಲೋಕ ನಿಂದಿಸುವಂತಹ ದುಷ್ಪ್ರವೃತ್ತಿ ನಾನಾಗ ದೈವವನ್ನು ಪ್ರಾರ್ಥಿಸಿದ್ದೆ, ನನ್ನ ಮಿತ್ರನನ್ನು ನನಗಾಗಿ ಉಳಿಸಿಕೊಡುವಂತ. ಕೈ ಸೆರೆ ಸಿಕ್ಕಿ ಸೋತು ಕುಸಿದ ಕಾಲದಲ್ಲೂ ಕಾಲಿನಿಂದ ಒದ್ದು ಹೋದ ಬಿಟ್ಟರೆ ಪ್ರಾಣ ತೆಗೆಯಲಿಲ್ಲ ನೋಡು, ನಿನ್ನನ್ನು ದೇವರೇ ನನಗೆ ಉಳಿಸಿಕೊಟ್ಟ. ನಾವು ಯಾವುದೇ ದುಷ್ಟ ಸಂಕಲ್ಪದಿಂದ ಉಳಿದವರಿಗೆ ಕೆಟ್ಟದ್ದು ಮಾಡದೇ ಇದ್ರೆ ನಮಗೆ ಬೇಕಾದ್ದನ್ನು ದೈವ ನಮಗೆ ಕೊಡ್ತದೆ ಎಂಬುದಕ್ಕೆ ನಿನ್ನ ಪ್ರಾಣವನ್ನು ನನಗಾಗಿ ಉಳಿಸಿದ್ದೇ ದೃಷ್ಟ. ನನ್ನ ಪ್ರಾಣ ನಿಮಗಾಗಿ ಉಳಿಸಿದ್ದು, ನನಗಾಗಿ ಉಳಿಸತ್ತಲ್ಲ. ಇಲ್ಲದಿದ್ರೆ ಯೋಚಿಸಿ ನೋಡು, ರಾಮ ಪ್ರವೃತ್ತನಾಗದ ಕಾರಣದಿಂದ ಸುಗ್ರೀವ ಅಳಿದ ಅಂತ ಆಗುತ್ತಿತ್ತು. ಇಲ್ಲಿಯ ತನಕ ಆದದ್ದಕ್ಕೆ ವಿಷಯ ಬೇರೆ. ಈಗ ರಾಮ ಬಂದ ಮೇಲೆ ಸೂರ್ಯವಂಶೀಯನಾದ ರಾಮ ಮಾತನ್ನು ಪಾಲಿಸುವುದಕ್ಕಾಗದ ಅಸಹಾಯಕತೆ ಸುಗ್ರೀವ ಹೋದ ಅಂತ ಆಗುತ್ತಿತ್ತು. ಹಾಗಾಗಲಿಲ್ವಲ್ಲ? ಆದ್ದರಿಂದಲೇ ಧೈರ್ಯ ತಾಳು, ಸೂರ್ಯನಂದನಾಗುವ. ಸೂರ್ಯನೇ ದಿಶಾ ನಿರ್ದೇಶನ ಮಾಡಿ ಋಷ್ಯಮುಖದಲ್ಲಿರು ಅಂತ ಹೇಳಿದ್ದು. ಇಲ್ಲಿ ನಿನ್ನ ಬದುಕಿನ ಏಳಿಗೆ ಆಗುತ್ತದೆ, ಹಾಗೆಯೇ ತೀರುತ್ತದೆ. ಹಾಗೆ ಆಗಬೇಕು ಅಂತ ಆದ್ರೆ ಯುದ್ಧಕ್ಕೂ ಬೇಡ, ನಾನು ಬೇಕಾದ್ರೆ ದೂರ ನಿಲ್ತೇನೆ, ನೀವು ಯುದ್ಧ ಮಾಡಿ. ಅದ್ಯಾಕೆ? ನನ್ನಿಂದ ಸಾಧ್ಯ ಇಲ್ಲ. ಆ ಪೆಟ್ಟಿನ ನೋವು ಇನ್ನೂ ವಾಸಿ ಆಗಲಿಲ್ಲ. ಮನಸ್ಸಿಗಾದಂತಹ ಘಾತಕ್ಕೆ ಪರಿಹಾರ ಸಿಕ್ಕಿತ್ತೋ ಇಲ್ವೋ? ಮೈಗಾದ ಘಾತಕ್ಕೆ ನೋವು. ಲಕ್ಷ್ಮಣ ಈಗ
ಗಜಪುಷ್ಪ ಎನ್ನುವುದು ಸಾಮಾನ್ಯವಾದಂತಹ ಪುಷ್ಪ ಅಲ್ಲ. ದೊಡ್ಡ ಪುಷ್ಪ, ಗಜ ಪುಷ್ಪ. ಅಷ್ಟು ಮಾತ್ರ ಅಲ್ಲ, ಹೆಸರಿನಲ್ಲಿ ಮಾತ್ರ ಅಲ್ಲ. ಈ ಗಜಪುಷ್ಪವನ್ನು ಯಾವಾತ ಧರಿಸ್ತಾನೆ ಅವನಿಗೆ ಅವನ ಮೈಯಲ್ಲಿರುವಂತಹ ವ್ಯಾಧಿಯೆಲ್ಲ ದೂರ ಆಗಿ, ನೋವೆಲ್ಲ ದೂರ ಆಗಿ ಹೋಗುತ್ತೆ. ಓಹೋ, ಅಷ್ಟು ಮಹತ್ವ ಇದೆ ಇದರಲ್ಲಿ. ಅಷ್ಟು ಮಾತ್ರ ಅಲ್ಲ. ಔಷಧೀಯ ಸತ್ವವಿಶೇಷವನ್ನು ಅಷ್ಟು ಮಾತ್ರ ಅಲ್ಲ, ನಾನು ಈ ಯುದ್ಧ ಮುಗಿದ ಮೇಲೆ ಬರ್ತೇನೆ, ಆ ಸಸ್ಯ ಎಲ್ಲಿದೆ ಅಂತ ತೋರಿಸಿ ಲಕ್ಷ್ಮಣ ದೇವರೇ. ಇಲ್ಲೇ ಇದೆ. ಅಷ್ಟು ಮಾತ್ರ ಅಲ್ಲ, ಸಾಮಾನ್ಯವಾದಂತಹ ಒಂದು ಮಾಲೆಯನ್ನು ನಾವು ಧರಿಸಿ ಯುದ್ಧವನ್ನು ಮಾಡಿದೆವು ಅಂತಾದ್ರೆ ಅದು ಉಳಿಯುವುದಕ್ಕಿದೆ ಹೇಳು? ಖಂಡಿತವಾಗಿಯೂ ಇಲ್ಲ, ಛಿದ್ರವಾಗಿ ಹೋಗುತ್ತದೆ. ಆದ್ರೆ ಈ ಮಾಲೆ ಹಾಗಲ್ಲ. ಈ ಮಾಲೆಯನ್ನು ಧರಿಸಿ ನೀನು ಕಾಡಾಕಾಡಿಯಾಗಿ ಯುದ್ಧವನ್ನು ಮಾಡಿದ್ರು ಸಹ ಈ ಮಾಲೆಯ ಒಂದು ಎಸಳಾದ್ರೂ ನಿನ್ನ ಮೈಯಲ್ಲಿ ರಾಮಾನುಗ್ರಹದಿಂದ ಧರಿಸುವ ಬಹಾರ. ಆದ್ದರಿಂದ ಅಣ್ಣ ಹೇಳಿದಂತಹ ಈ ಮಾಲೆಯನ್ನು ನಿನಗೆ ಶ್ರೀರಾಮ ದೇವರ ಅಪ್ಪಣೆಯಂತೆ ಲಕ್ಷ್ಮಣ ದೇವರಂತೆ ಈಗ ಸುಗ್ರೀವನಿಗೆ ಮಾಲಾರ್ಪಣೆ. ಹಾಗಾದ್ರೆ ಈಗ ಜಯ 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 ರಘುವೀರ ಸಮರ್ಥ. ರಾಮ, ಹೇಳು ಹೇಳು. ಈ ಹಾರವನ್ನು ಧರಿಸಿದಾಗ ಹೊಸ ಚೈತನ್ಯ, ಹೊಸ ಉತ್ಸಾಹ ಬರ್ತಾ ಇದೆ. ನೀನೇ ಹಾಗೆ ಚೇತರಿಸಿಕೊಂಡೆ ಅಂತ ಆದ್ರೆ ನನಗೂ ಸಮಾಧಾನ. ಸ್ವರ್ಣ ಮಾಲಿಕೆಯನ್ನು ಇಂದ್ರದತ್ತವಾದದ್ದನ್ನು ಧರಿಸಿದ ವಾಲಿಯ ಕುರಿತಾಗಿ ಹೇಳಿದೆ. ಆ ಮಾಲಿಕೆಯನ್ನು ಧರಿಸಿದ ವಾಲಿಯನ್ನು ಮೀರುವುದಕ್ಕೆ ಗಜಪುಷ್ಪ ಮಾಲಿಕೆ, ಮತ್ತೊಂದು ಮಾಲಿಕೆ. ಆದ್ರೆ ಒಂದುಂಟು, ಮುಗಿದ ಮೇಲೆ ಅವನ ಹೇಳ್ತಾ ಬರ್ತೀಯಲ್ವ ನೀನು, ಇದೆಲ್ಲಿ ಸಿಗ್ತದೆ ಅಂತ. ಅದು ಕೇಳಿ ತಿಳ್ಕೊಳ್ಳೋಣ ಅಂತ. ಅಂಗಳದಲ್ಲೇ ಇದ್ದದ್ದು ಕೆಲವೊಮ್ಮೆ ಗೊತ್ತಾಗದೆ ಹೋಗುವುದು ಒಳ್ಳೇದಕ್ಕೆ ಅಂತ. ಅಲ್ಲಿದ್ರು ತೋರಿಸಿದ್ರೆ ಸಾಕು ರಾಮ, ನಮ್ಮ ಕಪ್ಪಿಗಳಿಗೆ. ಉಂಟು ಅಂತ ಗೊತ್ತಿದ್ರೆ ಪ್ರತಿ ದಿವಸ ವಾಲಿ ಸುಗ್ರೀವ ಕಾಳಗವೇ ಆಗಿದೆ. ಬೇಡ, ವಾಲಿ ಸುಗ್ರೀವರ ಕಾಳಗ ಬೇಡ. ಪೆಟ್ಟು ತಿಂದು ಬಂದವ ಧರಿಸುವುದು ಹೋಗುದು ಹೊಡೆಯುವುದು. ವಾಲಿ ಸುಗ್ರೀವರ ಕಾಳಗ ಬೇಡ. ಹೇಗೂ ರಾಮನ ಸತಿ ಕದ್ದು ಹೊಡೆದಿದ್ದಾನೆ. ಪರಿಣಾಮ ಏನಾಗ್ತಿತ್ತು ಗೊತ್ತುಂಟು? ಗಜಪುಷ್ಪದ ಮಾಲಿಕೆಯಿಂದ ಪ್ರತಿದಿನ ಹೊಡೆಯುತ್ತಾನೆ ಅಂತ ವಾಲಿಗೆ ಗೊತ್ತಾದ್ರೆ 77 ಕೋಟಿಯನ್ನು 18 ಪದ್ಮವನ್ನು ಒಟ್ಟು ಮಾಡುತ್ತಿದ್ದ. ಈ ಪರಿಸರದಲ್ಲಿ ಇಲ್ಲದಂತ ಕಿತ್ತೆ ಸಹಿತ. ಆದ್ರಿಂದ ನಿನಗೆ ಗೊತ್ತಿಲ್ಲದೆ ಇದ್ದದ್ರಿಂದ ಅದು ಉಳಿದಿದೆ. ಅವನಿಗೆ ಗೊತ್ತಾಗೋದು ಬೇಡ, ಆದ್ರಿಂದ ಉಳಿದಿದೆ. ಈಗ ಅದು ಧರಿಸಿ ಆಯ್ತಲ್ಲ, ಸರಿ. ಕಾಲ ನಾವು ನೋಡುದು ಬೇಡ, ನಮಗೆ ಲಕ್ಷ್ಯ ಸಿದ್ಧಿ ಮುಖ್ಯ. ಆದ್ರಿಂದ ಈಗ ಎಲ್ಲಿ ಹೋಗಿ ಕರೆದ್ರೆ ಬೇಗ ಸಿಗುತ್ತಾನೆ, ಅಲ್ಲೇ ತನಕ ಹೋಗಿ ಅಲ್ಲಿ ನಿಂತು ಕರೀಬೇಕು. ನಾನು ಕರೀತೇನೆ. ಅಣ್ಣ ಕೂಗೆ ಕೇಳು ಹರಿಜಂ ಕೋಪಾಗಲಿಗೆ ತಡೆದೆಂದಳ ಪ್ರಾಣೇಶಗೆ ಏನೇ ಓಡೋಡಿ ಬಂದು ತಡೆಯುತ್ತಾ ಇದ್ದೀರಿ? ಔಡು ಗಚ್ಚಿ ಮುಷ್ಟಿಯನ್ನು ಬಲಿದು ದೌಡಾಯಿಸಿ ಹೊರಡ್ತಾ ಇದ್ದೀನಿ. ಹೌದು, ನಿಮ್ಮ ಪಕ್ಕದಲ್ಲಿ ಪಲ್ಲಂಗದಲ್ಲಿ ನಾನು ಮಲಗಿದವಳು. ನಾನಿದ್ದೇನೆ ಎನ್ನುವುದನ್ನು ಮರೆತು ಹೊರಟು ಬಿಟ್ಟಿದ್ದೀರಲ್ಲ. ನನಗೆ ಯಾವ ನೆನಪು ಇಲ್ಲ, ಅದೇ ಕಿವಿಗೆ ಅಪ್ಪಳಿಸ್ತಾ ಇದೆ ಆ ಕೂಗು. ಹಾಗಿದ್ರೆ ಅಲ್ಲಿಗೆ ಹೊರಟವರು? ಹೌದೌದು, ಸುಗ್ರೀವನಲ್ಲಿ ಯುದ್ಧಕ್ಕೆ. ಹೋರಾಟಕ್ಕೆ. ಸ್ವಾಮಿ, ಒಂದು ಮಾತು ಹೇಳು. ನೀತಿಯಲ್ಲ ಪೋಪುದಿಂದು ನೀ ಕೇಳು ಮತ್ರಾಣ ಕಾಂತ. ನೀತಿಯಲ್ಲ 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 ಪೋಪುದಿಂದು ನೀ ಕೇಳು ಮತ್ರಾಣ ಕಾಂತ. ನೀತಿಯಲ್ಲ ನೀತಿ ನೀತಿಯಲ್ಲ ಪೋಪುದಿಂದು ನೀ ಕೇಳು ಮತ್ರಾಣ ಕಾಂತ. ಜಾಪಾಂಗದ ಕೇಳಿದೊಂದು ಮಾತ ಕೇಳಿದೆ ನಾನಿಂದು. ಜಾಪಾಂಗದ ಕೇಳಿದೊಂದು
ನೀತಿಯನ್ನು ನೀತಿಯಲ್ಲ ಪೋಪುದಿಂದು ನೀತಿಯಲ್ಲ ಪೋಪುದಿಂದು ನೀ ಕೇಳು ಮತ್ರಾಣಕಾಂತ. ಸುಗ್ರೀವನಲ್ಲಿ ಯುದ್ಧ ಹಿಂದೆ ಹೊಸತಲ್ಲ, ಹಿಂದೆ ಎಷ್ಟೋ ಬಾರಿ ಹೋದವರು ತಾವು, ಎಂದು ತಡೆದವಳಲ್ಲ ನಾನು. ಅತ್ಯಂತ ಪ್ರೀತಿಯಿಂದ ಬದುಕಿದ ಅಣ್ಣ ತಮ್ಮಂದಿರು ನೀವು, ಕಾರಣಾಂತರದಿಂದ ಈಗ ವೈರಿಗಳಾಗಿದ್ದೀರಿ. ಹೌದು. ಯುದ್ಧ ಅದರ ಪರಿಣಾಮ ಎಲ್ಲಿಗೆ ಹೋಗಿ ಮುಟ್ತದೋ ನನಗೆ ಗೊತ್ತಿಲ್ಲ. ಒಂದು ರೀತಿಯ ಭಯ ಅಂತರಂಗದೊಳಗೆ. ಪೂರ್ವಾನುಭವ ಇಲ್ವೇನೆ? ಹೌದು. ನನ್ನಿಂದ ಪೆಟ್ಟು ತಿಂತಾನೆ, ಓಡಿ ಹೋಗ್ತಾನೆ. ಹೌದು ಸ್ವಾಮಿ. ಇವತ್ತು ಮಾತ್ರ ಹಾಗಲ್ಲ, ನಾನು ಅವನು ನಿರ್ಣಯ ಮಾಡಿಯೇ ಬಿಡ್ತೇನೆ. ನನಗೆ ಗೊತ್ತಿದೆ, ಪ್ರತಿ ಸಾರಿಯೂ ಹಾಗೇ ಹೋಗುವವರು ತಮ್ಮ ಅಂತ ಹೇಳಿ ಅವನನ್ನು ಬಿಟ್ಟು ಬರ್ತೀರಿ. ಅವನ ಯೋಗ ಅದು ಬದುಕಿಕೊಂಡಿದ್ದಾನೆ. ಆದ್ರೆ ಮುಂದೇನಾಗ್ತದೋ ಅಂತ ಚಿಂತೆ ನನಗೆ. ಅಂದ್ರೆ ಸ್ವಾಮಿ, ನಿಮ್ಮನ್ನು ತಡೆಯೋಣ ಅಂತ ಹೇಳಿದ್ರೆ ನಮ್ಮ ಮಾತನ್ನು ಎಲ್ಲಿ ಕೇಳ್ತೀರಿ ನೀವು? ಹಾಗಾಗಿ ಯುದ್ಧದ ವಿಚಾರದಲ್ಲಿ ಇಲ್ಲಿಯವರೆಗೂ ಒಂದೇ ಒಂದು ಮಾತನಾಡಿದವಳಲ್ಲ ನಾನು. ನಾನು ಕೇಳುವುದಿಲ್ಲ ಅಂತ ಗೊತ್ತಿದ್ದು ಮತ್ತೆ ಬಂದು ತಡೆದೀಯ. ಇವತ್ತು ತಡೆಯುವುದಕ್ಕೊಂದು ಕಾರಣ ಇದೆ ಸ್ವಾಮಿ. ಏನು? ನಮ್ಮ ಮಗ ಅಂಗದ ಹೇಳಿದಂತಹ ಒಂದು ಮಾತು. ಅಂಗದ? ಹೌದು. ಹೇಳಿದ ಮಾತು? ಹೌದು. ಅದು ಕವಿನಿಂದ ತಡೆಯುವುದು? ಹೌದು. ಏನು ಹೇಳಿದವ? ವಿಹಾರಾರ್ಥವಾಗಿ ಋಷ್ಯಮುಖದ ಕಡೆ ಹೋದವನಂತೆ ಅವನು. ಅಲ್ಲಿಯ ಕೆಲವೊಂದು ವಿಷಯಗಳನ್ನೆಲ್ಲ ಸಂಗ್ರಹಿಸಿಕೊಂಡು ಅಮ್ಮ ಬಂದು ಹೀಗೆ ಅಂತ ಹೇಳಿದ್ದಾನೆ ನನ್ನಲ್ಲಿ. ಹೌದಾ? ಹೌದು. ಹೇಗೆ ಹೇಳಿದ್ದಾನೆ? ಅಲ್ಲಿ ಇರುವವರು ಸುಗ್ರೀವ ಮತ್ತ ಅವನ ಅನುಚರರು ಮಾತ್ರ ಇಲ್ಲಿಯವರೆಗೆ ಋಷ್ಯಮುಖದಲ್ಲಿ. ಇಂದು ಹಾಗಲ್ಲಂತೆ ಸ್ವಾಮಿ. ವಾನರರ ಜೊತೆಗೆ ನರರಿ ಇರುವರು ಒಂದು ಸೇರಿಕೊಂಡಿದ್ದಾರಂತೆ. ಮಾನವರ? ಹೌದು. ಇರುವರು? ಹೌದು. ಬಾರ್ಲಿ ಬಿಡು. ರಾಜಕುಮಾರರಂತೆ, ಆಗಲಿ. ಮಹಾವಿಕ್ರಮಿಗಳಂತೆ, ಇರ್ಲೇ. ಅಯೋಧ್ಯೆಯ ಅರಸು ದಶರಥ ಭೂಪತಿಯ ಮಕ್ಕಳಂತೆ ಅವರು. ಸರಿ. ಅವನು ಹೇಳುವಾಗ ಪುಂಡರೀಕ ನೇತ್ರ ಅಂತ ಹೇಳಿದ್ದಾನೆ. ಹೆಸರು ರಾಮ ಲಕ್ಷ್ಮಣ ಅಂತೆ ಸ್ವಾಮಿ. ಓಹೋ. ಅವರು ಇಲ್ಲಿಗೆ ಬರುವುದಕ್ಕೆ ಕಾರಣ ಏನು ಗೊತ್ತಾ? ಪಿತೃವಾಕ್ಯ ಪರಿಪಾಲನೆಗಾಗಿ ರಾಮ ಕಾಡಿಗೆ ಅಂತ ಹೊರಟನಂತೆ. ಅವನನ್ನು ಹಿಂಬಾಲಿಸಿ ತಮ್ಮ ಲಕ್ಷ್ಮಣ ಮಡದಿ ಸೀತೆ ಇಬ್ಬರು ಬಂದ್ರಂತೆ. ಬಂದು ಪಂಚವಟಿಯಲ್ಲಿ ಪರ್ಣಕುಟೀರವನ್ನು ಕಟ್ಟಿ ವಾಸಿಸುತ್ತಿರುವಂತಹ ಸಂದರ್ಭದಲ್ಲಿ ಒಂದು ಘಟನೆ ನಡೆದು ಹೋಯಿತಂತೆ. ಏನಂತೆ? ದುರುಳ ರಾವಣ ರಾಮನಿಲ್ಲದೆ ಇರುವಂತಹ ಸಂದರ್ಭವನ್ನು ಸಾಧಿಸಿ ರಾಮನ ಸತಿ ಸೀತೆಯನ್ನು ಕದ್ದೊಯ್ದನಂತೆ. ಈ ವಿಷಯ ನನಗೆ ಹೇಳಲೇ ಇಲ್ಲ. ಯಾರು? ರಾವಣ. ಹೌದಾ? ನಾನು ಅವ ಸ್ನೇಹಿತರಲ್ವೇನೆ. ಹೌದು. ಇತ್ತೀಚೆಗೆ ನಿಮ್ಮಲ್ಲಿ ಮಾತನಾಡುವುದಕ್ಕೂ ಅವನಿಗೆ ಸಮಯ ಉಂಟೋ ಇಲ್ವೋ, ಹಾಗಾಗಿ ಹೇಳಿದ್ದಾನೋ ಇಲ್ವೋ ಇರಬಹುದು. ಸೀತೆಯ ಕಡೆಗೆ ಗಮನ. ಸರಿ. ಸ್ವಾಮಿ, ರಾಮನಿಗೆ ಜಟಾಯುವಿನಿಂದ ವಿಷಯ ಗೊತ್ತಾಯ್ತಂತೆ, ರಾವಣನೇ ಕದ್ದುಕೊಂಡು ಹೋಗಿದ್ದು ಅಂತ. ಹಾಗಾಗಿ ರಾವಣನಿರುವ ತಾಣವನ್ನು ಸೀತೆಯನ್ನು ಅರಸಿಕೊಂಡು ಮುಂದೆ ಬಂದರಂತೆ. ಓಹೋ. ಬಂದು ಪಂಪಾ ತೀರದಲ್ಲಿರುವಾಗ ಸುಗ್ರೀವರ ಅವರನ್ನು ಗುರುತಿಸಿದಂತೆ, ಹನುಮನನ್ನು ಕಳುಹಿಕೊಟ್ಟನಂತೆ, ಆಮೇಲೆ ಋಷ್ಯಮುಖಕ್ಕೆ ಕರೆಸಿಕೊಂಡಂತೆ, ಪರಸ್ಪರ ಪರಿಚಯ ಆಯ್ತಂತೆ. ಮಾತ್ರ ಅಲ್ಲ, ಇಬ್ಬರೂ ಕುಳಿತು ಅಂತರಂಗದ ಕೆಲವು ವಿಚಾರಗಳನ್ನು ಹಂಚಿಕೊಂಡಿದ್ದಾರಂತೆ. ಓಹೋ. ರಾಮನ ಕಷ್ಟ ಸುಗ್ರೀವನಲ್ಲಿ ಹೇಳಿದ, ಸುಗ್ರೀವನ ಕಷ್ಟವನ್ನು ರಾಮನಿಗೆ ತಿಳಿಸಿದ್ದಾಯಿತು. ಇಬ್ರು ಕಷ್ಟದಲ್ಲಿ ಇದ್ದವರು. ಹೌದು. ಒಬ್ಬರ ಕಷ್ಟಕ್ಕೆ ಒಬ್ಬರು ಒದಗಿ ಬರುವುದು ಅಂತ ಮಿತ್ರತ್ವವನ್ನು ಅವರಿರುವರು ಒಪ್ಪಿಕೊಂಡಿದ್ದಾರಂತೆ. ಆಗಲಿ ಬಿಡು ಸ್ವಾಮಿ. ಈ ಸಂದರ್ಭದಲ್ಲಿ ರಾಮ ಸುಗ್ರೀವನಿಗೆ ಒಂದು ಮಾತು ಕೊಟ್ಟಿದ್ದಾನಂತೆ. ಏನು ಗೊತ್ತಾ? ಏನಂತೆ? ಹೇಳುವುದಕ್ಕೆ ನನಗೆ ಭಯ ಆಗ್ತದೆ ಸ್ವಾಮಿ. ಹೆದರುವುದು ಬೇಡ. ಅಂತಿಂತ ಮಾತಲ್ಲ, ಹೇಳು. ನಿಮ್ಮ ಕುರಿತಾಗಿ ಹೇಳಿದ್ದು, ನಿನ್ನ ಕೊಂದಾತನ ಸತಿಯನ್ನು ಬಿಡಿಸಿಕೊಡುವೆನೆಂದು, ನಿನ್ನ ಕೊಂದಾತನ ಸತಿಯನ್ನು ಬಿಡಿಸಿಕೊಡುವೆನೆಂದು, ಸತಿಯನ್ನು ಬಿಡಿಸಿಕೊಡುವೆನೆಂದು ಮಾನವಾದೀಪ ಸತ್ಯವನ್ನಿತ್ತನಂತೆ, ಮಾನವಾದೀಪ ಸತ್ಯವನ್ನಿತ್ತನಂತೆ. ಮಾನವಾದೀಪ ಸತ್ಯವನ್ನಿತ್ತನಂತೆ. ಸ್ವಾಮಿ, ರಾಮನಿಗೆ ಈ ಸಂದರ್ಭದಲ್ಲಿ ಸುಗ್ರೀವನ ನೆರವಿನ ಅವಶ್ಯಕತೆ ಇದೆ. ಸುಗ್ರೀವನಿಗೂ ವಿಕ್ರಮಿಯಾದ ರಾಮನ ನೆರವಿನ ಅಗತ್ಯ ಇದೆ. ಹಾಗಾಗಿ ಪರಸ್ಪರ ಇರೋರು ಮಾತನಾಡಿಕೊಂಡ್ರಂತೆ. ರಾಮ ಹೇಳಿದ್ದೇನು ಗೊತ್ತಾ? ಅದು ಹೇಗೆ ಹೇಳಿ
ಅವ ಏನು ಹೇಳಿದ್ದಾನು ಹಾಗೆ ಹೇಳು. ನನಗೊಂದು ರೀತಿಯಲ್ಲಿ ಅಮಂಗಲ ಸೂಚಕ ಶಬ್ದ ಅದು. ಅಮಂಗಲ ಆದ್ರೂ ನಿಮಗೆ ತಿಳಿಸದೇ ಇದ್ರೆ ಏನು ಅನರ್ಥ ಆಗ್ತದೆ ಎನ್ನುವಂತ ಭಯದಿಂದ ಹೇಳ್ತಾ ಇರುವುದು. ಹೇಳು. ನನ್ನ ಸತಿಯಾದ ರುಮೆಯನ್ನು ನೀನು ಬಿಡಿಸಿಕೊಡ್ಬೇಕು ಅಂತ ರಾಮನಲ್ಲಿ ಸುಗ್ರೀವ ಕೇಳಿಕೊಂಡಾಗ ಹೆದರುವುದು ಬೇಡ ಸುಗ್ರೀವ, ನಿನ್ನಣ್ಣ ವಾಲಿಯನ್ನು ಕೊಂದಾದರೂ ನಿನ್ನ ಸತಿಯನ್ನು ಬಿಡಿಸಿಕೊಡ್ತೇನೆ ಅಂತ ವಾಗ್ದಾನ ಮಾಡಿದ್ದಾನಂತೆ. ಆಮೇಲೆ ಸುಗ್ರೀವನು ಹೇಳಿದ್ನಂತೆ, ಅಷ್ಟು ಮಾಡಿದ್ದು ಸತ್ಯ ಆದ್ರೆ ನನ್ನ ಕಪಿ ಕಟಕವನ್ನು ಕೂಡಿಕೊಂಡು ಸೀತಾನ್ವೇಷಣೆಯ ಕಾರ್ಯಕ್ಕೆ ನಿನಗೆ ಒದಗಿ ಬರ್ತೇನೆ ಅಂತ. ಸ್ವಾಮಿ, ಇಷ್ಟು ಮಾತುಕತೆ ಆಗಿದೆ, ಸ್ವಲ್ಪ ಯೋಚನೆ ಮಾಡಿ. ಅವನಿಗೆ ಬುದ್ಧಿ ಇಲ್ಲ ಅಂತ ನೀವು ದುಡಿದಿಲ್ಲ, ನಾಳೆ ಅಪಾಯ ಆಗ್ತದೆ, ಬೇಡ ನಮ್ಮ ಚಿತ್ರತರಂಗಿ ಚಿತ್ರತರಂಗಿ ಕೇಳ್ಬಾಲೆ, ಚಿತ್ರತರಂಗಿ ಕೇಳ್ಬಾಲೆ, ವಿಚಿತ್ರವಾಯ್ತು ನಿನ್ನ ಮಾತು, ವಿಚಿತ್ರವಾಯ್ತು ನಿನ್ನ ಮಾತು, ಮಿತ್ರ ಜೋಕರ್ ಒಂಚುವಂತ ವರ್ತಮಾನ ಉಂಟೆ ಕಾಂತೆ, ಮಿತ್ರ ಜೋಕರ್ ಒಂಚುವಂತ ವರ್ತಮಾನ ಉಂಟೆ ಕಾಂತೆ, ಸ್ವಾಮಿ. ವಿಚಿತ್ರವಾಯಿತು ನಿನ್ನ ಮಾತು. ಯಾಕೆ? ನಮ್ಮ ಮಗ ಅಂಗದ ಕೇಳಿ ಬಂದಂತ ವರ್ತಮಾನವನ್ನು ನಿನ್ನಲ್ಲಿ ಅರುಹಿದ್ದಾನೆ, ಹಾಗಾಗಿ ನೀನು ಭಯಗ್ರಸ್ತಳಾಗಿದ್ದಿ. ಮತ್ತೆ ಏನಾದೀತು? ಪತಿ ವಾಲಿಯ ಗತಿ, ಹೀಗೆಲ್ಲ ನೀನು ಏನೇನೋ ಯೋಚನೆ ಮಾಡ್ತಾ ಇದ್ದಿ. ಆದ್ರೆ ಇಲ್ಲಿಯ ತನಕ ನನ್ನನ್ನು ಚೆನ್ನಾಗಿ ತಿಳಿದವಳು ನೀನು. ವಾಲಿ ಏನು ಎಷ್ಟು ಅನ್ನುವುದನ್ನು ಮನಗಂಡವಳು ನೀನು. ಅಂತಹ ನೀನು ಈ ಮಾತನ್ನ ಕೇಳಿ ಭಯಗ್ರಸ್ತಳಾಗಿ ನನ್ನಲ್ಲಿ ಅರುಹುವುದನ್ನು ನೋಡಿದಾಗ ನನಗೆ ವಿಚಿತ್ರವಾಗ್ತಾ ಇದೆ. ಇಲ್ಲಿಯ ತನಕ 5 ಬಾರಿ ಸುಗ್ರೀವನಿಗೂ ನನಗೂ ಮುಖಾಮುಖಿಯಾಗಿದೆ. ಯಾವ ಒಂದು ಯುದ್ಧದಲ್ಲಿ ಆದರೂ ಮಿತ್ರಜಾತರಾಗಿರುವಂತಹ ಸುಗ್ರೀವ ನನ್ನನ್ನು ಸೋಲಿಸಿದ್ದುಂಟ? ಒಂದು ಪೆಟ್ಟನ್ನಾದರೂ ಕೊಡುವುದಕ್ಕೆ ಅವನಿಂದ ಆಗಿದೆಯೋ? ಸಾಧ್ಯ ಇಲ್ಲ. ಪ್ರತಿ ಸಂದರ್ಭದಲ್ಲಿಯೂ ನನ್ನಿಂದಲೇ ಘಾಸಿಗೊಂಡು ಅಪಮಾನಿತರಾಗಿ ಮುಖ ತಿರುಗಿಸಿ ಹೋಗುವವನು, ಬಂದ ದಾರಿಗೆ ಸುಂಕ ಇಲ್ಲ ಎಂಬ ಹಾಗೆ. ಹೀಗಿರುವಾಗ ಯಾವನೋ ಅಯೋಧ್ಯೆಯ ರಾಮ ಅವ ಬಂದಿದ್ದಾನೆ, ಅದಕ್ಕೆ ಭಯ ನನಗೆ. ಅವನಿಗೂ ಇವನಿಗೂ ಮೈತ್ರಿ ಆಗಿದೆ. ಕಳ್ಳ ಕಳ್ಳಗೆ ಗಂಟು, ಹುಳಿ ಮೆಣಸಿಗೆ ಗಂಟು ಅಂತ ರೂಢಿಯಲ್ಲಿ ಒಂದು ಮಾತುಂಟು. ಅವನಿಗೂ ಹೆಂಡತಿ ಇಲ್ಲ, ಇವನಿಗೂ ಹೆಂಡತಿ ಇಲ್ಲ. ಹೆಂಡತಿ ಕಳೆದುಕೊಂಡವರು ಒಂದು ಸಂಘವನ್ನು ಮಾಡಿಕೊಂಡಿದ್ದಾರೆ. ಅವರು ಅಂಥವರೆಲ್ಲ ನನ್ನನ್ನ ಕೊಂದು ಕೊಡ್ತೇನೆ ಎಂದು ಮಾತು ಕೊಟ್ಟಾಕ್ಷಣ ಯಕ್ಕಶ್ಚಿತ ಮಾನವರಿಗೆಲ್ಲ ನಾನು ಅಂಜುವವನ. ಅಂಜಬೇಕಾದ್ದುಂಟ ಅಲ್ಲ. ನಾನು ಮಾಡಿದ ಯಾವುದಾದ್ರೂ ಒಂದು ಸಾಹಸವನ್ನು ಆ ಮಾನವ ಪಿಳ್ಳೆ ರಾಮ ಎನ್ನುವ ಈ ತನಕ ಮಾಡಿದ್ದುಂಟ? ಸ್ವಾಮಿ, ಉಂಟಂತೆ. ಮಾಡಿ ತೋರಿಸಿದ್ದಾನೆ. ಏನಂತೆ? ದುಂದುಬಿಯ ಕಾಯವ ಕಾಲಿಂದ ಚಿಮ್ಮಿಯೋ ಜನಕ್ಕೆ, ದುಂದುಬಿಯ ಕಾಯವ ಕಾಲಿಂದ ಚಿಮ್ಮಿಯೋ ಜನಕ್ಕೆ, ದುಂದುಬಿಯ ಕಾಯವ ಕಾಲಿಂದ ಚಿಮ್ಮಿ ಯೋಜನಕ್ಕೆ, ಕಾಲಿಂದ ಚಿಮ್ಮಿ ಯೋಜನಕ್ಕೆ ಬಂದು ಬೀಳಾಲ ಮೇಲೆ ಕೇಳೊಂದು ಕಾರ್ಯವ, ಬಂದು ಬೀಳಲ ಮೇಲೆ ಕೇಳೊಂದು ಕಾರ್ಯವಾದ.
ಕಾಯವ ಕಾಲಿಂದ ಚಿಮ್ಮಿಯೋ ಜನಕ್ಕೆ ಕಾಲಿಂದ ಚಿಮ್ಮಿಯೋ ಜನಕ್ಕೆ ಬಂದು ಬೀಳಲ ಮೇಲೆ ಕೇಳೊಂದು ಕಾರ್ಯವ ಒಂದು ಬೀಳಲ ಮೇಲೆ ಕೇಳೊಂದು ಕಾರ್ಯವ ನೀತಿಯಲ್ಲ ನೀತಿಯಲ್ಲ ಪೋಪುದಿಂದು ನೀತಿಯಲ್ಲ ಪೋಪುದಿಂದು ನೀ ಕೇಳು ಕರ್ನಾಟಕ ಹೌದು ಸ್ವಾಮಿ, ಏನ್ ಹೌದು? ನಿಮ್ಮ ಅಂತರಂಗದಲ್ಲಿ ಅಂಜಿಕೆ ಎನ್ನುವುದಿಲ್ಲವೇ ಇಲ್ಲ. ಹಾ, ಯುದ್ಧ ಅಂದ್ರೆ ನಿಮಗೊಂದು ರೀತಿಯ ಹೊಸ ಉತ್ಸಾಹ. ನಮಗ ಹಬ್ಬ ಅದು. ನಿಮ್ಮನ್ನು ಸೋಲಿಸಿದವರು ಇಲ್ಲಿಯವರೆಗೆ ಇಲ್ಲ. ಹ್ಮ್. ಸುಗ್ರೀವನ ಕುರಿತು ನನಗೆ ಹಾ, ಭಯವೂ ಇಲ್ಲ. ಹಾ, ನೀವು ಗೆಲ್ತೀರಿ ಎನ್ನುವಂತಹ ವಿಶ್ವಾಸ. ಹ್ಮ್, ರಾಮ ಇದ್ದಾನೆ ಅಂತ ಹೇಳಿದ್ನಲ್ಲ, ಹ್ಮ್. ಅವನು ನೀವು ಮಾಡಿದಂತ ಎಲ್ಲ ಕಾರ್ಯವನ್ನು ಮಾಡಿ ತೋರಿಸಿದಾನಂತೆ. ನಾನು ಮಾಡಿದ ಕಾರ್ಯ ಹೌದು. ಮೊನ್ನೆ ಮೊನ್ನೆ ಹುಟ್ಟಿದ ಹುಡುಗನಂತೆ ನಾನು ಮಾಡಿದ ಕೆಲಸ ಮಾಡ್ತಾನ. ಏನ್ ಮಾಡಿದ್ದಾನೆ? ನಿಮ್ಮ ವಿಕ್ರಮಕ್ಕೆ ಸಾಕ್ಷಿಯಾಗಿ ಕಿಷ್ಕಿಂಧೆಯಲ್ಲಿರುವುದನ್ನು ಹಾ, ಈಗ ಇಲ್ಲ ಅಂತ ನಿವಾರಿಸಿ ಬಿಟ್ಟಿದ್ದಾನಂತೆ. ಅವನು ಅಂದ್ರೆ ಸುಗ್ರೀವನಿಗೆ ಒಳಗಿಂದೊಳಗೆ ಒಂದು ರೀತಿಯ ಅನುಮಾನ, ಹಾ, ನನ್ನಣ್ಣ ವಾಲಿಯನ್ನು ರಾಮ ಗೆಲ್ಲಬಹುದಾ ಕೊಲ್ಲಬಹುದಾ, ಹಾಗಾಗಿ ಪರೀಕ್ಷಿಸಿದಂತೆ ನನ್ನಣ್ಣ ವಾಲಿ ಮಹಾವಿಕ್ರಮಿ ದುಂದುಬಿ ಎನ್ನುವಂತಹ ರಾಕ್ಷಸನನ್ನು ಕೊಂದವನು, ಅವನು ಓಡಲು ಹಾಗೇ ಇಲ್ಲಿ ಇದೆ, ಅದನ್ನು ಅಂಗ ಸಾಧನೆಗೆ ಬೇಕಾಗಿ ಮೊಳಕಾಲ ಪರ್ಯಂತರವಾಗಿ ಎತ್ತುತ್ತಿದ್ದ ಅಂತ ರಾಮನಿಗೆ ತೋರಿಸಿದಂತೆ ಸುಗ್ರೀವ. ಅದೊಂದು ಬೇಕು ಅಂತ ಇಟ್ಕೊಂಡಿದ್ದೆ ನಾನು. ಈಗಿಲ್ಲ, ಇಲ್ವಾ? ಕಾಲಿಂದ ಚಿಮ್ಮಿ ಯೋಜನಾಂತರಕ್ಕೆ ಹಾರಿಸಿ ಬಿಟ್ಟಿದ್ದಾನಂತೆ. ಬರೇ ಕಾಲಿಂದ ಚಿಮ್ಮಿ. ಹೌದಾ? ಹೌದು. ನನ್ನ ಅಂಗ ಸಾಧನೆಗಾಗಿ ಬಳಸಿಕೊಳ್ಳುತ್ತಿರುವಂತ ದುಂದುಬಿಯ ಅಟ್ಟೆ, ಹೌದು. ಅದನ್ನು ಕಾಲಿಂದ ಚಿಮ್ಮಿದ ಯೋಜನಾಂತರಕ್ಕೆ. ಹೌದು. ಆ? ನನ್ನ ಸಾಹಸದ ಸಾಧನೆಗಾಗಿ ಅದು ತೋರ್ಪಡಿಸುವುದಲ್ಲ. ಅದು ನನ್ನ ಅಂಗ ಸಾಧನೆಗೆ ಬೇಕಾಗಿ ನಾನು ಬಳಸಿಕೊಳ್ಳುವಂತ ಒಂದು ಅಟ್ಟೆ. ಅದು ಹೌದು. ಅದನ್ನು ಚಿಂಬಿದ ಮಾತ್ರಕ್ಕೆ ನನಗಿಂತಲೂ ಪರಾಕ್ರಮಿ ಅಂತ ತೀರ್ಮಾನಕ್ಕೆ ಬರುವುದಕ್ಕಾಗುವುದಿಲ್ಲ. ಮತ್ತೊಂದು, ಕೇವಲ ದೈಹಿಕವಾಗಿ ಮಾತ್ರ ನಾನು ಪರಾಕ್ರಮಿ ಅಲ್ಲ, ಬಾಣ ಪ್ರಯೋಗದಲ್ಲಿಯೂ ನಾನು ನಿಷ್ಣಾತನಿದ್ದೇನೆ. ಸಾಧ್ಯ ಆದೀತ ಅವನಿಂದ. ಸಾಧ್ಯ ಆಗಿದೆಯಂತೆ. ನೀವು ಹೆಡೆ ಕಡಿತಾ ಇದ್ರಲ್ಲ ಸಪ್ತಸಾಲ ವೃಕ್ಷಗಳು, ಅದನ್ನು ತೋರಿಸಿದಂತೆ ಸುಗ್ರೀವ. ರಾಮ ಬಿಟ್ಟಿದ್ದು 10 ಬಾಣ ಅಲ್ಲ, 100 ಬಾಣ ಅಲ್ಲ ಸ್ವಾಮಿ, ಬತ್ತಳಿಕೆಯಿಂದ ತೆಗೆದಿದ್ದು ಒಂದೇ ಬಾಣ. ಅದನ್ನು ಬಿಲ್ಲಿಗೆ ಹೆದೆಯೇರಿಸಿ ಬಿಟ್ಟಾಗ ಸಪ್ತಸಾಲ ವೃಕ್ಷಗಳನ್ನು ಬುಡ ಸಮೇತ ಕತ್ತರಿಸಿ ಹಾಕಿದ್ದಾನೆ. ಇನ್ನು ಹೆಡೆ ಕಡಿಯುವುದಕ್ಕೆ ಮರ ಇಲ್ಲ. ಎಂತ ಪರಿಸರ ನಾಶ. ಇಲ್ಲದೆ ಇದ್ರೆ ನನಗೆ ಬುಡ ಕಡಿಯುವುದು ದೊಡ್ಡ ವಿಷಯವೇ ಅಲ್ಲ. ಕೇವಲ ಬಾಣ ಪ್ರಯೋಗಕ್ಕೆ ಬೇಕಾಗಿ ಎಲೆಗಳನ್ನ ಮಾತ್ರ ಕತ್ತರಿಸುತ್ತಾ ಇದ್ದೆ. ಆದ್ರೆ ಅವ ಬುಡ ಸಹಿತ ಅದನ್ನು ಕಿತ್ತು ಮುಗಿಸಿದ, ಮುಗಿಸಿದ್ದಾನೆ. ಇಷ್ಟು ಬೇಕಾ? ಇನ್ನೂ ಬೇಕಾದ್ರೆ ಉಂಟು. ರಾಮ ನಡೆದು ಬಂದ ದಾರಿಯಲ್ಲೆಲ್ಲ ಅಘಟಿತ ಗಂಡದ ಘಟನೆಗಳನ್ನೇ ನಡೆಸಿದವನಂತೆ. ಯಾವುದೇದು? ಬಹಳಷ್ಟು, 1-2 ತಾಟಕಿಯ ಸಂಹಾರ ಆಗಿದೆಯಂತೆ. ಆಮೇಲೆ
ಅಹಲ್ಯೆಯ ಉದ್ಧರಣ ಆಗಿದೆಯಂತೆ. ಹರನ ಧನುರ್ಭಂಗವನ್ನು ಗೊಳಿಸಿದ್ದಾನಂತೆ. ಹೆಜ್ಜೇನು ಪಂಚವಟಿಯಲ್ಲಿ ನಿಂತ ನಿಲುವಿನಲ್ಲಿ ಕರದೂಷಣ ತ್ರಿಶಿರಾದಿಯಾಗಿ 14,000 ರಾಕ್ಷಸರನ್ನು ಕೊಂದು ಮುಗಿಸಿದ್ದಾನಂತೆ. ಆದ್ದರಿಂದ ಮಹಾವಿಕ್ರಮಿ ಅವನು. ಬೇಡ ಅವನಲ್ಲಿ ಯುದ್ಧ ಸ್ವಾಮಿ. ದಮ್ಮಯ್ಯ ಕೈ ಮುಗಿತೇನೆ. ರಾಮ ಅಘಟಿತ ಘಟನಾಪಟು, ಕೇವಲ ಮಾನವನಲ್ಲ. ನಾನು ಮಾಡಿರುವಂತ ಒಂದು ಸಾಮಾನ್ಯ ಕಾರ್ಯದಲ್ಲಿ ದುಂದುಬೆಯ ಒಡಲನ್ನ ಎತ್ತುವುದು, ಸಪ್ತತಾಳ ವೃಕ್ಷದ ಎಳೆಯನ್ನ ಕತ್ತರಿಸುವುದು ದೊಡ್ಡ ವಿಷಯ ಅಲ್ಲ ನನಗೆ. ಯಾಕೆಂದ್ರೆ ಒಂದು ಕಾಲದಲ್ಲಿ 33 ಕೋಟಿ ದೇವತೆಗಳು, 66 ಕೋಟಿ ದಾನವರು ಒಟ್ಟಾಗಿ ಅಬ್ಧಿಮತನ ಮಾಡುತ್ತಿರುವಂತಹ ಸಂದರ್ಭ ಆಕಸ್ಮಿಕವಾಗಿ ನಾನು ಹೋದೆ, ನೋಡಿದೆ. ಅಯ್ಯೋ ಪಾಪ ಅಂತ ಅನಿಸಿತು. 99 ಕೋಟಿ ಬೇಕು ಇದಕ್ಕೆಲ್ಲ. ಆವಾಗ ಹೇಳಿದೆ, ಅಜಹಾಗಿ ದೇವತೆಗಳಿಗೆ ಹೇಳಿದೆ, ಈಚೆ ಸರಿಯಿರಿ ಅಂತ ರಕ್ಕಸರಿಗೆ ಹೇಳಿದೆ. ವಾಸುಕಿಯ ಬಾಲಕ್ಕೆ ಒಂದು ಕೈ, ವಾಸುಕಿಯ ತಲೆಗೆ ಮತ್ತೊಂದು ಕೈ ಹಿಡಿದು ಏಕಾಂಗ ವೀರನಾಗಿ ಅಬ್ಧಿಮತನವನ್ನ ಮಾಡಿದೆ. ತ್ರಿಮೂರ್ತಿಗಳ ಉಪಸ್ಥಿತಿಯಲ್ಲಿತ್ತು. ಬ್ರಹ್ಮ ವಿಷ್ಣು ಮಹೇಶ್ವರ ಅವರಿಗೂ ಭಯವಾಗಿ ಹೋಯಿತು. ಅಬ್ಬಾ, ವಾಲಿಯ ಪರಾಕ್ರಮ ಸಾಮಾನ್ಯವಾದದ್ದಲ್ಲ. ಹರನು ಬ್ರಹ್ಮನು ತಟಸ್ಥರಾಗಿ ಕುಳಿತರು. ಹರಿ ಎನ್ನುವವ ನಗೆಯಾಡುತ್ತಾ ಮುಂದೆ ಬಂದ. ನಿನ್ನ ಪರಾಕ್ರಮಕ್ಕೆ ನಾನು ಮೆಚ್ಚಿದ್ದೇನೆ, ಬೇಕಾದ ವರವನ್ನ ಕೇಳು. ಅವನನ್ನ ಅಪಾದ ಮಸ್ತಕವಾಗಿ ನೋಡಿದೆ. ಕೆಲಸ ಮಾಡಿದವ ನಾನು, ಪರಾಕ್ರಮವನ್ನು ಪ್ರದರ್ಶಿಸಿದವ ನಾನು. ಏನೂ ಆಗದೆ ಸುಮ್ಮನೆ ಕುಳಿತು ನೋಡುತ್ತಿರುವಂತ ಇವ ನನಗೂ ವರ ಕೊಡ್ತಾನಂತೆ. ಇಡ, ನೀನೇನು ವರ ಕೊಡ್ತಿ? ನಾನೇ ನೀನು ಕೇಳಿದ್ದನ್ನು ನಡೆಸಿಕೊಡ್ತೇನೆ, ವರ ಕೇಳು ಒಂದೇ. ಆವಾಗ ಅವ ಸ್ವಲ್ಪ ಹಿಂದೆ ಮುಂದೆ ನೋಡಿದ. ಯಾಕೆಂದ್ರೆ ನಾನು ಕೊಡುವುದಕ್ಕೆ ಸಿದ್ಧನಿದ್ದೇನೆ, ಪಡೆಯುವ ಯೋಗ್ಯತೆ ಒಂದು ಬೇಕಲ್ಲ. ಆಮೇಲೆ ವಿಚಾರ ಮಾಡಿ ಕೇಳಿದ, ಹಾಗಾದ್ರೆ ಕೊಡ್ತೀಯ ಅಂತಾದ್ರೆ ಕೊಡು, ನಿನ್ನ ಪ್ರಾಣವನ್ನ ಕೊಡು ಅಂತ ಹೇಳಿದ. ಬಹಳ ಬುದ್ಧಿವಂತ ಅನ್ನೋದು ನನಗೆ ಆವಾಗ ಗೊತ್ತಾಯ್ತು. ಆವಾಗ ಏನು ಬುದ್ಧಿವಂತಿಕೆ ಕೊರತೆ ನಮಗುಂಟ? ನೀನು ಕೇಳಿದ್ದನ್ನು ಕೊಡ್ತೇನೆ ಅಂತ ನಾನು ಹೇಳಿದ್ದು ಹೌದು, ಈ ಜನ್ಮದಲ್ಲಿಯೇ ಕೊಡ್ತೇನೆ ಅಂತ ಹೇಳಲಿಲ್ಲ. ಬರುವ ಜನ್ಮದಲ್ಲಿ ಕೊಡ್ತೇನೆ, ಬೇಕಾದ್ರೆ ಬಂದು ಪಡೆದುಕೊಂಡು ಹೋಗು. ನಾರಾಯಣನಿಗೆ ವರ ಕೊಟ್ಟವ ಅಂಜಿಲ್ಲ ನಾನು. ಇಂತಹ ನಾನು ರಾಮ ತಾಟಕಿಯ ಸಂಹಾರ ಮಾಡಿದ, ಕರದೂಷಣ ತ್ರಿಶಿರರೇ ಮೊದಲಾದವರನ್ನೆಲ್ಲ ಸಂಹಾರ ಮಾಡಿದ, ಶಿವ ಧನುರ್ಭಂಗ ಮಾಡಿದ. ಯಾವ್ಯಾವುದೋ ಕತೆ ಹೇಳ್ತಿ. 14,000 ರಕ್ಕಸರು ರಾವಣನ ಆಳುಗಳಲ್ವೇನೆ ಅವರು. ಅಂತ ರಾವಣನನ್ನೇ ನನ್ನ ಕಂಕುಳಲ್ಲಿ ಅಮುಕಿ ಹಿಡಿದು 4 ಸಮುದ್ರದಲ್ಲಿ ಮುಳುಗಿಸಿ ಏಳಿಸಿ ಉಪ್ಪು ನೀರು ಕುಡಿಸಿದ್ದೇನೆ. ಅಂತವನ್ನ ತಂದು ಅಂಗದನ ತೊಟ್ಟಿಲಿಗೆ ಕಟ್ಟಿದ್ದ ನೀನು ಕಣ್ಣಾರೆ ಕಂಡವಳಲ್ವ. ಹೀಗಿರುವಾಗ ರಾಮರ ಗೀಮರು ನನಗದೊಂದು ಲೆಕ್ಕವೇ ಅಲ್ಲ ಬಿಡ. ನಿಮ್ಮಲ್ಲಿ ಹರಿಯಲ್ಲಿ ಹಾಗೊಂದು ಮಾತುಕತೆ ನಡೆದಿದೆ. ಹೌದೇ ಹೌದು. ಹಾಗಿದ್ರೆ 14,000 ರಕ್ಕಸರು 14,000 ರಕ್ಕಸರು 14,000 ರಕ್ಕಸರು 14,000 ರಕ್ಕಸರು
ನಾಳೆ ನೋಡಿ ಕೊಂಬ ಯುದ್ಧ ನಾಳೆ ನೋಡಿ ಕೊಂಬ ಯುದ್ಧ ನಾಳೆ ನೋಡಿ ಕೊಂಬ ಯುದ್ಧ ನಾಳೆ ನೋಡಿ ಕೊಂಬ ಯುದ್ಧ ವೇಳೆಯೆಲ್ಲ ಹಿಂದೆನ್ನುತ್ತ ವೇಳೆಯೆಲ್ಲ ಹಿಂದೆನ್ನುತ್ತ ಕಾಲ ಮೇಲೆ ಬಿದ್ದುತ್ತಾರೆ ಬೇಡಿಕೊಂಡಳು ಕಾಲ ಮೇಲೆ ಬಿದ್ದುತ್ತಾರೆ ಬೇಡಿಕೊಂಡಳು ಕಾಲ ಮೇಲೆ ಬಿದ್ದುತ್ತಾರೆ ಬೇಡಿಕೊಂಡಳು ನೀತಿಯೆಲ್ಲ ಹೋಗುವುದಿಲ್ಲ ನೀ ಕೇಳು ಪತ್ರಾಣ ಕಾಂತು ಸ್ವಾಮಿ, ನಾನು ನಿಮ್ಮನ್ನು ಸೇರಿದ ಬಳಿಕ ನೀವೆಸಗಿಸಿದಂತ ಸಾಹಸದ ಕಥೆಗಳೆಲ್ಲ ನನಗೆ ಗೊತ್ತಿದೆ. ಹಾಗಿದ್ರೆ ಹೀಗೊಂದು ಘಟನೆ ನಡೆದಿದ್ಯಾ? ಸಮುದ್ರ ಮತನ, ಆಮೇಲೆ ಹರಿಯೇ ನಿಮಗೆ ವರವನ್ನು ಕೊಡ್ತೇನೆ ಅಂತ ಹೇಳಿದ್ದು, ಅವನು ಪ್ರಾಣ ಕೇಳಿದ್ದು, ಮತ್ತೆ ಬೇಕಾದಾಗ ತೆಗೆದುಕೊಳ್ತೇನೆ ಅಂತ ಹೇಳಿದ್ದು. ಸ್ವಾಮಿ, ಅನುಮಾನವೇ ಇಲ್ಲ, ಅನುಮಾನವೇ ಇಲ್ಲ. ನನ್ನ ಪಾಲಿಗೆ ಅಪಾಯ ಕಟ್ಟಿಟ್ಟ ಬುದ್ಧಿ ಈಗ ನನಗೆ ಅರ್ಥ ಆಯ್ತು ಸ್ವಾಮಿ. ಅದಕ್ಕೂ ಇದಕ್ಕೂ ಏನು ಸಂಬಂಧ? ನೀನು ಭಯ ಪಡುವುದು ಯಾಕೆ? ಆ ಹರಿ ಬೇರೆ ಯಾರಲ್ಲ ಸ್ವಾಮಿ, ಆ ಹರಿಯೇ ರಾಮ. ನಾರಾಯಣನೇ ನರನಾಗಿ ಭೂಭಾರವನ್ನು ಹರಣಗೊಳಿಸುವುದಕ್ಕಾಗಿ ಬಂದಿದ್ದಾನೆ. ಸೀತೆಯೇ ಲಕ್ಷ್ಮಿ, ರಾಮನೇ ನಾರಾಯಣ. ಸ್ವಾಮಿ, ಬೇಡ ಬೇಡ, ಹೊತ್ತು ನೋಡಿದ್ರೆ ಇದು ರಾತ್ರಿಯ ಕಾಲ. ರಾತ್ರಿಯ ಕಾಲದಲ್ಲಿ ಯುದ್ಧವೇ ಅಪಾಯ. ಅದರಲ್ಲಿಯೂ ರಾಮ ಈ ಹೊತ್ತಿಗೆ ಸುಗ್ರೀವನನ್ನು ನಿರ್ದೇಶಿಸಿ ನಿಮ್ಮನ್ನು ಯುದ್ಧಕ್ಕೆ ಕರೆಸ್ತಾ ಇರುವುದು ಯಾಕಿರಬಹುದು? ಬಹುಶಃ ನಿಮಗೆ ಅಪಾಯವನ್ನು ತರುವುದಕ್ಕಾಗಿಯೇ ಇರಬಹುದು. ಆದ್ದರಿಂದ ದಮ್ಮಯ್ಯ, ಕೈ ಮುಗಿತೇನೆ, ಕಾಲು ಹಿಡಿತೇನೆ, ಬೇಡ, ಹೋಗಬೇಡಿ. ಚಿತ್ತದಲ್ಲಿ ಶಂಕೆ ಬೇಡ, ಮತ್ತೆ ನೋಡನ್ನು ಕೈವಾಡ. ಚಿತ್ತದಲ್ಲಿ ಶಂಕೆ ಬೇಡ, ಚಿತ್ತದಲ್ಲಿ ಶಂಕೆ ಬೇಡ, ಮತ್ತೆ ನೋಡನ್ನು ಕೈವಾಡ, ಮತ್ತೆ ನೋಡನ್ನು ಕೈವಾಡ. ಚಿತ್ತದಲ್ಲಿ ಶಂಕೆ ಬೇಡ, ಬೇಡವೇ ಬೇಡ. ಮತ್ತೆ ನೋಡನ್ನು ಕೈವಾಡ. ಅತ್ತ ಹೋಗು ತಡೆಯ ಬೇಡ, ಅತ್ತ ಹೋಗು ತಡೆಯ ಬೇಡ, ಮತ್ತ ಕಾಶಿ ನೀಯಗಡ. ಅತ್ತ ಹೋಗು ತಡೆಯ ಬೇಡ, ಮತ್ತ ಕಾಶಿ ನೀಯಗಡ. ಸ್ವಾಮಿ, ಅನುಮಾನ, ಹೌದು. ಶಂಕೆ ಕಡಿಮೆಯಾಗುವುದು ಬಿಟ್ಟು ಮತ್ತು ಬಲವಾಗ್ತಾ ಇದೆ. ಹೌದು. ಕ್ಷಣ ಕ್ಷಣಕ್ಕೂ ಅಯ್ಯೋ ನನ್ನ ಪತಿಯ ಗತಿಯೇ ಮುಗಿಯುವ ಕಾಲ ಬಂತು. ವೇಳೆ ಅಲ್ಲ, ಹೌದು. ರಾತ್ರಿಯ ಹೊತ್ತು. ಹೌದು. ನಾಳೆ ನೋಡಿಕೊಂಬ. ತಾರ, ಸ್ವಾಮಿ, ನಿನ್ನ ಕಳಕಳಿ, ಹ್ಮ್ ನನ್ನ ಕುರಿತಾದಂತ ಅಭಿಮಾನ, ಗೌರವ ಹ್ಮ್ ನನಗೆ ಅರ್ಥವಾಗ್ತದೆ ಅಲ್ಲ ಅಂತಲ್ಲ. ಹ್ಮ್ ಹೆಣ್ಣಾಗಿ ನೀನು ಹ್ಮ್ ಸಹಜವಾಗಿಯೇ ಹ್ಮ್ ಭಯ ಪಡ್ತಾ ಇದ್ದಿ. ಹೌದು. ಸ್ವಲ್ಪ ವಿಚಾರ ಮಾಡಿ ನೋಡು. ಏನುಂಟು ವಿಚಾರ ಮಾಡ್ಲಿಕ್ಕೆ? ನನ್ನ ಕೈವಾಡಕ್ಕೆ ಹ್ಮ್ ರಾಮನಿಂದ ಯಾವ ತೊಡಕೂ ಆಗ್ಲಿಕ್ಕಿಲ್ಲ. ಹೇಗೆ ಅದು? ನೀನೇ ಹೇಳಿದ ಹಾಗೆ ಹ್ಮ್ ಆ ರಾಮ ಹ್ಮ್ ನನ್ನಿಂದ ಮಾತು ಪಡೆದಂತ ಹರಿಯೇ ಹೌದು ಅಂತಾದೆ. ಆದರೆ ಅವನೇ ಇಲ್ಲಿಯವರೆಗೆ ನನ್ನನ್ನು ಅರಸಿ ಹರಿ ತಂದಿದ್ದಾನೆ. ಹ್ಮ್
ಎಲ್ಲವರಿಗೂ ಜೀವ ಎನ್ನುವುದು ದತ್ತವಾಗುವುದು ಹರಿಯಿಂದ, ಭಗವಂತನಿಂದ ಸಿಡಿದಂತಹ ಜೀವ ಕೋಟಿಗಳಲ್ಲವೇನೆ ಎಲ್ಲವರು. ಹಾಗೆ ಹೇಳ್ತಾರೆ. ಒಂದಲ್ಲ ಒಂದು ದಿವಸ ಹರಿಯನ್ನು ಸೇರಲೇಬೇಕು. ಪ್ರತಿಯೊಂದು ಜೀವಿಯು ಹಪಹಪಿಸುವುದು ಮುಕ್ತಿಗಾಗಿ. ಮುಕ್ತಿ ಅಂದ್ರೆ ಬಿಡುಗಡೆಗಾಗಿ. ಹುಟ್ಟಿದ ವ್ಯಕ್ತಿ ಎಷ್ಟು ಬಲಶಾಲಿಯೇ ಆಗಲಿ, ಆತ ಸಂದರ್ಭಾನುಸಾರವಾಗಿ ಕಾಲಾನುಸಾರವಾಗಿ ಕಾಲವಶನಾಗಲೇಬೇಕು, ಅಳಿದು ಹೋಗಲೇಬೇಕು. ನಾನೇ ಮಾತು ಕೊಟ್ಟ ಮೇಲೆ ಅವ ಪಡೆದುಕೊಳ್ಳುವುದಕ್ಕಾಗಿ ಬಂದಿದ್ದಾನೆ ಅಂತಾದ್ರೆ ಅದಕ್ಕಾಗಿ ಭಯ ಪಡಬೇಕಾದ ಅವಶ್ಯಕತೆ ಉಂಟಾ? ಇಂದು ನೀನು ಹೇಳಿದ ಹಾಗೆ ನಾನು ಉಳಿದುಕೊಂಡ್ರು, ನಾನು ಕೊಟ್ಟ ಮಾತಿನಂತೆ, ಹರಿ ಪಡೆದ ಮಾತಿನಂತೆ ಹರಿಗೆ ನನ್ನ ಹರಣ ಸಮರ್ಪಿತವಾಗಬೇಕಲ್ಲ. ಹಾಗಾಗಿ ಆ ಕುರಿತಾಗಿಯೂ ನೀನು ಶಂಕಿಸುವುದು ಬೇಡ. ಮತ್ತೆ ರಾಮ ಒಬ್ಬ ಮಾನವ ಅಂತಾದ್ರೆ ನನಗೆ ನಗಣ್ಯ ಅವ. ಇನ್ನು ಮಾತು ಕೊಟ್ಟಂತೆ ಅವ ಈ ತನಕ ನಡೆದುಕೊಂಡಿದ್ದಾನೋ ಅಂತ ಸ್ವಲ್ಪ ಗತ ಇತಿಹಾಸವನ್ನ ಕೆದಕಿದ್ರೆ ನಿನ್ನ ಅಣ್ಣ ವಾಲಿಯನ್ನ ಕೊಂದು ಕೊಡ್ತೇನೆ, ನಿನ್ನ ಮಡದಿ ರುಮೆಯನ್ನ ಬಿಡಿಸಿ ಕೊಡ್ತೇನೆ. ಈಗ ನನಗೂ ಸುಗ್ರೀವನಿಗೂ ಯುದ್ಧ ಆಗಿದೆ. ಯುದ್ಧ ಆಗುವ ಮೊದಲೇ ಅವರಿಬ್ಬರಲ್ಲಿ ಸ್ನೇಹ ಬಂಧವಾಗಿದೆ. ಯುದ್ಧ ಆಗುವಾಗ ಯಾಕೆ ತಟಸ್ಥನಾಗಿ ಉಳಿದ? ಯಾಕೆ ಕೊಂದು ಕೊಡ್ಲಿಲ್ಲ? ಹಾಗಾದ್ರೆ ವಾಲಿಯನ್ನ ಕೊಲ್ಲುವುದು ಅಷ್ಟು ಸುಲಭ ಅಲ್ಲ ಎನ್ನುವುದು ರಾಮನಿಗೆ ಆಮೇಲೆ ಅರ್ಥ ಆಗಿರಬೇಕು. ಕೊಲ್ತೇನೆ ಅಂತ ಹೇಳಬಹುದು, ಆದ್ರೆ ವಾಲಿಯನ್ನೆಲ್ಲ ಎದುರಿಸಿ ಕೊಲ್ಲುವುದಕ್ಕೆ ಸಾಧ್ಯವೋ? ಅದೇ ಅಬ್ಧಿಮತನದಲ್ಲಿ ನನ್ನ ಸಾಹಸವನ್ನ ಮೆಚ್ಚಿ ಮುಕ್ಕೋಟಿ ದೇವತೆಗಳ ಒಡೆಯನಾಗಿರುವಂತಹ ದೇವೇಂದ್ರ ಕಾಂಚನ ಮಾಲೆಯನ್ನ ವರವಾಗಿ ಅನುಗ್ರಹಿಸಿದ್ದಾನೆ. ನನ್ನ ಎದುರಿನಲ್ಲಿ ಯಾವಾತ ಯುದ್ಧ ಸನ್ನದ್ಧನಾಗಿ ಬಂದು ನಿಲ್ತಾನೋ ಅವನಲ್ಲಿರಬಹುದಾದಂತ ಅರ್ಧ ಶಕ್ತಿ ಹರಣ ನನಗಾಗ್ತದೆ. ನಾನು 1.5 ಪಟ್ಟು ಶಕ್ತಿಯಿಂದ ವಿಜೃಂಭಿಸ್ತೇನೆ. ಆವಾಗ ಅವರು ಸಹಜವಾಗಿಯೇ ಸೋಲನ್ನು ಒಪ್ಪುತ್ತಾರೆ. ಈಗ ರಾಮ ದೇವರೇ ಹೌದು ಅಂತಾದ್ರೆ ಅವ ನನ್ನ ಸಮ್ಮುಖದಲ್ಲಿ ಯುದ್ಧಕ್ಕಾಗಿ ಬಂದು ನಿಂತ್ರೆ ಅವನಲ್ಲಿರಬಹುದಾದಂತ ಅರ್ಧ ಶಕ್ತಿ ಹರಣ ದೇವೇಂದ್ರ ದತ್ತವಾಗಿರುವಂತಹ ಕಾಂಚನ ಮಾಲೆಗೆ ಲಭ್ಯವಾಗಲೇಬೇಕಲ್ಲ. ಅದರ ಮೂಲಕವಾಗಿ ನಾನು ರಾಮನಿಗಿಂತಲೂ 1.5 ಪಟ್ಟು ಅಧಿಕ ಶಕ್ತಿವಂತನಾಗಿ ಹೋರಾಟ ಮಾಡುವುದಕ್ಕೆ ಅವಕಾಶ ಉಂಟಲ್ಲ. ಈ ಕುರಿತಾಗಿ ನೀನು ಏನೂ ಯೋಚನೆ ಮಾಡಬೇಡ. ಮತ್ತೆ ರಾತ್ರಿಯ ಕಾಲ ಸುಗ್ರೀವ ಒಮ್ಮೆ ಪೆಟ್ಟು ತಿಂದ್ರೆ ಶತಮಾನಗಳ ತನಕ ಮತ್ತೆ ಹೋರಾಟಕ್ಕೆ ಈ ತನಕ ಬಂದಿದ್ದಿಲ್ಲ. ಇವತ್ತು 2ನೇ ಬಾರಿ ನಿಮ್ಮನ್ನು ಕರೀತಾ ಇದ್ದಾನೆ. ಪಾಪ ಅವನಿಗೆ ನೀರಿನಲ್ಲಿ ಮುಳುಗುವವನಿಗೆ ಹುಲ್ಲು ಕಡ್ಡಿಯೇ ಆಧಾರ ಅಂತ. ಹುಲ್ಲು ಕಡ್ಡಿ ಜೀವ ಉಳಿಸ್ತದೋ ಇಲ್ಲವೋ ಅನ್ನುವುದು ಮುಖ್ಯ ಅಲ್ಲ, ಅವನಿಗೆ ಅಷ್ಟೊತ್ತಿಗೆ ಸಿಕ್ಕಿದ ಆಧಾರ. ಅವನಿಗೆ ಈಗ ರಾಮನೇ ಆಧಾರವಾಗಿದ್ದಾನೆ. ಹಾಗಾಗಿ ಮತ್ತೆ ರಾತ್ರಿಯ ಹೊತ್ತಿನಲ್ಲಿ ಕರೆಯುತ್ತಾ ಇದ್ದಾನೆ. ನಿಶಾಚರರು ಮಾಡುವಂತಹ ಯುದ್ಧ. ಈಗ ಸುಗ್ರೀವನು ನಿಶಾಚರ ಅಲ್ಲ, ನಾನು ನಿಶಾಚರ ಅಲ್ಲ, ಸಹಾಯ ಕೊಡುವುದಕ್ಕಾಗಿ ಬಂದ ರಾಮನೂ ಅಲ್ಲ. ಅವರಿಬ್ಬರು ನಿಶಾಚರರಲ್ಲದೆ ನನಗೆ ಯುದ್ಧಕ್ಕೆ ಆಹ್ವಾನ ಕೊಟ್ಟಾಗ ಇದು ನಿಶಾಚರರು ಮಾಡುವಂತಹ ಕಾಲ ಅಂತ ನಾನು ತಾಟಸ್ಥ್ಯವನ್ನು ಹೊಂದಿರುವುದಕ್ಕಾಗ್ತದೋ ಹೇಳು? ನಾನೊಬ್ಬ ಭೂರಿ ವಿಕ್ರಮಿ. ಹಾಗಾಗಿ ರಾತ್ರಿ ಆದ್ರೇನು ಬೆಳಗಾದ್ರೇನು, ಬೆಳಗಾಗುವುದ್ರೊಳಗೆ ನಾನು ಇತ್ಯರ್ಥ ಮಾಡ್ತೇನೆ. ನೀನು ಆಚೆ ಹೋಗುವುದು ನಿಶ್ಚಿಂತಳಾಗಿ.
ಕ್ಷೋಣಿಯಿಂದ ಪೆಟ್ಟು ತಿಂದರು ಮತ್ತೆ ಬಂದು ಕರೀತಾ ಇದ್ದಿ ಬಾ ಯುದ್ಧಕ್ಕೆ. ಪ್ರಾಯಶಃ ಮತ್ತೆ ಮತ್ತೆ ಬರುವುದಕ್ಕೆ ನಿನಗೆ ಯಾವುದೋ ಮತ್ತು ತಲೆಗೇರಿರಬೇಕು. ಧೂರ್ತ ಸುಗ್ರೀವ, ಧೂರ್ತನಲ್ಲದ ನನ್ನ ಪತ್ನಿಯು ಸೆರೆಬಿಡಿದು ರಕ್ತಮದದಿಂದ ಕುಣದಿಪ್ಪೆಯವನು, ರಕ್ತಮದದಿಂದ ಕುಣದಿಪ್ಪೆಯವನು. ಹೌದು, ಆದರೂ ನಾನೆಲ್ಲ ನೀನು ಅಲ್ಲದೆ ಆದರೂ ನನ್ನ ಮಡದಿಯನ್ನು ಸೆಳೆದಿಟ್ಟುಕೊಳ್ತಾ ಇದ್ದೀಯ. ಎಲ್ಲವದಕ್ಕೂ ಅಂತ್ಯವನ್ನು ಈ ಹೊತ್ತ ಇದೆಂತಹ ವಿಚಿತ್ರ. ಮರವನ್ನೇ ಮುರಿದುಕೊಂಡು ಹೋರಾಡುತ್ತಾ ಇದ್ದೇವೆ. ಮುಷ್ಟಿಗೆ ಮುಷ್ಟಿಯನ್ನು ಬಲಿದು ತಿವಿದುಕೊಳ್ಳುತ್ತಾ ಇದ್ದೇವೆ. ಇನ್ನೇನು ಸುಗ್ರೀವನ ಕತ್ತನ್ನ ಹಿಡಿದು ಮುಗಿಸಬೇಕೆನ್ನುವ ಯೋಚನೆಯಲ್ಲಿ ಇರುವಾಗಲೇ ಅಪ್ಪ ಎಲ್ಲಿದ್ದ ಬಂತು ಈ ಬಾಣ? ಯಾರಿಗೆ ಬಂತು ಈ ತ್ರಾಣ? ಈ ಕ್ಷೋಣಿಯಲ್ಲಿ ನನ್ನನ್ನ ಕೆಡಹಿದೆ. ನನ್ನನ್ನು ಗತಾಶುವಾಗುವಂತಹ ಸ್ಥಿತಿಗೆ ಈ ಬಾಣ ಬಂದು ತಲುಪಿಸಿದೆ. ಒಳ ಭೇದಿಸದ ಹಾಗೆ ವಾಮಹಸ್ತದಲ್ಲಿ ಬಲವಾಗಿ ಶಕ್ತಿಯ ಸಂಪೂರ್ಣ ಕೇಂದ್ರೀಕೃತವಾಗಿ ತಡೆದು ನಿಲ್ಲಿಸಿದ್ದೇನೆ. ಯಾರು? ಅವನೇ ಇರಬೇಕು. ಹೌದು, ತಾರೆ ಹೇಳಿದ ಆ ವ್ಯಕ್ತಿಯೇ ಇರಬೇಕು. ಎಲ್ಲಿದ್ದಾರೆ? ವಿದ್ಯೆ ಸಾಧಿಸಿದೆಯೋ ಬಳಿವೆ, ಸಾಧಿಸಿದೆಯೋ ಬಳಿವೆ. ಇಂತಾದರ ಕೀರ್ತಿ ಬಂತು ಮೇದಿನಿಯೊಳು. ದುರಾತ್ಮ, ದುರಾಚಾರಿ, ದುರಹಂಕಾರಿ, ದುಷ್ಟ, ದುರ್ನೀತ. ಅಪ್ಪ, ನಿನಗೆ ಎಷ್ಟು ಬೈದರೂ ಕಡಿಮೆ. ಅಂತ ಹೇಯ ಕಾರ್ಯವನ್ನು ನೀನು ಮಾಡಿದ್ದೀಯ. ಎಲ್ಲಿಯೋ ಮರನ ಮರೆಯಲ್ಲಿ ಹುರುಗಿ ಹುರುಗಿ ಮರೆಯಾಗಿ ನಿಂತು ನನಗರಿವಿಲ್ಲದಂತೆ ಈ ಶರಪ್ರಯೋಗ ಮಾಡಿ ಕ್ಷೋಣಿಯಲ್ಲಿ ನನ್ನನ್ನು ಕೆಡಹಿದೆ. ನನ್ನ ತ್ರಾಣವನ್ನೇ ಕುಂದಿಸಿದೆ. ನನ್ನ ಪ್ರಾಣವನ್ನೇ ಹೀರುತ್ತಾ ಇದೆ ಈ ನಿನ್ನ ಬಾಣ. ದುರಾತ್ಮ, ಏನು ದೊಡ್ಡ ಸಾಧನೆ ಮಾಡಿದೆ ಅಂತ ಭಾವಿಸಿರಬೇಕು. ಪ್ರಾಯಶಃ ಈ ಭುವಿಯಲ್ಲಿ ಈ ತನಕ ಯಾರೂ ಮಾಡದೇ ಇರುವಂತಹ ಸಾಧನೆಯನ್ನು ತಾನು ಮಾಡಿದ್ದೇನೆ ಎನ್ನುವಂತ ಹೆಮ್ಮೆಯಿಂದ ಬೀಗುತ್ತಾ ನೀನಿದ್ದಿರಬೇಕು. ನಿನ್ನ ವಿಚಾರ ನನಗೆ ಗೊತ್ತಿಲ್ಲ ಅಂತ ಮಾಡಿದೀಯ. ನೀನೇ ಅಲ್ಲವೇ? ದಶರಥ ನಿಂಬ ನೃಪತಿಯ ದಶರಥ ನಿಂಬ ನೃಪತಿಯ ಸೂನು ನೀನೆ ದಶರಥ ನಿಂಬ ನೃಪತಿಯ ಸೂನು ಸಾಮ್ರಾಜ್ಯಕ್ಕೆ ಸಲ್ಲದೆ ಕಾನನವ ಹೊಕ್ಕ ಬಲಿಯನು ಹೋಗಾಡಿದತಿ ಬಲನು. ಕಾನನವ
ಹೀನ ವೃತ್ತಿಯ ಬಗೆಗೆ ಸಲ್ಲದ ಮಾನನಿಧಿ ನೀನಗುದು ಹೀನ ವೃತ್ತಿಯ ಬಗೆಗೆ ಸಲ್ಲದ ಮಾನನಿಧಿ ನೀನಗುದು ಮನದನುಮಾನ ಈ ಪರಿ ತೋರುತ್ತಿದೆ ಮನದನುಮಾನ ಈ ಪರಿ ತೋರುತ್ತಿದೆ ನಿನಗ್ಯಾರೋ ಸರಿಯೆಂದೋ ಮಾನವ ಅಯೋಧ್ಯೆಯಲ್ಲಿ ಆನುವಂಶಿಕವಾಗಿರುವಂತ ಪಾರಂಪರಿಕವಾಗಿರುವಂತ ಸೂರ್ಯಾನ್ವೇದ ಸಿಂಹಾಸನವನ್ನು ಏರಿ 60 ಸಹಸ್ರ ಕಾಲ ದಶರಥ ಚಕ್ರವರ್ತಿ ರಾಜ್ಯವನ್ನು ಆಳಿದನಂತೆ. ಮುಪ್ಪಿನ ಕಾಲದವರೆಗೂ ಮಕ್ಕಳಿಲ್ಲದೆ ಸಂತಾಪ ಪಟ್ಟಂತ ಆತ ಕುಲ ಗುರುಗಳ ಅಂಬೋಣದಂತೆ ಪುತ್ರಕಾಮೇಷ್ಟಿಯನ್ನ ಮಾಡಿ ಅಗ್ನಿದೇವರಿಂದ ದತ್ತವಾಗಿರುವಂತ ಪಾಯಸವನ್ನು ವಿಭಾಗಿಸಿ 3 ಹೆಂಡಂದ್ರಿಗೆ ಕೊಟ್ಟಾಗ 3ರಲ್ಲಿ 4 ಮಕ್ಕಳು ಹುಟ್ಟಿದರಂತೆ. ರಾಮ, ಭರತ, ಲಕ್ಷ್ಮಣ, ಶತ್ರುಘ್ನ. ಹಿರಿಯವನೇ ರಾಮ, ಆ ರಾಮನೇ ನೀನಲ್ವೇನೋ? ಸಂದೇಹವೇ ಬೇಡ. ಪಿತೃವಾಕ್ಯ ಪರಿಪಾಲನಾ ದುರಂಧರ ಹೇಳುವುದಕ್ಕೆ ದೊಡ್ಡ ಬಿರುದು. ತಂದೆಯ ಮಾತನ್ನು ನಡೆಸುತ್ತೇನೆ ಎನ್ನುವುದಕ್ಕಾಗಿ ಮಾತನ್ನಿತ್ತ ನೀನು ನಿನ್ನ ಮಡದಿ ಸೀತೆ ತಮ್ಮ ಲಕ್ಷ್ಮಣನೊಟ್ಟಿಗೆ ವ್ರತಿಯಾಗಿ ವನಗಮನನಾದಿಯಂತೆ. ಸತ್ಯ. ರಾಮ, ಕಾಡಿನಲ್ಲಿ ನಿನ್ನ ಆತ್ಮರಕ್ಷಣೆ ಮಾಡಿಕೊಳ್ಳುತ್ತಾ ಮಡದಿಯ ರಕ್ಷಣೆ ಮಾಡಬೇಕಾದಂತಹ ನೀನು ಆ ವಿಷಯದಲ್ಲಿ ಅಸಮರ್ಥನಾದೆ. ರಾವಣನಿಂದ ನಿನ್ನ ಮಡದಿ ಅಪಹರಿಸಲ್ಪಟ್ಟಳು ಎನ್ನುವಂತ ವಿಚಾರವನ್ನು ನಾನು ಈಗಾಗಲೇ ಕೇಳಿ ತಿಳಿದಿದ್ದೇನೆ. ಪ್ರಾಯಶಃ ಮಡದಿಯನ್ನ ಕಳೆದುಕೊಂಡ ಒಡಲಿನ ತಾಪಕ್ಕೆ ನಿನ್ನ ಮಡದಿಯನ್ನು ಪುನಃ ಪಡೆಯುವುದಕ್ಕೆ ಬೇಕಾಗಿ ಕಾಡಿನ ಮಂಗನನ್ನ ತಂದು ಬಲಿ ಕೊಡುವ ಒಂದು ಸಾಮಾನ್ಯ ಕಾರ್ಯಕ್ಕೆ ಮುಂದಾದಿಯೋ ಹೇಗೆ? ಹೀನ ವೃತ್ತಿ ಇದು. ಕೇಳಿದ್ದೇನೆ ನಾನು, ಅರಸರಾದವರು ಮೃಗಬೇಟೆಯಾಡ್ತಾರೆ. ಪ್ರಧಾನ ಧರ್ಮ ಅಲ್ಲದೇ ಇದ್ರು ಸಾಮಾನ್ಯ ಧರ್ಮ ಸಂದರ್ಭೋಚಿತವಾಗಿ ಅದನ್ನು ಅವಲಂಬಿಸ್ತಾರೆ. ಮೃಗಬೇಟೆ ಆಡುವುದಕ್ಕೆ ಕ್ರೂರ ಮೃಗಗಳನ್ನ ಬೇಟೆ ಆಡಬೇಕು. ಮೃಗಬೇಟೆಯಾಡುವವರು ಮಂಗನ ಬೇಟೆ ಆಡುವುದಿಲ್ಲ. ಇನ್ನು ಬೇಟೆ ಆಡುವುದಕ್ಕೆ ಮತ್ತೊಂದು ಕಾರಣ ಉಂಟು, ಪ್ರತಿಫಲಾಪೇಕ್ಷೆ. ಸಿಂಹದ ಉಗುರೋ, ಹುಲಿಯ ಚರ್ಮವೋ, ಜಿಂಕೆಯ ಚರ್ಮವೋ, ಚಮರಿ ಮೃಗದ ಬಾಲವೋ ಇತ್ಯಾದಿ ಇತ್ಯಾದಿ. ಆದರೆ ಮಂಗನ ದೇಹದಲ್ಲಿರುವಂತ ಯಾವ ಭಾಗವೂ ಪ್ರಯೋಜನಕ್ಕೆ ಬರುವುದಲ್ಲ ಎನ್ನುವುದು ಜನಜನಿತವಾದಂತಹ ವಿಷಯ. ಅಲ್ಲ, ನೀನೇನಾದರೂ ಹೊಸ ಸಂಶೋಧನೆ ಮಾಡಿದಿದ್ರೆ ಹೇಳು. ನನ್ನ ದೇಹದ ಯಾವ ಭಾಗದ ಪ್ರಯೋಜನ ನಿನಗುಂಟು? ಕತ್ತರಿಸಿ ಕೊಡುವುದಕ್ಕೂ ನಾನು ಹಿಂದೆ ಮುಂದೆ ಯೋಚನೆ ಮಾಡುವುದಿಲ್ಲವಾಗಿತ್ತು. ಅದನ್ನ ಬಿಟ್ಟು ಹೀನ ವೃತ್ತಿಯನ್ನ ಕೈಗೊಂಡೆ. ನಿಮ್ಮ ವಿಚಾರವಾಗಿ ನಾನು ಕೇಳಿದ್ದೇನು, ಆದರೆ ನೀನು ಮಾಡ್ತಾ ಇರುವುದೇನು? ತಾನು ಹುಟ್ಟಿ ತಾಯಿ ಬಂಜೆಯಾದಳಲ್ಲ ಎನ್ನುವಂತ ರೂಢಿಯ ಗಾದೆಯ ಮಾತಂತಾಯಿತು. ಯಾಕೆ? ಪವಿತ್ರವಾಗಿರುವಂತ ಸೂರ್ಯವಂಶೀಯರು ಮತ್ತೊಬ್ಬರ ಪ್ರಾಣವನ್ನು ಉಳುಹುವುದಕ್ಕೆ ಬೇಕಾಗಿ
ತಮ್ಮ ಸ್ವಂತ ಪ್ರಾಣವನ್ನೇ ಬಲಿದಾನ ಮಾಡುವುದಕ್ಕೂ ಹಿಂದೆ ಮುಂದೆ ಯೋಚಿಸುವವರು ಅಲ್ಲವಂತೆ. ಹೀಗಿರುವಾಗ ವಿನಾಕಾರಣ ನನ್ನನ್ನು ಈ ರೀತಿಯಲ್ಲಿ ಬಾಣ ಪ್ರಯೋಗ ಮಾಡಿ ಹೊಡೆದು ಉಳಿಸಿದ್ದಿ ನೀನು. ರಾಮ, ಇದು ನೇರ ಯುದ್ಧ ಅಲ್ಲ, ನೇರ ಮಾರ್ಗವೂ ಅಲ್ಲ, ಕಳ್ಳರು ಮಾಡುವಂತ ಕಳ್ಳತನದ ಉದ್ಯೋಗ. ಏ ರಾಮ, ನೀನೇ ಇಷ್ಟು ದೊಡ್ಡ ಕಳ್ಳ ಅಂತ ಈ ಶಿಖಂಡಿ ವಿದ್ಯೆಯನ್ನು ಬೋಧಿಸಿದಂತಹ ಆ ನಿನ್ನ ಗುರು ಅವ ಎಷ್ಟು ದೊಡ್ಡ ಕಳ್ಳನೋ. ಚೋರ ಗುರು ಚಂಡಾಲ ಶಿಷ್ಯ ಎನ್ನುವ ಹಾಗೆ ನಿನ್ನ ಕಥೆಯಾಯಿತು. ರಾಮ, ಬೇಕು ಅಂತಾದ್ರೆ ನೀನು ನನ್ನಲ್ಲಿ ಒಂದು ಮಾತನ್ನು ಹೇಳ್ಬೋದಿತ್ತು, ನೀನು ಅದನ್ನು ಮಾಡಲಿಲ್ಲ. ಬಂದೆ, ಸುಗ್ರೀವನನ್ನ ಕಂಡೆ, ಸುಗ್ರೀವನಿಗೂ ನಿನಗೂ ಸತ್ಯವಾಯಿತು, ಸಹಾಯ ಕೊಡ್ತೇನೆ ಅಂತ ಹೇಳಿದ. ಇವನು ನಿನಗೆ ಸಹಾಯಿಗೆ, ಇವನು ನಿನಗೆ ಸಹಾಯಿಗೆ, ಇವನು ನಿನಗೆ ಸಹಾಯಿಗೆ, ಇವನ ಬಲದಲ್ಲಿ ವೈರಿಯ ತೊವಿಸುವುದು ತಪ್ಪಲ್ಲ. ನೀವನ ಬಲದಲ್ಲಿ ವೈರಿಯ ತೊವಿಸುವುದು ತಪ್ಪಲ್ಲ. ಕೂಡಿತು ದೈವ ಇಬ್ಬರನು ಪವನದಲ್ಲಿ ಪಾವಕನ ಕೂಡಿದ, ಪವನದಲ್ಲಿ ಪಾವಕನ ಕೂಡಿದ ಹವನ ಸಂಘಟಿಸಿದುದು. ಪವನದಲ್ಲಿ ಪಾವಕನ ಕೂಡಿದ ಹವನ ಸಂಘಟಿಸಿದುದು ಬಲ್ಲರೇ. ಇವು ವಿಚಿತ್ರವು ಬಲ್ಲರೇ, ಇವು ವಿಚಿತ್ರವು ಕಾಲಗತಿ ಅರಸ ಕೇಳೆಂದ. ಇವನು ನಿನಗೆ ಸಹಾಯಿಯೇ, ಸಹಾಯಿಯೇ, ಸಹಾಯಿಯೇ. ರಾಮ, ನಿನ್ನ ಆಕಾರಕ್ಕೂ ಆಚಾರಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ಲ. ನೆತ್ತಿಯಲ್ಲಿ ಜಟೆ, ತ್ರಿಪುಂಡ್ರ, ಈ ವೇಷಕ್ಕೆ ಕಂಕುಳಲ್ಲಿ ಒಂದು ಜೋಳಿಗೆ ಇದ್ರಾದ್ರೂ ಒಂದು ಅರ್ಥ ಕಲ್ಪಿತವಾಗ್ತಾ ಇತ್ತು. ಅದನ್ನ ಬಿಟ್ಟು ಬಿಲ್ಬಾಣವನ್ನ ಧರಿಸಿದ್ದಿ, ನಾರುಡೆಯನ್ನ ಹುಟ್ಟಿದ್ದಿ. ಆಕಾರಕ್ಕೂ ಆಚಾರಕ್ಕೂ ಸಂಬಂಧವೇ ಇಲ್ಲ. ಹಾಗಾಗಿ ನಿನ್ನ ಆಕಾರವನ್ನು ನೋಡಿದಾಗಲೇ ನಿನ್ನ ಆಚಾರವನ್ನು ನಾವು ತಿಳಿಯುವುದಕ್ಕಾಗ್ತದೆ. ಮಡದಿಯನ್ನ ಅರಸುತ್ತಾ ಹುಡುಕುತ್ತಾ ಬಂದಂತ ನೀನು ಹನುಮಂತನ ಮುಖೇನ ಸುಗ್ರೀವನಲ್ಲಿಗೆ ಹೋದೆ. ಸುಗ್ರೀವ ಏನು ಹೇಳಿದನೋ ಏನು ಬಿಟ್ಟನೋ ಗೊತ್ತಿಲ್ಲ, ಅಂತೂ ನಿನಗೂ ಅವನಿಗೂ ತುಲ್ಯಾರಿ ಮೈತ್ರಿ ಆಯಿತು. ಕರುಣಾಕರುಣಿಕೆಯಾಗಿ ನಾವು ಕೇಳಿ ತಿಳಿದಿದ್ದೇವೆ. ಅಲ್ಲ, ಸಹಜ ಅದು. ಮೈತ್ರಿ ನಿಮಗಾಗದೆ ಮತ್ಯಾರಿಗಾಗುವುದಕ್ಕೆ ಸಾಧ್ಯ? ಅವನಿಗೂ ಹೆಂಡತಿ ಇಲ್ಲ, ನಿನಗೂ ಹೆಂಡತಿ ಇಲ್ಲ. ಕಿವುಡು ದೇವರಿಗೆ ಮರದ ಜಾಗಟೆ ಇದ್ದ ಹಾಗೆ, ಕುರುಡು ಎತ್ತಿಗೆ ಕರಡವೇ ಕೈಲಾಸ ಎಂಬಂತೆ ನೀನೇ ಅವನಿಗೆ ದೊಡ್ಡ ದೇವರು ಅಂತ ಕಂಡಿರಬೇಕು.
ನಿನಗೂ ಅವನಿಗೂ ಜೋಡಿ ಹೇಗೆ ಸರಿಯಾಗ್ತದೆ ಗೊತ್ತಾ? ಹೇಗೆ? ದೀಪ ನುಂಗುವ ಅತ್ತಿಗೆ ದೀವಿಟಿಗೆ ನುಂಗುವ ಸೊಸೆ ಸಿಕ್ಕಿದಾಗ ಆಯ್ತು. ಹಾಗಾಗಿಯೇ ಹಳ್ಳಿ ದೇವರಿಗೆ ಕೊಳ್ಳಿ ದೀಪ ಎಂಬಂತೆ ನಿನಗೂ ಅವನಿಗೂ ಸಖ್ಯವಾಯಿತು. ಅವ ಹೇಳಿದ, ನನ್ನ ಹೆಂಡತಿಯನ್ನ ಮರಳಿ ಕೊಡಿಸಿದ್ರೆ ಈ ಸೇನೆ ಸಹ ಬಂದು ನಿನ್ನ ಹೆಂಡತಿಯನ್ನ ನಾನು ಬಿಡಿಸಿಕೊಡ್ತೇನೆ. ಅದನ್ನು ನೀನು ನಂಬಿ ಕೆಲಸ ಮಾಡಿಬಿಟ್ಟಿಯಲ್ಲ ದೇವ್ರೇ. ಅಲ್ಲ, ಅವನಿಗಂತೂ ಬುದ್ಧಿ ಇಲ್ಲ. ಸೂರ್ಯವಂಶೀಯನಾದಂತ ನಿನಗಾದ್ರೂ ಬುದ್ಧಿ ಬೇಕಿತ್ತೋ ಬೇಡ? ರಾವಣನಲ್ಲಿ ಹೋಗಬೇಕು. ಅವ ಅಪಹರಿಸಿಕೊಂಡು ಹೋದಂತ ಸೀತೆಯನ್ನು ಮರಳಿ ತರಬೇಕು. ಸುಲಭ ಅದು. 4 ವೇದ 6 ಶಾಸ್ತ್ರ 18 ಪುರಾಣವನ್ನ ಮುಖಾದ್ಗತ ಮಾಡಿಕೊಂಡಂತ ರಾವಣ. ಸುತ್ತಲೂ ಜಲ, ಮಧ್ಯದಲ್ಲಿ ನೆಲ, ಸುತ್ತಲೂ ದುರ್ಗ, ಮಧ್ಯದಲ್ಲಿ ಲಂಕಾ ಸ್ವರ್ಗ. ಶತಯೋಜನೆ ವಿಸ್ತೀರ್ಣವಾದಂತಹ ಶರದಿಯನ್ನ ಉತ್ತರಿಸುವವರು ಯಾರು? ಆ ಭುವನದಲ್ಲಣ ರಾವಣನನ್ನು ಕಂಡು ಮಾತನಾಡುವವರು ಯಾರು? ಕರದಲ್ಲಿ ಕಾಣಿಸಿಕೊಳ್ಳುತ್ತಾಳೆ ಕನಕಲಕ್ಷ್ಮಿ, ವಯಸ್ಸಿನಲ್ಲಿ ಭಾಗ್ಯವನ್ನ ಬರ ಮಾಡಿಕೊಡುವ ಭುಜಲಕ್ಷ್ಮಿ, 10 ದಿಕ್ಕಿನಲ್ಲಿ ಹರಡಿಕೊಂಡಿದ್ದಾಳೆ ಕೀರ್ತಿಲಕ್ಷ್ಮಿ. ಬ್ರಹ್ಮಜ್ಞಾನಗಳನ್ನಾದರೂ ಬೆರಗು ಮಾಡುವ ಬ್ರಹ್ಮಜ್ಞಾನ, ಶಾಸ್ತ್ರ ಪಾಂಡಿತ್ಯ, ಬಯಸಿದ ಗುರಿಯಂತೆ ಬಂದು ತಾಗುವ ಶಸ್ತ್ರ ಪಾಂಡಿತ್ಯ, ಅನ್ಯರ ಘಾತಕ್ಕೆ ಅಂಜದ ಅಜೇಯವಾದ ವಿಮಾನ. ಸಮಸ್ತ ಪೃಥ್ವಿಯಲ್ಲಿಯೂ ತನ್ನ ಪ್ರತಿಷ್ಠೆಯನ್ನು ಪ್ರತಿಷ್ಠಾಪಿಸಿರುವಂತಹ ರಾವಣನನ್ನ ಕಾಣುವುದು ಅಷ್ಟು ಸುಲಭ ಅಂತ ಮಾಡಿದೆಯಾ? ಮಂಗಾಟಿಕೆಯ ವಿಷಯ ಅಲ್ಲ. ಅವನ ಸಹಾಯವನ್ನು ನಂಬುವ ಬದಲು ನನ್ನಲ್ಲಿಗೆ ಬಂದು, ವಾಲಿ, ನಿನ್ನಿಂದ ಒಂದು ಸಹಾಯವನ್ನು ಯಾಚಿಸ್ತಾ ಇದ್ದೇನೆ. ರಾವಣನನ್ನ ಮಡದಿಯನ್ನ ಅಪಹರಿಸಿಕೊಂಡು ಹೋಗಿದ್ದಾನೆ, ಬಿಡಿಸಿಕೊಡ್ತೀಯ ಅಂತ ಒಂದು ಮಾತನ್ನು ಹೇಳಿದ್ರೆ ಸಾಕಿತ್ತು. ನಾನು ಹೋಗುವುದು ಬೇಡ, ನನ್ನ ಬಾಲವನ್ನ ಕಳುಹಿ ಕೊಡ್ತಾ ಇದ್ದೆ. ಹೇಗೆ ಗಾಳವನ್ನ ಹಾಕಿ ಸಮುದ್ರದ ಆಳದಲ್ಲಿರುವಂತ ಮೀನನ್ನ ಹಿಡಿದು ಮೇಲೆ ತರ್ತಾರೋ ಹಾಗೆಯೇ ವಾಲಿಯನ್ನು, ರಾವಣನನ್ನು ವಾಲಿಯ ಬಾಲದಿಂದಲೇ ಸುತ್ತಿ ಯಾರಾದರೂ ತಂದು ನಿನ್ನ ಸಮ್ಮುಖದಲ್ಲಿ ನಿಲ್ಲಿಸಿ, ತಪ್ಪಾಯಿತು ಅಂತ ಅವನಿಂದ ನಿನ್ನ ಕಾಲು ಹಿಡಿಸಿ ನಿನ್ನ ಮಡದಿ ಸೀತೆಯನ್ನ ನಿನಗೆ ಕೊಡಿಸುತ್ತಾ ಇದ್ದೆ. ಕೊಡಲಿ ಉಗುರಿನಿಂದ ಆಗುವಂತಹ ಕಾರ್ಯಕ್ಕೆ ಕೊಡಲಿಯನ್ನು ತಂದಷ್ಟೇ ಹೆಡ್ಡಾಗಿ ಬಿಟ್ಟಿಲ್ಲ ನೀನು. ರಾಮ, ಏನೇ ಆಗಲಿ ಬಾಣ ಪ್ರಯೋಗ ಮಾಡಿದ್ದಿ, ವಾಲಿ ಏಳಲಾರ ಎನ್ನುವುದಾಗಿ ವಿಶ್ವಾಸದಿಂದ ಇದ್ದಿ. ನೀನು ಬಿಟ್ಟ ಬಾಣ ಅದು ನನಗೆ ಬಿಟ್ಟಿದ್ಯಾ ಅನ್ನೋದು ಗೊತ್ತಾದ್ರೆ ನಿನ್ನ ತೋಮರವನ್ನ ಮೂರನೇದು ಕಸ ಬೀಸಾಡಿದ ಹಾಗೆ ಬೀಸಾಡಿ ಬಿಡ್ತಾ ಇದ್ದೆ. ಈಗಲೂ ನೋಡು, ಒಳ ಭೇದಿಸಿ ಮುಂದೆ ಸಾಗದೆ ಇದ್ದ ಹಾಗೆ ನನ್ನ ಎಡಗೈಯ ತ್ರಾಣದಿಂದ ಅದನ್ನು ಹಿಡಿದು ನಿಲ್ಲಿಸಿದ್ದೇನೆ. ನಿನ್ನಲ್ಲಿ ಒಂದು ಮಾತು ಕೇಳ್ತೇನೆ. ಈಗೆಲ್ಲ ಪ್ರಕರಣ ಆದ ಮೇಲೆ ನಾನು ಯೋಚಿಸುವುದು, ಒಂದು ಅಧಿಕಾರ, ಮತ್ತೊಂದು ಸಂಬಂಧ, ಮತ್ತೊಂದು ವಿಷಯ, ಮತ್ತೊಂದು ಪ್ರಯೋಜನ. ಈ ಚತುಷ್ಟಯಗಳು ಅನುಬಂಧ ಚತುಷ್ಟಯಗಳು. ಇದಕ್ಕೆ ಸಮರ್ಪಕವಾದಂತಹ ಉತ್ತರವನ್ನು ನಿನ್ನ ನಿರೀಕ್ಷಿಸ್ತೇನೆ. ಹೇಳು. ವಾನರರ ದೀಪನಿ ಕೇಳನ್ನ ಮಾತಾ, ವಾನರರ ದೀಪನಿ ಕೇಳನ್ನ ಮಾತಾ, ನೀಯನ್ನ ಜರೆಬುದು ಯಾಕಿಂದ್ರ ಜಾತ, ನೀಯನ್ನ ಜರೆಬುದು ಏಕಿಂದ್ರ ಜಾತ. ದಾನವರುಗಳ ದುಷ್ಟರ ತನತರಿಗೂ ಚೋಣಿ ಭಾರವ ಇಳುವುದು ಎಮ್ಮ ಬಿರುದು, ಚೋಣಿ ಭಾರವ ಇಳುವುದು ಎಮ್ಮ ಬಿರುದು. ವಾನರಾಧಿಪತಿಯಾದ ವಾಲಿ ಸತತವಾಗಿ ವಾಗ್ದಾನದ ಮೂಲಕವಾಗಿ ಸೂರ್ಯವಂಶೀಯನಾದ ನನ್ನ ಕೀರ್ತಿಯನ್ನು ಮಸುಕಾಗುವಂತೆ ಮಾಡುವ ಧೋರಣೆಯನ್ನು ಹೊಂದಿ ಆರೋಪ ಪರಂಪರೆಯನ್ನೇ ಮುಂದುವರಿಸ್ತಾ ಸಾಗಿ ನಿನ್ನ ಕೆಲಸದಿಂದ ನಿಮ್ಮ ವಂಶದ ಕೀರ್ತಿಯೇ ಮಸುಕಾಗಿ ಹೋಗಿದೆ. ಅಪೇಕ್ಷೆ ನಿನಗಿರಬಹುದು,
ಆದ್ರೆ ಅದು ಸಾಧ್ಯವಾಗುತ್ತದೋ ಎಂಬುದು ಪ್ರಶ್ನೆಯಾಗಿಯೇ ಉಳಿಯುತ್ತದೆ. ಆದಂತಹ ನೋವಿನಿಂದ ಕಂಗೆಟ್ಟ ನೀನು ಮಾಡಿದ ಅಪವಾದಗಳು ಎಷ್ಟು ದುರ್ಬಲವಾಗುಂಟು ಅಂತಂದರೆ, ಸ್ವಲ್ಪ ಭಿನ್ನಾಯಾಮದಿಂದ ನೋಡಿದರೆ ನಿನ್ನ ಆರೋಪಗಳು ನಿನ್ನ ಪಾದ ಮೂಲಕ್ಕೆ ಬಂದು ನಿಲ್ಲುತ್ತವೆ. ನೀನು ಯೋಚಿಸಿ ನೋಡು, ಎಂತೆಂಥವರಿಗೆ ಎಂತೆಂಥ ಗುರುಗಳು, ಎಂತೆಂಥ ಗುರುಗಳ ಶಿಷ್ಯರು ಎಂತೆಂಥವರು. ಇದು ನೀನು ಆಡಿದಂತಹ ಒಂದು ಆರೋಪ ಅಲ್ವೋ? ಚೋರನಾದ ಗುರುವಿಗೆ ಚಂಡಾಲ ಶಿಷ್ಯ. ಈಗ ನಿಮ್ಮ ಮಧ್ಯದ ವ್ಯಾಜ ಸುಗ್ರೀವ ಮತ್ತು ವಾಲಿಯರು, ಇಬ್ಬರಲ್ಲಿ ಯಾರ್ದೋ ಒಬ್ಬರದ್ದು ತಪ್ಪಿರ್ಬೇಕಲ್ಲ? ಹೌದು. ಈಗ ನೀವು ತಪ್ಪಿದ್ದೀರಿ ಎಂಬುದರಿಂದ ನಿಮ್ಮ ಅಪ್ಪಂದಿರಾದ ಇಂದ್ರನೋ ಅಥವಾ ಸೂರ್ಯನೋ ಅವರು ಚಾಂಡಾಲರ ವರ್ಗಕ್ಕೆ ಸೇರ್ತಾರೆ. ಅದು ಗುರು ಆಗುವುದಿಲ್ಲ. ಅವರು ಗುರು ತಂದ್ರೆ ತಂದೆಯಿಂದ ತೊಡಗಿಯೇ ಗುರುತ್ವ ಪ್ರಾರಂಭ ಆಗುವುದು. ಯಾಕಂದ್ರೆ ಅಪ್ಪ ಸಂಭಾವಿತ, ಮಕ್ಕಳು ಕೆಟ್ಟವರಿಗೆ ಹುಟ್ಟಿದವರು ಇದ್ದಾರೆ. ಹಾಗೆಂತ ಅಪ್ಪ ಒಳ್ಳೆಯವ, ಮಕ್ಕಳು ಕೆಟ್ಟವರು ಆಗ್ತಾರೆ. ಎಲ್ಲ ಉಂಟು ಪ್ರಪಂಚದಲ್ಲಿ. ಆದ್ದರಿಂದಲೇ ಹೇಳಿದ್ದು ಸದ್ಗುರುವಿಗೆ ದುಷ್ಟ ಶಿಷ್ಯರಿರುವುದಕ್ಕೂ ಸಾಧ್ಯ, ನೀನು ಮಾಡಿದ ಗುರುವಿಗೆ ಶ್ರೇಷ್ಠ ಶಿಷ್ಯರಿರುವುದಕ್ಕೂ ಸಾಧ್ಯ. ನೀನು ಮಾಡಿದ ವಿದ್ಯೆಯಿಂದ ನಿನ್ನ ಗುರುವಿಗೂ ಹೆಸರು ಬಂತು. ಅದನ್ನು ಆಡಬೇಕು ಯಾರು? ಗುರು ಪರಂಪರೆಯನ್ನು ಉಳಿಸಿ ಬೆಳೆಸಿ ಗೌರವಿಸಿದವರು, ಗುರು ಪರಂಪರೆಯ ಪ್ರಾತಿನಿಧ್ಯವನ್ನು ಹೊಂದಿದ ಮತಂಗರಂತಹ ಮಹರ್ಷಿಗಳಿಂದ ಶಬ್ದನಾದ ವಾಲಿ ಅಲ್ಲ ಹೇಳಬೇಕಾದ. ಅದು ಯಾವುದಾದ್ರೂ ಗುರುಗಳಿಂದ ಮಾನಿತರಾದವರು ಹೇಳಬೇಕಾದ, ಶಿಷ್ಯರು ಹೇಳಬೇಕಾದ ಮಾತು. ಏನು ರಾಜ್ಯ ಭ್ರಷ್ಟನಾದವ ಹೇಳಬೇಕು ಅಂತ ಹೇಳ್ತೀಯ? ರಾಜ್ಯ ಭ್ರಷ್ಟತೆ ಬೇರೆ, ರಾಜ್ಯವನ್ನು ತಾನಾಗಿ ಪರಿತ್ಯಜಿಸುವುದು ಬೇರೆ. ತಾನು ನಂಬಿದಂತಹ ಸತ್ಯಕ್ಕಾಗಿ, ಮೌಲ್ಯಕ್ಕಾಗಿ ರಾಜ್ಯವನ್ನು, ಕೋಶವನ್ನು, ಸರ್ವಸ್ವವನ್ನು ತ್ಯಾಗ ಮಾಡಿದವರು ಪರಶಿವನ ಪರಮಪಾದವನ್ನು ಕಂಡಿದ್ದಾರೆ ನಮ್ಮ ವಂಶದಲ್ಲಿ. ಅವನಿಗೆ ಹರಿಶ್ಚಂದ್ರ ಅಂತ ಹೆಸರು. ಯಾರು ರಾಜ್ಯ ಭ್ರಷ್ಟನಾಗಿದ್ದಾನೆ, ಸತಿಯನ್ನು ಕಳೆದುಕೊಂಡಿದ್ದಾನೆ, ಸುತನನ್ನು ವಿಕ್ರಯಿಸಿದ್ದಾನೆ ಎಂದು ನಿಂದಿಸಲಿಲ್ಲ. ಆ ಮಾರ್ಗದಲ್ಲಿ ಮುನ್ನಡೆಯುತ್ತಾ ಮುಂದೆಯುತ್ತಾ ಪರಮಪಾದವನ್ನು ಕಂಡಿದ್ದಾನೆ, ಪರಮಪದವನ್ನೇರಿದ್ದಾನೆ ಅಂತ ಅವರನ್ನು ಕೀರ್ತಿ ಶಿಖರದಲ್ಲಿ ನಿಲ್ಲಿಸಿ ಆರಾಧಿಸಿ ಆದರ್ಶ ಅಂತ ಅಂಗೀಕರಿಸಿ ಅನುಸರಿಸ್ತಾ ಬಂದಿತ್ತು ಲೋಕ. ಪರಮಪಾತಕಿ ಅಂತ ಮಗ ಎನ್ನುವಂತ ವ್ಯಾಮೋಹವನ್ನು ಇಟ್ಟುಕೊಳ್ಳದೆ ರಾಜ್ಯ ಭ್ರಷ್ಟ ಆಗಿಸದಿಲ್ವಾ? ಅಂತ ಪಾತಕಿ ಮಕ್ಕಳು ಇಲ್ವಾ? ಬಂದಿದ್ದಾರೆ, ಇಲ್ಲ ಅಂತ ನಾನು ಆಡುವುದಿಲ್ಲ. ಆದರೆ ಶಿಕ್ಷಾ ರೂಪದಲ್ಲಿ ಪ್ರಭುವಾದವನ್ನು ಘೋಷಿಸುವುದು ಬೇರೆ, ಸ್ವೇಚ್ಛೆಯಿಂದ ರಾಜ್ಯ ತ್ಯಾಗ ಮಾಡಿ ಬರುವುದು ಬೇರೆ. ಅದೆರಡನ್ನು ಒಂದೇ ತಕ್ಕಡಿಯಲ್ಲಿಟ್ಟು ತೂಗುವುದಕ್ಕಾಗುವುದಿಲ್ಲ, ಅದರಿಂದ ಮೌಲ್ಯ ನಿರ್ಣಯವೂ ಆಗುವುದಿಲ್ಲ. ಯೋಚಿಸಿ ನೋಡು, ಸೂರ್ಯವಂಶೀಯನಾದ ನಾನು ಇದನ್ನು ಮಾಡಬಹುದಾಗಿತ್ತು, ಅದನ್ನು ಮಾಡಬಹುದಾಗಿತ್ತು. ಕೇವಲ ಸತಿಯನ್ನು ಪಡೆಯುವುದಕ್ಕಾಗಿ ಇಷ್ಟನ್ನು ಮಾಡಬೇಕಾಯಿತು. ಸುಗ್ರೀವ ಸಹಾಯದಿಂದ ರಾವಣನನ್ನು ಹೊಂದುವುದು ಸುಲಭ ಸಾಧ್ಯವಲ್ಲ. ಯಾಕೆ ಅಂತಂದ್ರೆ ರಾವಣನನ್ನು ಹೊಗಳಿದೆ 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 ಹೊಗಳಿ ಉತ್ತುಂಗದಲ್ಲಿಟ್ಟು ನನ್ನ ಬಾಲಕ್ಕೆ ಸಿಲುಕಬಲ್ಲವನಂತ ನೀನು ಆಡಿದೆ. ಅವನಿಗಿಂತಲೂ ನಾನು ಹೆಚ್ಚು. ನೀನಿಷ್ಟು ಹೊಗಳಿದಂತಹ ಆ ರಾವಣ ನಾನಿಲ್ಲದ ವೇಳೆ ಕಾದು ಗಂಡನಿಲ್ಲದ ಮನೆಯಲ್ಲಿ ಹೆಂಡತಿಯ ಮುಂಭಾಗದಲ್ಲಿ ಸೆರೆಗೊಟ್ಟು ಬೇಡುವಷ್ಟು ದರಿದ್ರನಿದ್ದಾನೆ. ನೀ ಯೋಚಿಸಿ ನೋಡು, ನೀ ಯಾವ ರಾವಣನನ್ನು ಶ್ರೇಷ್ಠ ಅಂತ ಹೇಳ್ತೀಯೋ ಅವ ಭಿಕ್ಷುಕಾಗಿದ್ದಾನೆ ನನ್ನ ಮನೆಯಂಗಳದಲ್ಲಿ. ಅಂದ್ರೆ ಏನು ತಾತ್ಪರ್ಯ? ಅದೆಲ್ಲ ಒಂದು ಸಣ್ಣ ಪುಟ್ಟ ವೇಷ. ಅದು ತುಂಬಾ ಕಲ್ತಿದ್ದಾರೆ ಎಂಬುದರಿಂದ ಮಾಡಿದ್ದೆಲ್ಲ ಸರಿ ಇರಬೇಕು ಅಂತಿಲ್ಲ. ಅದು ಪ್ರಧಾನವಾದ ವೇಷ ಅಲ್ಲ. ಅದನ್ನೇ ಹೇಳಿದ್ದು, ಸಣ್ಣ ಪುಟ್ಟ ವೇಷ ಮಾಡಿ ದೊಡ್ಡ ದೊಡ್ಡ ವೇಷಗಳೇ ಮರ್ಯಾದೆ ಕಳ್ಕೊಳ್ಳುವುದುಂಟು. ದೊಡ್ಡವರು ಸಣ್ಣ ಪುಟ್ಟ ವೇಷ ಮಾಡಿ ಮರ್ಯಾದೆ ಹೆಚ್ಚಾಗ್ತದೆ. ಆ ವೇಷಕ್ಕೆ ಮರ್ಯಾದೆ ಹೆಚ್ಚಾಗುವ ಬದಲು ವಹಿಸಿದಂತಹ ತನ್ನ ಮರ್ಯಾದೆಯನ್ನೇ ಪಾತ್ರಧಾರಿ ಕಳ್ಕೊಂಡ ಅಂತಾದ್ರೆ ರಾವಣನಂತಹ ನೀಚರು ಅಂತ ಅವರನ್ನು ಮಾನಿಸಬೇಕಾಗುತ್ತದೆ. ಸರ್ವಬಲ ಸಂಪನ್ನನೆನಿಸಿದಂತಹ ರಾವಣನೇ ದಯನೀಯ ಅವಸ್ಥೆಯಲ್ಲಿ ದುರ್ಗತಿಗೊಳಗಾದವನಂತೆ ಬೇಡುವುದಕ್ಕಾಗಿ ಅಂಗಲಾಚಿದ್ದಾನೆ. ಇದನ್ನು ಯಾಕೆ ಹೇಳಿದೆ ಅಂತಂದ್ರೆ, ಅವನನ್ನು ಶ್ರೇಷ್ಠ ವರಿಷ್ಠ ಅಂತ ನಾನು ಅಂಗೀಕರಿಸಲಿಲ್ಲ. ಪ್ರತಿಪಾದಿಸುವ ಮೌಲ್ಯದಿಂದ ನೋವನುಭವಿಸಿ ಆದ್ರೂ ಧರ್ಮಪಥವನ್ನು ಬಿಡದೆ ಮುನ್ನಡೆದಂತಹ ಸುಗ್ರೀವ ನನಗೆ ಅದಕ್ಕಿಂತ ಶ್ರೇಷ್ಠನಾಗಿ ಕಾಣುತ್ತಾನೆ. ಅದಕ್ಕಿಂತ ಅಂತೇನು, ನಿನಗಿಂತಲೂ ಶ್ರೇಷ್ಠನಾಗಿ ಕಾಣುತ್ತಾನೆ. ಅಪವಾದವನ್ನು ನೀನು ಭರಿಸ್ತಾ ಸಾಗಿದೆ, ಬರಿದೇಕೆ ಜರೆಯುವುದು. ನೀ ಇಂದ್ರಜಾತನನ್ನು ಇಂದ್ರಜಾತನಾಗಿ ನಾನು ನನ್ನ ಗುರುವಿಗೆ ತಕ್ಕ ಶಿಷ್ಯನಾಗಿದ್ದೇನೋ, ನನ್ನ ಅಪ್ಪನಿಗೆ ನನ್ನ ವಂಶಕ್ಕೆ ತಕ್ಕ ಪುತ್ರನಾಗಿದ್ದೇನೋ, ಪ್ರಜೆಯಾಗಿದ್ದೇನೋ ಅಂತ ಯೋಚಿಸುವ ಮೊದಲು ಸುಧರ್ಮ ನಾಮಕ ಸಭೆಗೆ ಅಧಿಪತಿಯಾದ ನಿನ್ನ ಅಪ್ಪನಿಗೆ ನೀ ತಕ್ಕ ಮಗನಾಗಿದ್ಯೋ ಅಂತ ಯೋಚಿಸು. ಏನಾಗ್ಲಿಲ್ವಾ? ಆದದ್ದೇ ಹೌದು ಅಂತಾದ್ರೆ ನೀ ಹೇಳಿದ್ಯಲ್ಲ, ಸುಗ್ರೀವನ ಜೊತೆಯಲ್ಲಿ ಸಖ್ಯವನ್ನು ಮಾಡಿದ್ದರಿಂದ ನನಗೆ ನೈಚ್ಯ ಬಂತು ಅಂತ. ಅದಕ್ಕಿಂತ ಮೊದಲು ನೀನು ಸಖ್ಯ ಮಾಡಿದ್ಯಾರಲ್ಲಿ ನೀಚನಾದಂತಹ ಪರರ ಹೆಂಡತಿಯರನ್ನು ಅಪಹರಿಸುವ ದುಷ್ಪ್ರವೃತ್ತಿಯನ್ನು ಕಾಯಕವಾಗಿಸಿಕೊಂಡ ರಾವಣನ ಜೊತೆ ಅವನ ಜೊತೆಯಲ್ಲಿ ಆಪ್ತ ಮೈತ್ರಿಯನ್ನು ನೀ ಬೆಸೆದಿದ್ಯಂತೆ ಕೇಳಿಬಲ್ಲೆ. ದಾರಾಹ ಪುತ್ರ ಪುರಂ ರಾಷ್ಟ್ರಂ ಭೋಗ ಆಚ್ಛಾದನ ಭೋಜನ ಸರ್ವಮೇವ ವಿಭಕ್ತಂ ಭವಿಷ್ಯತಿ ಹರೀಶ್ವರ. ಸೋತ ರಾವಣನ ಜೊತೆಯಲ್ಲಿ ಅವನಾಡಿದ ಮಾತಿಗೆ ನೀನು ಅಷ್ಟು ಮುದ್ರೆಯನ್ನು ತಿದ್ದಿ ಈ ಮಾತಿಗೆ ಹೆಂಡಿರು ಮಕ್ಕಳು ಪುರ ರಾಷ್ಟ್ರ ಭೋಜನ ಇದೆಲ್ಲವೂ ಕೂಡ ಇಂದಿನಿಂದ ನಿನಗೂ ನನಗೂ ಒಂದೇ ಅಂತಾಡಿದವನು, ಅದಕ್ಕೆ ಅಸ್ತು ಅಂದವನು ನೀನು. ನಮಗದ್ರಲ್ಲಿ ನಿಷಿದ್ಧವೇ ಕಾಣುವುದು. ಯಾಕೆ ಹೇಳಿದ್ದು ಗೊತ್ತೋ, ಇಷ್ಟು
ಅನೈತಿಕವಾದ ಅಪವಿತ್ರಾತ್ಮಕವಾದಂತಹ ಮೈತ್ರಿಯ ಬಂಧವನ್ನು ರಾವಣನ ಜೊತೆಯಲ್ಲಿ ಬೆಸೆದಿರಬಹುದಾದ ನೀನು ಇನ್ನೊಬ್ಬರ ಮೈತ್ರಿಯನ್ನು ತುಲನೆ ಮಾಡಿ ನೋಡಿ ಮೌಲ್ಯ ನಿರ್ಣಯ ಮಾಡುವುದಕ್ಕೆ ಹೊರಡುವುದೇ ಬರಿದೇ ಆಡುವ ಮಾತಾಗುತ್ತದೆ. ತನ್ನ ಚಾರಿತ್ರ್ಯದಲ್ಲಿ ಪಾರಿಶುದ್ಧಿಯನ್ನು ಧಾವಳ್ಯವನ್ನು ಉಳಿಸಿಕೊಳ್ಳದವನು ಕೆಡು ನುಡಿಯನ್ನು ಯಾರ ಕುರಿತಾಗಿ ಎಷ್ಟು ಆಡಿದರೂ ಕೂಡ ಸ್ವರ್ಗಲೋಕವನ್ನು ನೋಡಿ ಹೀನ ಪ್ರಾಣಿಯೊಂದು ತಾನು ಅರ್ಥಹೀನ ಪ್ರಲಾಪವನ್ನು ಮಾಡಿದ ಹಾಗಾಗುತ್ತದೆ ಬಿಟ್ರೆ ಅದರಲ್ಲಿ ಸಾರ್ಥಕತೆ ಏನೂ ಒದಗುವುದಿಲ್ಲ. ಅದಕ್ಕಿಂತ ನಾನು ಈ ಪ್ರಕರಣದಲ್ಲಿ ಪ್ರವೃತ್ತನಾಗುವುದಕ್ಕೆ ಸೂರ್ಯವಂಶೀಯನಾಗಿ ಹೇಗೆ ಅಧಿಕಾರವನ್ನು ಹೊಂದಿದ್ದೇನೆ, ಸಂಬಂಧವನ್ನು ಹೊಂದಿದ್ದೇನೆ, ಯಾವ ವಿಷಯದಲ್ಲಿ ಪ್ರಯೋಜನ ಇದೆ, ಈ ಅನುಬಂಧ ಚತುಷ್ಟಯದ ಪ್ರಶ್ನೆಗೆ ನಾನು ಮಾನ್ಯತೆಯನ್ನು ಕಲ್ಪಿಸಬೇಕಾಗ್ತದೆ. ಉತ್ತರ ನಿನಗೆ ಬೇಕು ಅಂತ ಅಲ್ಲ. ಒಂದು ರಾಜ್ಯದ ಪ್ರಭುವಾಗಿ ಆಳ್ತಾ ಇದ್ದಂತಹ ನಿನ್ನನ್ನು ಅನೈತಿಕವಾಗಿ ಅಕ್ರಮವಾಗಿ ಅಧಾರ್ಮಿಕವಾಗಿ ಕೊಂದರೆ ಆ ಪ್ರಶ್ನೆ ಆ ಜನಪದದ ಒಳಗೆ ಉಳಿದೇ ಉಳಿಯುತ್ತದೆ. ಆದ್ದರಿಂದ ಈ ಅವಸಾನ ಕಾಲದಲ್ಲೂ ಕೂಡ ನಿನ್ನ ನೆವನದಿಂದ ನಿನ್ನ ರಾಜ್ಯಕ್ಕೆ ಆದರೂ ನಾವು ಉತ್ತರ ಹೇಳಲೇಬೇಕು. ನನಗೆ ಉತ್ತರ ಬೇಕೇ ಬೇಕು ಅಂತ ನಾನು ಒತ್ತಾಯ ಮಾಡುವುದು ಅಲ್ಲ, ಅರ್ಥ ಆಯ್ತು. ಜನಪದಕ್ಕೆ ಬೇಕು. ನೀನು ಯಾರಿಗೆ ಬೇಕಾದ್ರೂ ಉತ್ತರ ಕೊಡು, ಮಣ್ಣು ಬೇಕಾದ್ರೂ ಒಡ್ಡಿಲ್ಲ, ಇಲ್ಲಿ ಹಿಡಿಯುವುದು ಮುಖ್ಯ. ಅದೇ ಅರ್ಥ ಆಯ್ತು ನನಗೆ. ನಿನಗೆಲ್ಲ ಉತ್ತರ, ನಿನ್ನ ವರ್ಗದ ಎಲ್ಲರಿಗೂ ಉತ್ತರ ಕೊಡು. ಯಾವುದನ್ನು ಬೇಟೆಯಾಡಬೇಕು ಪ್ರಾಣಿಗಳನ್ನು, ಯಾವುದನ್ನು ಬೇಟೆಯಾಡಬಾರದು ಅಂತ ನಿರ್ಣಯಿಸುವುದು ವರ್ಗ ಪ್ರಭೇದದಿಂದಲ್ಲ. ಇದು ಆನೆ, ಇದು ಹುಲಿ, ಇದು ಬೆಕ್ಕು, ಇದು ನಾಯಿ ಅಂತ ಅಲ್ಲ ನಿರ್ಣಯಿಸುವುದು. ಆ ಪ್ರಾಣಿಗಳಲ್ಲಿರುವಂತಹ ಕರ್ಮ ಕ್ರೌರ್ಯ ಭರಿತವಾದದ್ದು ಸಾಧುತ್ವ ಉಳ್ಳದ್ದು ಎಂಬುದರಿಂದ ಅದು ವಧ್ಯವಾದ ಪ್ರಾಣಿಯೋ ಅಥವಾ ಅದು ಪುರಸ್ಕಾರ್ಯವಾದ ಬೆಳೆಸಲ್ಪಡಬೇಕಾದ ಪ್ರಾಣಿಯೋ ಅಂತ ನಿರ್ಣಯಿಸುವುದು. ಈಗ ಸಿಂಹವೋ ಹುಲಿಯೋ ಮೊದಲಾದಂತಹ ಪ್ರಾಣಿಗಳನ್ನು ನಾವು ಬೇಟೆಯಾಡ್ತೇವೆ, ನಿಗ್ರಹಿಸ್ತೇವೆ. ಆನೆಯ ಮೊದಲಾದದ್ದನ್ನು ಗಮನಿಸ್ತೇವೆ. ಯಾಕೆ ಗಮನಿಸ್ತೇವೆ? ಅದು ನಾಗರಿಕ ಪ್ರಪಂಚದ ಬದುಕನ್ನು ಹಸನಾಗಿಸುವಲ್ಲಿ ತೊಡಕಾಗುತ್ತದೆ. ಅದು ತನ್ನ ಕ್ರೌರ್ಯದಿಂದ ಇವರನ್ನು ಉಪದ್ರವಕಾರಿಯಾಗಿ ಬಾಧಿಸ್ತದೆ ಎಂಬ ಕಾರಣಕ್ಕೆ ಮಂಗಗಳು ಬೇಟೆಯಾಡುವುದಕ್ಕೆ ಯೋಗ್ಯವಲ್ಲದ ಪ್ರಾಣಿಗಳು ಅಂತ ಹೊರಗಿಡಲ್ಪಟ್ಟದ್ದು ಯಾಕೆ? ತನ್ನ ಪ್ರವೃತ್ತಿಯಿಂದ ಉಳಿದ ವರ್ಗದ ಬದುಕಿಗೆ ಆತ್ಯಂತಿಕವಾಗಿ ತೊಡಕಾಗುವುದಿಲ್ಲ. ಅಲ್ಪ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರು ಅದರಿಂದ ಬದುಕಲಾಗದ ದುಸ್ಥಿತಿ ಬರುವುದಿಲ್ಲ ಅಂತ. ಅದೇ ಮಂಗ ಇನ್ನೊಬ್ಬರನ್ನು ಬದುಕುವುದಕ್ಕೆ ಬಿಡದ ಕ್ರೌರ್ಯವನ್ನು ತನ್ನದ ಮನದೊಳಗೆ ಇರಿಸಿಕೊಂಡದ್ದು ಹೌದು ಉಂಟಾದರೆ ಆ ಕೆಟ್ಟ ಮನಸ್ಸನ್ನು ಕಿತ್ತೆಸೆಯುವುದಕ್ಕಾಗಿ ಮಂಗನನ್ನಾದರೂ ಮಂಗ ಅಂತ ನೋಡದೆ ಬೇಟೆಗಾರನಂತೆ ಕ್ಷತ್ರಿಯನಾದವನು ಹೊಡೆದುರುಳಿಸಬೇಕಾಗ್ತದೆ. ಕೆಟ್ಟ ಮಂಗ ಆದ್ರೂ ಹಿಡ್ಕೊಂಡು ಹೋಗಿ ಬೇರೆ ಅಡವಿಗಾದ್ರೂ ಬಿಡಬೇಕು, ಹಾಗೆ ಹೊಡಿಬಾರ್ದು. ಹಾಗೆ ಅಂತ ಒಂದುಂಟು. ಬೇರೆ ಅಡವಿಯಲ್ಲಾದ್ರೂ ಅದು ಮಾಡುವುದು ಇದೇ ದುಷ್ಟ ಪ್ರವೃತ್ತಿ ಅಂತ ಆದ್ರೆ ಕೆಟ್ಟದ್ದು ನಮ್ಮ ಊರಿನಲ್ಲಿರುವುದು ಬೇಡ, ಬೇರೆ ಊರನ್ನು ಬಾಧಿಸಲಿ ಅಂತ ಹೇಳಿದರೆ ಹಾಗೆ ಹೇಳುವವರು ಸೂರ್ಯ ಮತ್ತು ಪ್ರಾಣಿಗಳು ಮಾಡುವುದೇ ಹಾಗೆ, ಇಲ್ಲಿಂದ ಹಿಡಿಯುವುದು ಬೇರೆ ಕಾಡಿಗೆ ಹೋಗಿ ಬಿಡುವುದು. ಹೌದು, ಅದು ಸಹಜವಾದ ಕೇವಲ ಪಾಶವಿ ಪ್ರವೃತ್ತಿ ಆದ್ರೆ ಹೌದು. ಆದರೆ ಪಶುತ್ವವನ್ನು ಮೀರಿದಂತಹ ಇಂದ್ರಜಾತನೆಂಬ ನೆಲೆಯು ಉಂಟು. ನೀನು ಮಾಡಿದ ಆರೋಪ ಪರಂಪರೆಯಲ್ಲಿ ವಿವಿಧ ಸ್ತರಗಳನ್ನು ಗಮನಿಸಿ ಕೆಲವು ಬಾರಿ ಇಂದ್ರಜಾತನಂತೆ ಆರೋಪಿಸಿ, ಇನ್ನು ಕೆಲವೊಮ್ಮೆ ವಾನರಾಧಿಪತಿಯಾಗಿ ಮಾತಾಡಿ, ಮತ್ತೆ ಕೆಲವು ಬಾರಿ ಕೇವಲ ಸಾಮಾನ್ಯನಾದಂತಹ ಕಪಿಯಾಗಿ ಮಾತಾಡಿ, ಕೆಲವು ಬಾರಿ ಪಶುತ್ವದಿಂದ ಮಾನವತ್ವದ ನೆಲೆಗೆ ಪಂಗಡವನ್ನು ಏರಿಸುವುದಕ್ಕೆ ಶ್ರಮಿಸಿದ ವಾನರನಾಗಿ ಮಾತಾಡ್ತೀವಿ, ವಾನರಾಧಿಪತಿಯಾಗಿ ಮಾತಾಡ್ತೀವಿ. ಅಂದರೆ ನರೋವಾ ಎಂಬ ಸಂದೇಹ ಇರಿಸಿಕೊಂಡಂತೆ ನಿಮ್ಮಲ್ಲಿ ಆ ಸಂಸ್ಕಾರ ಉಂಟಲ್ಲ, ಆ ಶ್ರೇಷ್ಠತೆ ಉಂಟಲ್ಲ, ಅದನ್ನು ಇರಿಸಿಕೊಂಡಂತಹ ನೀನು ಭಿನ್ನ ಭಿನ್ನ ಸ್ತರಗಳಲ್ಲಿ ನಿನ್ನನ್ನು ಒಗ್ಗಿಸಿಕೊಳ್ತಾ ಏಲಕೇನ ಪ್ರಕಾರೇಣ ರಾಮನ ಚಾರಿತ್ರ್ಯ ಹರಣವನ್ನು ಈ ಪ್ರಕರಣಕ್ಕಾಗಿ ಮಾಡಬೇಕು. ನಾನು ಹೊಡೆದದ್ದು ಹಿಂದಿನಿಂದ ಅಂತ ಆಡಿದೆ. ನಾನು ಒಂದೇ ಹೇಳೋ, ಯಾವ ಧರ್ಮದಿಂದ ದೇವರನ್ನು ಸಾಧಿಸುವುದಕ್ಕಾಗ್ತದೋ ಆ ಧರ್ಮಕ್ಕೆ ತಪ್ಪಿ ನಡೆದವನಿಗೆ ದೇವರ ಪೆಟ್ಟು ಬೀಳುವುದು ಅಂತಂದ್ರೆ ಹೀಗೆ ಮರದ ಮನೆಯಿಂದ ಬಿದ್ದಾಗಿರ್ತದೆ. ನಾನು ದೇವರು ಅಂತ ಹೇಳಿದ್ದಲ್ಲ, ದೇವರ ಪೆಟ್ಟಾದ್ರೂ ನನ್ನ ಬಾಣದ ರೂಪದಲ್ಲಿ ನಿನ್ನ ವಕ್ಷಸ್ಥಲವನ್ನು ಹೊಕ್ಕದ್ದು ದೇವರನ್ನು ಹೊಂದುವುದಕ್ಕೆ ಪೂರಕವಾದ ಧರ್ಮಕ್ಕೆ ನೀ ತಪ್ಪಿದ್ದರಿಂದ, ಸತ್ಯಕ್ಕೆ ನೀ ಭ್ರಷ್ಟನಾದದ್ದರಿಂದ. ಆದ್ದರಿಂದ ದೇವರು ಹೊಡೆಯುವಾಗ ಕಣ್ಣಿಗೆ ಕಾಣಿಸುವುದಿಲ್ಲ ಎಂಬುದರಿಂದ ದೇವರೇ ಅಕ್ರಮಿಯಾಗಿ ಮರೆಯಲ್ಲಿ ನಿಂತು ಹೊಡೆದ ಅಂತ ಹೇಳುವುದಕ್ಕಿಲ್ಲ. ಅಂದ್ರೆ ಸೂರ್ಯವಂಶೀಯರಾದ ಪ್ರಭುಗಳು ದೈವಾಂಶವನ್ನು ಹೊಂದಿದ್ದರಿಂದಲೇ ಈ ಪ್ರಜಾವರ್ಗವನ್ನು ಈ ಆರ್ಯಾವರ್ತದಲ್ಲೆಂದೇನು ಸೂರ್ಯನ ಕಿರಣಗಳು ಎಲ್ಲಿಯ ತನಕ ಬೀಳ್ತಾವೋ ಅಲ್ಲಿಯ ತನಕ ಪಾಲಿಸುವುದಕ್ಕೋ ನಿಗ್ರಹಿಸುವುದಕ್ಕೋ ಅರ್ಹತೆಯನ್ನು ಹೊಂದಿದವರಿದ್ದಾರೆ. ಇಕ್ಷ್ವಾಕು ವಂಶಸ್ಥರಾದವರಿಗೆ ಈ ಅಧಿಕಾರ ಜನ್ಮಸಿದ್ಧವಾಗಿ ಬರ್ತದೆ. ಪೀಠ ಬೇಕು ಅಂತಿಲ್ಲ, ಆಯುಧ ಇಂಥದ್ದೇ ಆಗಬೇಕು ಅಂತಿಲ್ಲ, ಇಂಥದ್ದೇ ಅಧಿಕಾರವನ್ನು ಹೊಂದಿ ವಿನಿಯೋಗಿಸಬೇಕು ಅಂತಿಲ್ಲ. ಪಾತಕಿಗಳಾದವರನ್ನು, ದೋಷಯುಕ್ತರಾದವರನ್ನು, ಪ್ರಜೆಗಳನ್ನು ರಕ್ಷಿಸಬೇಕೆಂಬ ಒಂದೇ ಕಾರಣಕ್ಕಾಗಿ ಯಾವ ಸ್ಥಿತಿಯಲ್ಲಿದ್ರು ಗಂಡಾದ್ರೂ ಹೆಣ್ಣಾದ್ರೂ ಪ್ರಾಣಿಯಾದ್ರೂ ಪಕ್ಷಿಯಾದ್ರೂ ಹೊಡೆದುರುಳಿಸಬೇಕಾದದ್ದು ಯುಕ್ತ ಎಂಬುದು ನೀನು ಹೇಳಿದ ನನ್ನ ಶ್ರೇಷ್ಠ ಗುರುವಾದ ವಿಶ್ವಾಮಿತ್ರರ ಉಪದೇಶ. ನಾಟಕಾವಧಿಯ ಸಂದರ್ಭದಲ್ಲಿ
ಪಾತಕಂಬ ಸದೋಷಂಬ ಪ್ರಜಾರಕ್ಷಣ ಕಾರಣ ಹೊಡೆದದ್ದರಿಂದ ಕೆಲವೊಮ್ಮೆ ನಿನಗೆ ಪಾತಕ ಬಂದಿತ್ತು, ತೊಂದರೆ ಇಲ್ಲ ಮಗು, ನೀ ಹೊಡಿ. ಪಾತಕಕ್ಕೆ ನೀನೊಬ್ಬ ಪ್ರಾಯಶ್ಚಿತ್ತ ಮಾಡಿದ್ರೆ ಸಾಕು. ಹೊಡೆಯದೇ ಇದ್ರೆ ಸಮಗ್ರ ಪ್ರಜೆಗಳು ಅಸುರಕ್ಷಿತರಾಗುತ್ತಾರೆ, ಸಂತ್ರಸ್ತರಾಗುತ್ತಾರೆ. ವಿಶಾಲ ಜನಪದವನ್ನು ರಕ್ಷಿಸುವುದಕ್ಕಾಗಿ ವ್ಯಕ್ತಿಗತವಾದ ಪಾತಕಕ್ಕಾದರೂ ತಲೆ ಕೊಡಬೇಕಾದದ್ದು ನಿನ್ನಂತಹ ಸೂರ್ಯವಂಶೀಯ ಸಂತತಿಗೆ, ರಾಜನ್ಯ ಕುಲಜರಾದ ಮಕ್ಕಳಿಗೆ ಅನಿವಾರ್ಯ ಕರ್ಮ, ಅವಶ್ಯ ಕರ್ಮ, ಅನುಷ್ಠಾನೀಯ ಕರ್ಮ ಅಂತ ಆಡಿದ. ಅವೊಂದು ಅಡ್ಡ ಉನಿ ಹುಟ್ಟಿ ಎಲ್ಲ ಹಾಳು ಮಾಡಿದ್ದೆ ಅವ. ಅವನನ್ನು ಪೂರ್ಣ ಮುನಿ ಅಂತ ಆಡಿದ್ದು ಚತುರ್ಮುಖನಾದ ಬ್ರಹ್ಮನಿಂದ ತೊಡಗಿ ವಿರೋಧಿಯಾದ ವಸಿಷ್ಠರ ತನಕ. ಅದೇ ಮೋಸ ಆದದ್ದೀಗ. ಅದು ನಿನಗೆ ಮೋಸ ಆಗಿ ಕಂಡಿರಬಹುದು. ಈಗ ನಿನಗೆ ಅಧಿಕಾರ ಉಂಟು, ಒಪ್ಪಿದೆ, ಸೂರ್ಯವಂಶೀಯ ಅಧಿಕಾರ. ಈಗ ನನ್ನನ್ನು ಹೊಡೆಯುವುದಕ್ಕೆ ಸುಗ್ರೀವನ ಪಕ್ಷಪಾತಿ ಆಗೋದಕ್ಕೆ ಏನು ಸಂಬಂಧ ಉಂಟು ಅಂತ? ಸಂಬಂಧ ಧಾರಾಳವಾಗಿಯೇ ಉಂಟು. ಯಾವುದು? ಆಶ್ರಿತ ಸಂರಕ್ಷಣೆ ಎಂಬುದು ಸ್ವಧರ್ಮೀಯವಾಗಿ ನನಗೆ ಕರ್ತವ್ಯ ಕರ್ಮ ಅಂತ ಆಗ್ತದೆ. ಯೋಚಿಸಿ ನೋಡು, ತನಗೆ ಅನ್ಯಾಯವಾಗಿದೆ, ಸಂತ್ರಸ್ತನಿದ್ದಾನೆ ಅಂತ ಸೂರ್ಯವಂಶೀಯನಾದವನ ಬಳಿಗೆ ಯಾರಾದರೂ ದೂರು ತೆಕ್ಕೊಂಡು ಬಂದರೆ ಅವನು ಶರಣ ಅಂತ ಆಗುತ್ತಾನೆ. ಅವನ ದುರ್ಗತಿಯನ್ನು ನೀಗುವುದಕ್ಕೆ ಶರಣ್ಯನ ಸ್ಥಾನದಲ್ಲಿ ನಿಲ್ಲಬೇಕಾದದ್ದು ಸೂರ್ಯವಂಶೀಯನಾದ ರಾಮನಿಗೆ ಕರ್ತವ್ಯ ಕರ್ಮ ಅಂತ ಆಗುತ್ತದೆ. ನಾನಾಗಿ ಅವನಿಗೊಂದು ಅನ್ಯಾಯ ಆಗಿದೆ ಅಂತ ತಿಳಿದು ಬಂದು ಅವನಿಗೆ ನ್ಯಾಯವನ್ನು ಪಡಿಸಬಹುದಾಗ್ತದೆ. ನಾನಿದ್ದಲ್ಲಿಗೆ ಅವನು ತಲುಪಿಯೋ ಅವನು ದೂರಿತ್ತರೆ ಅದನ್ನು ಪರಿಗ್ರಹಿಸಿ ನ್ಯಾಯಾನ್ಯಾಯ ವಿವೇಚನೆಯನ್ನು ಮಾಡಬಹುದಾಗ್ತದೆ. ಹಾಗೆ ಮಾಡುವ ಕಾಲದಲ್ಲಿ ಅನುಸರಿಸಬೇಕಾದ ಸೂತ್ರ ಒಂದೇ: ದಾನವರುಗಳ ದುಷ್ಟರುಗಳು ತಲೆ ಎತ್ತಿ ಮೆರೆಯುವಂತೆ ಈ ಲೋಕ ಇರಬಾರದು. ಚೋಳಿ ಭಾರಕರಾಗಿ ಅವರು ಮೆರೆಯುತ್ತಾ ಇದ್ರೆ ಸೂರ್ಯವಂಶೀಯ ಪ್ರಭುತ್ವ ಮಸುಕಾದಂತೆ. ಅಂತವರು ಮೆರೆಯುವ ಕಾಲದಲ್ಲಿ ಅವರ ದಮನ ಮಾಡುವುದಕ್ಕೆ ಯಥಾಶಕ್ತಿ ಯತ್ನಿಸಬೇಕಾದದ್ದು. ಅದು ಮೃಗೀಯವಾಗಿ ಬೇಟೆಯಾಡುವ ವ್ಯಾಧ ಧರ್ಮದಿಂದಲಾದರೂ ಆದಿತ್ತು, ಮಾನವ ಸಹಜವಾಗಿ ಎದುರಿಸಿಕೊಳ್ಳುವ ಯೋಧ ಧರ್ಮದಿಂದಲೂ ಆದಿತ್ತು. ಅದಲ್ಲ, ದಂಡನಾರ್ಹರಾದವರನ್ನು ದಂಡಿಸಿ ನಿಗ್ರಹಿಸುವ ರಾಜಧರ್ಮದಿಂದಲಾದರೂ ಆದಿತ್ತು. ವ್ಯಾಧ ಧರ್ಮ, ಯೋಧ ಧರ್ಮ, ರಾಜಧರ್ಮ ಮೂರರಲ್ಲಾದರೂ ದೌಷ್ಟ್ಯವನ್ನು ಹೊಂದಿದವರ ದಮನ ಆಗಬೇಕಾದದ್ದು ಸೂರ್ಯವಂಶೀಯರಾದವರಿಗೆ ಕರ್ತವ್ಯ. ಆ ಅಧಿಕಾರದ ನೆಲೆಯಿಂದ ಬಂದಿದ್ದೇನೆ, ಪ್ರವೃತ್ತನಾಗಿದ್ದೇನೆ. ದುಷ್ಟನಾಗಿ ಅಪರಾಧಿಯಾದಂತಹ ನಿನ್ನನ್ನು ದಂಡಿಸುವಲ್ಲಿ ಸೂರ್ಯವಂಶೀಯ ರಾಮ ಪ್ರವೃತ್ತನಾಗಿದ್ದಾನೆ. ಅವ ಬೇಡಿಕೊಂಡಿದ್ದಾನೆ ಎನ್ನುವುದೇ ಸಂಬಂಧಕ್ಕೆ ಕಾರಣ. ಅದೊಂದೇ ಸಂಬಂಧ ಅಲ್ಲ, ಅವನೊಬ್ಬನ ಹೇಳಿಕೆಯನ್ನು ಆಧರಿಸಿ ಏಕಪಕ್ಷೀಯವಾದ ನಿಲುಮೆಯನ್ನು ಸೂರ್ಯವಂಶದವರು ತಾಳುವಂತಿಲ್ಲ. ಸುಗ್ರೀವ ನನಗೆ ಸಿಗುವ ಮೊದಲೇ ಶಬ್ದನಾದಂತಹ ಗಂಧರ್ವ ಕಬಂಧ ಅವನು ಶಾಪ ವಿಮೋಚನೆಗೊಂಡ ಮೇಲೆ ದೇವತತಿಯ ವರ್ಗಕ್ಕೆ ಸೇರಿ ಅಂಬರ ಪಥದಲ್ಲಿ ನಿಂತ ಮೇಲೆ ಹೇಳಿದ್ದಾನೆ, ಸುಗ್ರೀವ ನಾಮಕನಾದವನು ಧರ್ಮಾತ್ಮನಿದ್ದಾನೆ. ಮಾತಂಗ ಕನ್ಯೆ ಎನಿಸಿದ ಶಬರೀದೇವಿ ಯಾವುದೇ ವೈಯಕ್ತಿಕವಾದಂತಹ ಸಂಬಂಧ ವಿದ್ವೇಷಗಳನ್ನು ಹೊಂದಿಲ್ಲದ ಸ್ಥಿತಿಯಲ್ಲೂ ಕೂಡ ಸುಗ್ರೀವನತ್ತ ನೀನು ಹೋಗುವುದು ನಿನಗೆ ಯುಕ್ತವಾಗ್ತದೆ ರಾಮ ಅಂತ ಮಾರ್ಗದರ್ಶನ ಮಾಡಿದ್ದಾರೆ. ಮಾತ್ರವಲ್ಲ, ಉಭಯರಿಗೂ ಸಮಾನ ಸಂಬಂಧಿಯಾದಂತಹ ಹನುಮಂತನಂತಹ ಶ್ರೇಷ್ಠ ಜ್ಞಾನಿಗಳಾದವರು ಸುಗ್ರೀವ ಧರ್ಮೈಕ ಪಕ್ಷಪಾತಿಯಾಗಿ ನ್ಯಾಯಿಕ ನಿಷ್ಠನಾಗಿ ನಿಂತಿದ್ದಾನೆ ಎಂಬುದರಿಂದ ರಾಜಾಶ್ರಯದಲ್ಲಿ ಸುಖವಾಗಿರಬಹುದಾದ ಅವಕಾಶವನ್ನಾದರೂ ತಿರಸ್ಕರಿಸಿ ಕೆಟ್ಟದ ಸ್ಥಿತಿಯಲ್ಲಿ ಸಂತ್ರಸ್ತನಾಗಿ ಬದುಕಬೇಕಾಗ್ತದೆ ಅಂತ ತಿಳಿವಿದ್ದು ತರುನೆರಳನ್ನೇ ಆಶ್ರಯಿಸಿ ಋಷಮುಖದಲ್ಲಿ ಸುಗ್ರೀವನಿಗೆ ಸಮೀಪವರ್ತಿಯಾಗಿ ಒದಗಿದ್ದಾನೆ ಅಂದ್ರೆ ಅಂತವರಿಗೆ ತಾವು ಹೊಂದಬಹುದಾದ ವೈಭವ ಮುಖ್ಯ ಆಗುವುದಿಲ್ಲ, ನ್ಯಾಯದ ಪರವಾಗಿ ನಿಲ್ಲುವುದು ಮುಖ್ಯವಾಗ್ತದೆ. ಆ ನೆಲೆಯಿಂದ ಅವ ದೂರು ಕೊಡುವುದಕ್ಕೆ ಮೊದಲೇ ಅನ್ಯಾಯ ಇಲ್ಲಿ ಉಂಟು, ನ್ಯಾಯ ಅಲ್ಲಿ ಉಂಟು ಅಂತ ನಿರ್ಣಯ ಮಾಡಿದ್ದೇನೆ. ಅದನ್ನೇ ಸಂಬಂಧವಾಗಿ ಬಳಸಿಕೊಂಡಿದ್ದೇನೆ, ಪ್ರವೇಶಿಸಿ ನಿನ್ನನ್ನು ದಂಡಿಸಿದ್ದೇನೆ. ಈಗ ಅರ್ಥ ಆಯ್ತು. ಈಗ ಸಂಬಂಧ ಹೀಗೆ. ಈಗ ನಾನು ನಿನ್ನಲ್ಲಿ ಒಂದು ಮಾತು ಕೇಳ್ತೇನೆ. ದುಷ್ಟರ ತಲೆ ಕಡಿದು ಚೋಳಿ ಭಾರವ ಇಳುಹುವುದೆಂಬ ಅದೇ ಹೌದು ಅಂತಾದ್ರೆ ದುಷ್ಟರ ತಲೆಯನ್ನೇ ಕಡಿಯಬೇಕಿತ್ತು. ನಾನು ಅಂತ ದುಷ್ಟತನ ಏನು ಮಾಡಿದ್ದೇನೆ ಅಂತ ಬೇಡ, ಏನು ವಿಷಯ ಉಂಟು? ಯಾವುದದು? ಏನು ಮಾಡಿದ್ದೇನೆ? ಹೌದು, ನ್ಯಾಯವೇ ತಮ್ಮನ ಸತಿಯ ಮುಟ್ಟುವುದು, ನ್ಯಾಯವೇ ತಮ್ಮನ ಸತಿಯ ಮುಟ್ಟುವುದು, ಹೇಯವಿದ್ದುದರಿಂದ ದೋಷ ತಪ್ಪುವುದು, ಹೇಯವಿದ್ದುದರಿಂದ ದೋಷ ತಟ್ಟುವುದು, ಪ್ರಾಯಶ್ಚಿತ್ತಗಳಿದು ಪರದೋಷಗಳಿಗೆ, ಪ್ರಾಯಶ್ಚಿತ್ತಗಳಿದು ಪರದೋಷಗಳಿಗೆ, ಕಾಯಖಂಡನವೆಂಬ ನಿಜ ಮಾತಿನೊಳಗೆ, ಕಾಯಖಂಡನವೆಂಬ ನಿಜ ಮಾತಿನೊಳಗೆ ಇಂಥದ್ದೇ ಅನ್ಯಾಯ ಅಂತ ನಾನು ನಿರ್ಣಯ ಮಾಡಿ ನಿನ್ನ ಮೇಲೆ ಏರುವುದಿಲ್ಲ, ನಿನ್ನಲ್ಲೇ ಕೇಳುತ್ತೇನೆ. ತಮ್ಮ ಅಂತ ಸುಗ್ರೀವನನ್ನು ಒಪ್ಪಿದ ಮೇಲೆ ಅವನ
ನೆಲೆಯಲ್ಲಿ ನ್ಯಾಯವಾಗ್ತದೆ? ನೀನೇ ಹೇಳುದು. ಮುಟ್ಟಬಾರದಿತ್ತ? ಮುಟ್ಟಲೇಬಾರದು. ಯಾಕೆ ಅಂತಂದ್ರೆ ಹಾ. ಪ್ರಾಣಿ ವರ್ಗಕ್ಕೆ ನೀನನ್ನು ಸೀಮಿತವಾಗಿಸ್ತೀಯೋ? ಹಾ. ಪ್ರಾಣಿ ವರ್ಗದಲ್ಲಿ ಅಣ್ಣ ತಮ್ಮ ಅಪ್ಪ ಅಮ್ಮ ಎಂಬ ಸಂಬಂಧ ಅನುಬಂಧಗಳಿಲ್ಲ. ಅಧಿಕಾರವೂ ಮಾತ್ರವಲ್ಲ, ಯಜ್ಞೋಪವೀತ ಧಾರಣ, ಅರ್ಘ್ಯ ಪ್ರದಾನ, ಪಾಣಿಗ್ರಹಣಾದಿ ಸಂಸ್ಕಾರಗಳು ಇಲ್ಲ. ಅದೆಲ್ಲವನ್ನು ಹೊಂದಿದ ಒಂದು ವರ್ಗ ಆಗಿದ್ದುಕೊಂಡು ಅಪ್ಪನನ್ನು ಅಪ್ಪ ಅಂತ ಗುರುತಿಸ್ತಾ, ಅಮ್ಮನನ್ನು ಅಮ್ಮ ಅಂತ ಗುರುತಿಸ್ತಾ, ಸೋದರನನ್ನು ಸಹೋದರ ಅಂತ ಮಾನಿಸ್ತಾ, ಈ ಸಂಬಂಧಗಳನ್ನು ಊರ್ಜಿತವಾಗಿಸಿಕೊಂಡ ಒಂದು ವರ್ಗದಲ್ಲಿ ತಮ್ಮನ ಹೆಂಡತಿಗೆ ಅವ ಬದುಕಿರುತ್ತಾ ಅವನ ಕಣ್ಣೆದುರಿನಲ್ಲಿ ತಪ್ಪಿ ನಡೆಯುವುದು ಅತ್ಯಂತ ಹೇಯ ಕೃತ್ಯ ಅಲ್ವ? ನನಗದೊಂದು ದೊಡ್ಡ ಹೇಯ ಕೃತ್ಯ ಅಂತ ಈಗಲೂ ಅನ್ನಿಸುವುದಿಲ್ಲ. ಯಾಕೆ ಕಾಣುವುದಿಲ್ಲ? ಯಾಕೆಂದ್ರೆ ಅವ ನನಗೆ ಮೋಸ ಮಾಡಿದ್ದಾನೆ, ಅನ್ಯಾಯ ಮಾಡಿದ್ದಾನೆ. ಹೌದು. ಹಾಗಾಗಿಯೇ ಪ್ರತಿಕಾರಕ್ಕೆ ಬೇಕಾಗಿ ಅವನಿಗೆ ಅಷ್ಟು ಮಾಡಿದ್ದೇನೆ ಅಂತ ಈಗಲೂ ನನಗನ್ನಿಸ್ತಾ ಉಂಟು. ಈಗ ನೀನು ಹೇಳಿದ್ಯಲ್ಲ, ನಿನಗೆ ಹೊಡೆಯಬೇಕಾದ್ರೆ ಅನುಬಂಧ ಚತುಷ್ಟಯವನ್ನು ನೋಡಿಕೊಂಡೇ ಮಾಡಬೇಕು ಅಂತ. ನಿನ್ನಲ್ಲೇ ಕೇಳ್ತೇನೆ, ತಮ್ಮ ತಪ್ಪಿತಸ್ಥ ಅಂತ ನಿರ್ಣಯಿಸಿ ಅವನನ್ನು ಹೊಡೆಯುವುದಕ್ಕೆ ಈಗ ನಿನಗಿದ್ದ ಅನುಬಂಧ ಚತುಷ್ಟಯ ಯಾವುದು? ಅನುಬಂಧ ಚತುಷ್ಟಯಗಳು ನಿಮ್ಮಂತ ವಂಶೀಯರಿಗೆ ಮಾತ್ರ ಸಂಬಂಧ, ನಮಗಿಲ್ಲ. ಅದೇ ಬುದ್ಧಿವಂತರಾದವರ ಅತಿ ಬುದ್ಧಿವಂತಿಕೆ ಪ್ರದರ್ಶಿಸಿದ್ರೆ ದೊಡ್ಡವರನ್ನು ಪ್ರಶ್ನಿಸುವಾಗ ಎಲ್ಲ ನಿಯಮವನ್ನು ಬಯಸ್ತಾರೆ, ತಾವು ಅನ್ಯಾಯ ಮಾಡುವಾಗ ಯಾವುದಕ್ಕೂ ಬೆಲೆ ಕೊಡುವುದಿಲ್ಲ. ದೊಡ್ಡವರು ಮಾಡಿದ ಸಣ್ಣ ತಪ್ಪು ಕ್ಷಮಾರ್ಹ, ಹೌದೌದು, ಶಿಕ್ಷಾರ್ಹ. ಸಣ್ಣವರು ಮಾಡಿದ ದೊಡ್ಡ ತಪ್ಪು ಕ್ಷಮಾರ್ಹ. ಅದೆಲ್ಲ ನೀವೇ ಹೇಳಿದ್ದು. ಪ್ರಪಂಚ ಇಂದ್ರನಂದನನಾದಂತಹ ವಾನರೇಂದ್ರನಾದ ವಾಲಿಯನ್ನು ಅಷ್ಟು ಸಣ್ಣವ ಅಂತ ನಾ ತಿಳಿಯುವುದೂ ಇಲ್ಲ. ನಿಮಗಿಂತಲೂ ಸಣ್ಣವಂತ ಅವ ಮಾಡಿದ ಸಣ್ಣ ತಪ್ಪೇ ದಂಡನಾರ್ಹ. ನೀನು ದೊಡ್ಡವನಾಗಿ ದೊಡ್ಡ ತಪ್ಪನ್ನೇ ಮಾಡಿ ಅತ್ಯಂತ ಹೇಯವಾದ ಕೃತ್ಯ. ಈಗ ತಪ್ಪು ಮಾಡಿದ್ದನ್ನು ಸುಗ್ರೀವನೇ ಹೌದು ಅಂತ ಒಪ್ಪಿದ್ರು. ಸುಗ್ರೀವನ ತಪ್ಪಿಗೆ ಸುಗ್ರೀವನ ಸತಿಗೆ ಯಾಕೆ ಶಿಕ್ಷೆ? ಈಗ ಹೇಯ ಕೃತ್ಯವನ್ನು ನಾನು ಮಾಡಿದ್ದೇನೆ ಅಂತ ಇಟ್ಕೊಳ್ಳುವ. ಗುರುಗಮನಕ್ಕಾದ್ರೂ ಗುರು ಸತಿ ಗಮನಕ್ಕಾದ್ರೂ ಪ್ರಾಯಶ್ಚಿತ್ತ ಅನ್ನುವುದು ಉಂಟಂತೆ. ಹಾಗಾದ್ರೆ ಇದಕ್ಕೆ ಪ್ರಾಯಶ್ಚಿತ್ತವೇ ಇಲ್ವಾ? ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕಾದದ್ದು ಅವನಲ್ಲ, ನೀನು ಮಾಡಿಕೊಳ್ಳಬೇಕು. ಯಾಕೆ ಗೊತ್ತಾ? ಬದುಕಿದ್ದವನು ಸತ್ತಿದ್ದಾನೆ ಎಂಬ ಭಾವದಲ್ಲಿ ಔರ್ಧದೇಹಿಕ ಕ್ರಿಯೆಗಳು ತರ್ಪಣಾದಿಗಳು ಆಯ್ತು ಅಂತ ಆದರೆ ಈಗ ನೀನೊಪ್ಪುವಂತಹ ಸದಾಚಾರದಲ್ಲಿ ಶಿಷ್ಟರನುಸರಿಸಿದ ಶಾಸ್ತ್ರಮಾರ್ಗ ಏನ್ ಹೇಳ್ತದೆ ಗೊತ್ತಾ? ತಪ್ಪಾಗಿ ಸತ್ತಿದ್ದಾನೆ ಅಂತ ಭಾವಿಸಲ್ಪಟ್ಟವನು ಮರಳಿ ಸಮಾಜದ ಮಧ್ಯದಲ್ಲಿ ಕುಟುಂಬದ ಮಧ್ಯದಲ್ಲಿ ಬಂದ ಅಂತ ಆದರೆ ಆ ಕಾಲದಲ್ಲಿ ಅವನ ಹೆಂಡತಿಗೆ ಬೇರೆ ಮದುವೆ ಆಗಿದ್ರೆ ಆ ಹೆಂಡತಿ ಆಸೆ ಬಿಡಬೇಕು. ಅವನ ಮಕ್ಕಳು ಬೇರೆಯವರ ಜೊತೆಯಲ್ಲಿ ಮಕ್ಕಳು ಅಂಗೀಕೃತರಾಗಿ ದತ್ತಕಕ್ಕೆ ಕೊಡಲ್ಪಟ್ಟು ಅನ್ಯಾವ ಕ್ರಮದಲ್ಲೂ ಇದ್ದರೆ ಅವರ ಜೊತೆಗಿನ ಅನುಬಂಧವನ್ನು ಮರೆಯಬೇಕು. ತಾನು ಮರಳಿ ಬದುಕುವುದಕ್ಕಾಗಿ ತನಗೆ ತಾನು ಶುದ್ಧೀಕರಣ ಪ್ರಕ್ರಿಯೆಯನ್ನು ಮಾಡಿಕೊಂಡು ಔರ್ಧದೇಹಿಕ ಸಂಸ್ಕಾರಕ್ಕೊಮ್ಮೆ ಒಳಗಾದವನು ಹೊಸ ಹುಟ್ಟನ್ನು ಸಂಸ್ಕಾರದ ಮೂಲಕವಾಗಿ ಪಡೆಯಬೇಕು. ನೀನು ಅದೆಲ್ಲವನ್ನು ಅವನಿಗೆ ಮಾಡುವುದಕ್ಕೆ ಹೊರಟಿದ್ದಿ, ನಿನಗೆ ಶುದ್ಧೀಕರಣ ಅಲ್ಲ. ನಾನು ನಿನ್ನನ್ನು ಕೇಳ್ತೇನೆ, ಈಗ ಊರ್ಧ್ವದೈಹಿಕ ಸಂಸ್ಕಾರ ಮಾಡಲ್ಪಟ್ಟಂತ ವ್ಯಕ್ತಿ ಆಕಸ್ಮಿಕವಾಗಿ ಬಂದ್ರೆ ಆ ಹೆಂಡತಿಯನ್ನು ಅವ ಬಿಡಬೇಕು. ಆ ಹೆಂಡತಿ ಬೇರೆಯವರ ಜೊತೆಯಲ್ಲಿ ಇದ್ದರೆ ಬಿಡಬೇಕು. ಅವಳೇ ಬಂದ್ರೆ ಏನ್ ಮಾಡ್ಬೇಕು? ಯಾವುದಲ್ಲಿ? ಇವನಲ್ಲಿ ಬಂದ್ರೆ ಬರುವ ಸ್ಥಿತಿಯಲ್ಲಿ ಇದ್ರು ಅಂತಾದ್ರೆ ಸ್ವೀಕರಿಸಬೇಕು. ಆದರೆ ಸ್ವೀಕರಿಸುವುದಕ್ಕೆ ಮೊದಲು ತನ್ನನ್ನು ತಾನು ಸುಸಂಸ್ಕೃತನನ್ನಾಗಿಸಿಕೊಳ್ಳಬೇಕು. ಮಾತನಾಡಿದ್ದು ನಾನು ಊರ್ಧ್ವದೈಹಿಕ ಸಂಸ್ಕಾರವನ್ನು ಮಾಡಿದ್ದಾನೆ, ಇವನಿಗೆ ಗೊತ್ತಾದಲ್ವಾ? ಅಲ್ಲ, ಗೊತ್ತಾಗುವುದಕ್ಕೆ ನೀನು ಆಸ್ಪದ ಕೊಡ್ಲಿಲ್ಲ. ಯೋಚಿಸಿ ನೋಡು. ಈಗ ನೀನು ಬಂದು ಕಂಡಾಕ್ಷಣದಲ್ಲಿ ಸಿಂಹಾಸನಸ್ಥನಾದ ಅಥವಾ ಪೀಠವನ್ನೇರಿ ಕುಳಿತಂತಹ ಒಬ್ಬಾತ ಸುಗ್ರೀವನಿಗೆ ಏನಕೇನ ಪ್ರಕಾರನ ಹೊಡೆಯುವುದಕ್ಕೆ ತೊಡಗಿ ಅವನ ಆಡಿದ್ದನ್ನು ಗಮನಿಸ್ತಾ ಹೋದಿಯಂತೆ. ಅಲ್ಲ, ಅವನು ರಾಜ್ಯ ಭ್ರಷ್ಟನಾದ ಮೇಲೆ ಸುಗ್ರೀವನ ತಪ್ಪಿಲ್ಲ ಅಂತ ಹಿತವಚನ ಹೇಳುವುದಕ್ಕೆ ಬಂದವರಿಂದ ನಿನ್ನ ರಾಜ್ಯದ ಕಾರಾಗೃಹ ತುಂಬಿ ತುಳುಕುತ್ತಾ ಉಂಟು. ನಾನಾಡಿದ ಮಾತಲ್ಲ. ಎರಡನೇ ಬಾರಿ ಯುದ್ಧಕ್ಕೆ ಬರುವ ಮೊದಲೇ ನಿನ್ನ ಪಕ್ಷದಿಂದ ಪಕ್ಷಾಂತರ ಮಾಡಿ ಇದು ತನಕ ದುಷ್ಟನಾದರೂ ಕೂಡ ಅವನು ಬಲಿಷ್ಠನಿದ್ದಾನೆ ಎಂಬುದರಿಂದ ತಪ್ಪು ಅಂತ ಗೊತ್ತಿದ್ದರೂ ಒಪ್ಪಿ ಸುಮ್ಮನುಳಿದಂತಹ ನಿನ್ನವರು ಶ್ರೇಷ್ಠನಾದ ಸೂರ್ಯವಂಶದ ರಾಮ ಬಂದಿದ್ದಾನೆ ಎಂಬ ಅರಿವನ್ನು ಹೊಂದಿ ತಾವು ಪಕ್ಷಾಂತರ ಮಾಡಿ ಇಲ್ಲಿ ಬಂದರು. ಬಂದ ಮೇಲೆ ಆ ಸ್ಥಿತಿಯಲ್ಲಿ ಆ ರಾಜ್ಯದಲ್ಲಿದ್ದ ದುರ್ಗತಿಯನ್ನು ತಾವಾಗಿ ವರ್ಣಿಸಿದರು. ಅಲ್ಲಿದ್ದಂತಹ ಸುಗ್ರೀವನ ಪರವಾಗಿ ನ್ಯಾಯಯುತವಾಗಿ ಧ್ವನಿ ಎತ್ತುವವರನ್ನು ಬಲಾತ್ಕಾರದಿಂದಲೇ ವಿಚಾರಣೆಗೊಳಪಡಿಸದೆ ಸೆರೆಗಿಕ್ಕಿದಂತಹ ದುಷ್ಪ್ರವೃತ್ತಿಯನ್ನು ತೋರುತ್ತಾ ತಾನು ಮಾಡಿದ್ದೇ ಸರಿ ಅಂತ ಹೇಳುವ ನಿನಗೆ ಇನ್ನು ಯಾರು ಏನು ಮಾಡಿದರೂ ಕೂಡ ಪ್ರಶ್ನಿಸುವ ನೈತಿಕತೆ ಕಳೆದು ಹೋಗುತ್ತದೆ. ಅತ್ಯಂತ ಹೇಯವಾದ ಕೃತ್ಯವಾದ್ದರಿಂದ ಶಾಸ್ತ್ರ ಏನ್ ಹೇಳ್ತದೆ ಗೊತ್ತಾ? ಪುತ್ರಿ ಎಂಬ ಸಂಬಂಧವನ್ನು ಹೊಂದಿದಂತಹ ಒಬ್ಬಾತ ಆ ಪುತ್ರಿಗೆ ಕಾಮದೃಷ್ಟಿಯಿಂದ ತಪ್ಪಿ ನಡೆದರೆ, ಔರಸ ಪುತ್ರಿಗೆ ಭಗಿನಿಗೆ ತನಗೆ ಸೋದರ ಸಂಬಂಧ ಎಂಬುದನ್ನು ಅರಿತಿದ್ದಾತ ಆ ತಂಗಿಗೆ ತಪ್ಪಿ ನಡೆದರೆ ಕಾಮದ ದೃಷ್ಟಿಯಿಂದ ಭಾರ್ಯಾಂಬಾಪ್ಯನುಜಸ್ಯ ತಮ್ಮನ ಹೆಂಡತಿ ಎಂಬುದಾಗಿ ಒಂದು ಕಾಲದಲ್ಲಿ ಮಾನಿಸಿದ್ದು ಆ ಬಳಿಕ ತಪ್ಪಿ ನಡೆದದ್ದು ಅವ ಬದುಕಿರುವಾಗ ಹೌದು ಅಂತಾದರೆ ಅಂಥವರಿಗೆ ಅತ್ಯಂತ ಹೀನವಾದ ಅತ್ಯಂತ ನೀಚವಾದ ದೋಷ ಎಂಬುದರಿಂದ ಕಾಯಖಂಡನವನ್ನೇ ಶಿಕ್ಷೆಯಾಗಿ ಸ್ಮೃತಿಗಳು ಹೇಳ್ತದೆ. ಹನ್ಯಾದೇವ ಅವಿಚಾರೇ, ಅಂಥವರನ್ನು ಕೊಂದು ಕಳೆಯಬೇಕಂತೆ ಅವಿಚಾರಿತವಾಗಿ. ಆ ನೆಲೆಯಿಂದ ತಮ್ಮನ ಹೆಂಡತಿಗೆ
ಹೆಂಡತಿಗೆ ತಪ್ಪಿ ನಡೆದಂತಹ ನಿನಗೆ ಸರ್ವರ ಸಮಕ್ಷದಲ್ಲಿ ಎಲ್ಲರೂ ಒಪ್ಪುವ ವಿಧಾನದಲ್ಲಿ ನ್ಯಾಯಯುತವಾದ ಮಾರ್ಗದಲ್ಲಿ ನಿನಗೆ ಮಾತ್ರ ಕಾಣದಂತೆ ಉಳಿದು ನಾ ಹೊಡೆಯಬೇಕಾಯ್ತು. ಯಾಕೆ ಹಾಗೆ ಹೊಡೆಯಬೇಕಾಯ್ತು ಅಂದ್ರೆ ವಿಚಾರಣೆ ಮಾಡಿದ ಮೇಲೆ ದಂಡನೆ ಇಂಥದ್ದು ಅಂತ ನಿರ್ಣಯಿಸಿದ ಮೇಲೆ ಅಪರಾಧಿಯಾದವನು ದಂಡನೆಗೆ ಒಳಗಾಗ್ತಾ ಇರುವಾಗ ಒಬ್ಬ ಆತನಿಗೆ ಮರಣವನ್ನೇ ದಂಡನೆಯಾಗಿ ವಿಧಿಸ್ತಾನೆ. ರಾಜನಾದವನು ದಂಡನೆ ವಿಧಿಸಿದ್ದಾನೆ ಎಂಬುದರಿಂದ ಅವ ಸಾಯುವಾಗ ಕಣ್ಣ ಮುಂದೆ ಇರಬೇಕು ಅಂತ ಉಂಟು. ಅವ ಹೇಳಿದ ಮಾತು ಸಾಕಾಗುತ್ತದೆ, ಅವ ಕಳಿಸಿದ ಬಾಣವು ಸಾಕಾಗುತ್ತದೆ. ಅದೀವನನ್ನು ತಲುಪಿದ್ರೆ ಸಾಕು, ಅವ ಕಣ್ಣ ಮುಂಭಾಗದಲ್ಲಿ ಕಾಣಬೇಕು ಅಂತಿಲ್ಲ. ಇಷ್ಟಕ್ಕೂ ಎದುರಲ್ಲೇ ಬಂದು ನಿನ್ನಲ್ಲೊಂದು ಮಾತು ಹೇಳಿ ಹೊಡೆಯಬಹುದಾಗಿತ್ತು. ಆದರೆ ಕೆಟ್ಟದ್ದು ಮಾಡುವ ನಿನಗೆ ದೊಡ್ಡ ದೊಡ್ಡ ಕೊಡುಗೆಗಳು ರಕ್ಷಣೆಗಾಗಿ ಇದು ತನಕ ಒದಗಿದ್ದು ನಿನಗೆ ಪೂರ್ವಾನುಭವ. ಯೋಚಿಸು, ಶರದಿ ಮತನದಲ್ಲಿ ಸ್ವಯಂ ಪಾಲ್ಗೊಂಡಂತಹ ನಿನಗೆ ಇಂದ್ರನೇ ಕೊಟ್ಟಂತಹ ಸಜೀವ ರತ್ನಸ್ಫುರಿತ ಕಾಂಚನಮಾಲಿ ಎದುರಾಳಿ ಅರ್ಧ ಬಲವನ್ನು ಸೆಳೆಯಬಹುದಾದದ್ದು. ನಾನು ಬಂದ್ರೆ ಏನು ಮಾಡ್ತದೆ? ಇನ್ನ ಅರ್ಧ ಬಲವನ್ನು ಸೆಳೆಯುತ್ತದೆ. ಅಂತವರ ಜೊತೆಯಲ್ಲಿ ಹೋರಾಟ ಮಾಡ್ತಿದ್ದೆ ಅಂತ ದೊಡ್ಡ ಬೀಗಿ ಹೇಳ್ತಾ ಇದ್ದೀನಿ. ನಾನು ಬಂದು ಅರ್ಧ ಬಲ ನಿನಗೆ ಹೋದ್ರು ಶಕ್ತಿ ಮೀರಿ ಎತ್ತಿಸಿ ಧರ್ಮವನ್ನು ರಕ್ಷಿಸುವುದಕ್ಕೆ ಪ್ರಯತ್ನಿಸ್ತಾ ಇದ್ದನೋ ಏನೋ. ನಾ ಬರ್ಲಿಲ್ಲ ಯಾಕೆ ಗೊತ್ತೋ? ನಿನಗೆ ಹೋಗುವುದು ನನ್ನ ಬಲ ಮಾತ್ರ, ನನ್ನ ಬುದ್ಧಿಯೂ ಅಲ್ಲ, ನನ್ನ ಭಾವವೂ ಅಲ್ಲ. ರಾಮನ ಭಾವವೋ ಬುದ್ಧಿಯೋ ಅರ್ಧ ಹೋಗುತ್ತದೆ ಅಂತಿದ್ರೆ ಯಾವತ್ತೂ ನಿನ್ನ ಎದುರು ಕಾಣಿಸಿಕೊಂಡಾಗ ರಾಮನ ಬಲ ಮಾತ್ರ ಬರ್ತದೆ ಅಂತ ಇದ್ದಂತೆ ಬರುವುದಕ್ಕಾಗುದಿಲ್ಲ. ಬಂದ್ರೆ ಏನಾಗ್ತದೆ ಹೇಳು? ನನ್ನಿಂದ ಸೆಳೆಯಲ್ಪಟ್ಟ ಅರ್ಧ ಬಲ ನಿನಗಾಗಿ ವಿನಿಯೋಗ ಆಗುತ್ತದೆ. ನೀನು ಯಾವುದಕ್ಕೆ ಅದನ್ನು ವಿನಿಯೋಗಿಸುವುದು? ನಾನು ಹೊಡೆದಾಟಕ್ಕೆ ಮಾತ್ರ ಅಲ್ಲ, ತಮ್ಮನ ಹೆಂಡತಿಯರಿಗೆ ತಪ್ಪಿ ನಡೆದದ್ದು ಸರಿ ಅಂತ ಸಮರ್ಥಿಸುವುದಕ್ಕೆ. ತಮ್ಮನ ಹೆಂಡತಿಗೆ ತಪ್ಪಿ ನಡೆದದ್ದು ಸರಿ ಅಂತ ಸಮರ್ಥಿಸುವುದಕ್ಕೆ ರಾಮನ ಬಲ ವಿನಿಯೋಗ ಆಗುವುದಕ್ಕಿಂತ ರಾಮ ಸಾಯುವುದೊಳ್ಳೆ. ಆದ್ದರಿಂದಲೇ ಸೂರ್ಯವಂಶೀಯ ರಾಮನ ಬಲ ಅಂತಹ ಅನೈತಿಕವಾದ ಅತಿಕ್ರಮಣಕಾರಿಯಾದ ಪ್ರವೃತ್ತಿಯನ್ನು ಸಮರ್ಥಿಸುವುದಕ್ಕೆ ವಿನಿಯೋಗಕ್ಕೆ ಬರಕೂಡದು ಎಂಬುದಕ್ಕಾಗಿ ನಾನು ಹಿಂದಿನಿಂದಲೇ ಹೊಡೆದದ್ದು. ಒಂದೇ ಹೇಳೋ, ಕೀರ್ತಿ ಬರಬೇಕು ಅಂತ ಪ್ರವೃತ್ತರಾಗುವವನು ಕೀರ್ತಿಗೆ ಕಾಮಿ ಅಂತಾಗುತ್ತಾನೆ. ಸೂರ್ಯವಂಶೀಯರು ಕೀರ್ತಿಗಾಗಿ ಪ್ರವೃತ್ತರಾಗುವವರಲ್ಲ, ತಾವು ಪ್ರವೃತ್ತಿಯಾದ ವಿಧದಿಂದ ಕೀರ್ತಿ ಅವರನ್ನು ಅನುಸರಿಸಿ ಬಂದದ್ದು. ನಾ ಕೀರ್ತಿಗಾಗಿ ಅಲ್ಲ, ಇನ್ನೂ ಹೇಳ್ತೇನೆ, ತಮ್ಮನಿಗೆ ನ್ಯಾಯ ಒದಗಿಸಲ್ಪಟ್ಟೆ ಅವನಿಗೆ ಸತಿ ಒದಗುತ್ತಾಳೆ ಅಂತಾದ್ರೆ ಅದಕ್ಕಾಗಿ ಪ್ರವೃತ್ತನಾದ ನನ್ನ ಈ ಕೃತ್ಯದಿಂದ ನನಗೆ ಯಾವ ಜೀವ ದುಷ್ಕೀರ್ತಿ ಬಂದರೂ ಚಿಂತಿಲ್ಲ, ತಮ್ಮನಿಗೆ ನ್ಯಾಯ ಸಿಕ್ಕಬೇಕು ಎಂಬುದಕ್ಕಾಗಿ ಧಾರ್ಮಿಕನಾದ ಸುಗ್ರೀವನ ಪರವಾಗಿ ನಿಂತಿದ್ದೇನೆ. ನಿನ್ನ ವಕ್ಷಸ್ಥಳಕ್ಕೆ ಹೊಡೆದಿದ್ದೆ. ಇದು ಪ್ರಾಯಶ್ಚಿತ್ತ. ಹಾಗಾದ್ರೆ ನಾನು ಈಗ ನಿರ್ದೋಷಿ ಆಗಿದ್ದೇನೆ ಅಂತಾಯ್ತು. ನಿರ್ದೋಷಿಯಾದ ನಾನು ಈಗ ಬದುಕಬೇಕೆನ್ನುವಂತ ಆಸೆಯನ್ನ ಪ್ರಕಟಿಸಿದರೆ ಈಗ ನೀನು ಪ್ರಯೋಜನವನ್ನ ಅನುಲಕ್ಷಿಸಿ ಆದ್ರೂ ಬದುಕುವುದಕ್ಕೆ ಅವಕಾಶ ಕೊಡ್ತೀಯ? ಪ್ರಯೋಜನ ಏನು ಗೊತ್ತುಂಟು? ಕೆಟ್ಟದನ್ನು ಮಾಡಿದರೆ ಅವ ಎಷ್ಟೇ ಪ್ರಬಲನಾಗಿದ್ದರೂ ಕೂಡ ಈ ಲೋಕದಲ್ಲಿ ಬದುಕು ಉಳಿದು ತಾನೇ ಮೆರೆದು ಬೆಳೆಯುವಂತಹ ಅವಕಾಶ ಇಲ್ಲ ಅಂತ ತೋರಬೇಕು. ಗುಡ್ಡಕ್ಕೆ ಗುಡ್ಡ ಅಡ್ಡ ಅಂತ ಒಂದು ಮಾತುಂಟು. ನಿನಗೆ ಅಂತಹ ವಾದ್ರೂಢಿಗಳು ಪ್ರಿಯವಾದದ್ರಿಂದ ಹೇಳಿದ್ದು ನಾನು. ನೀನಾಗ ಬಹಳಷ್ಟು ಹೇಳಿದ್ದು, ಒಂದು ಗುಡ್ಡಕ್ಕೊಂದು ಗುಡ್ಡ ಅಡ್ಡ ಉಂಟು. ತಾನು ಬೆಳೆದು ಎಷ್ಟು ಗುಡ್ಡವಾದರೂ ಅದನ್ನು ಮೀರುವುದು ಇನ್ನೊಂದು ಇರ್ತದೆ ಎಂಬುದನ್ನು ತೋರಿಕೊಡ್ಬೇಕು. ಅದಿಲ್ಲದಿದ್ರೆ ನಮ್ದು ಗಾದೆ ಮಾತೆ ಬಹಳ ಪ್ರೀತಿ. ಆದ್ರಿಂದಲೇ ನಿನಗೆ ಪ್ರಿಯವಾದ ನಿನ್ನ ಬಾಯಿಂದಲೂ ಒಂದು 4 ಬರ್ಲಿ ಕೇಳುವ. ಇಲ್ಲಿಗೆ ಎಷ್ಟು ಬೇಕೋ ಅಷ್ಟನ್ನೇ ಹೇಳೋಣ ಅಂತ. ಆದ್ರಿಂದಲೇ ನಿನಗೆ ಪ್ರಿಯವಾದದ್ದನ್ನು ನಿನ್ನ ಹತ್ತಿರ ನಿಂತು ನಿನಗೆ ಅರಿವಾಗುವ ಹಾಗೆ ಹೇಳ್ತಾ ಇದ್ದೀನಿ. ತಾನು ಪ್ರಾಬಲ್ಯವನ್ನು ಹೊಂದಿದ್ದರಿಂದ ಮಾಡಿದ್ದು ದಕ್ಕುತ್ತದೆ ಎಂಬ ಭಾವ ಎಷ್ಟು ಪ್ರಬಲ ವಿಕ್ರಮಿಗಾದ್ರೂ ಈ ಲೋಕದಲ್ಲಿ ಬರಕೂಡದು. ತಪ್ಪು ಮಾಡಿದರೆ ದಂಡಿಸುವುದಕ್ಕೆ ಒಂದಲ್ಲ ಒಂದು ರೂಪದಲ್ಲಿ ದೈವ ಯಾರನ್ನೋ ನಿಯೋಜಿಸಿರ್ತದೆ ಎಂಬ ಅರಿವನ್ನು ಮೂಡಿಸಬೇಕು ಎಂಬುದನ್ನು ಪ್ರಯೋಜನವಾಗಿಸಿಕೊಂಡು ನಾನು ಬಂದೆ, ಪ್ರವೃತ್ತನಾದೆ, ನಿನಗೆ ಹೊಡೆದೆ. ಹಾಗೆಂತ ಹೊಡೆಯುವಲ್ಲಿಯೂ ತಮ್ಮನ ಹೆಂಡತಿಗೆ ತಪ್ಪಿ ನಡೆದವನಿಗೆ ಕಾಯಖಂಡನವೇ ನಿಜವಾದ ಶಿಕ್ಷಾ. ಕಾಯಖಂಡನ ಅಂತಂದ್ರೆ ವಧೆ. ನಿನ್ನಲ್ಲಿ ಒಂದು ವಿವೇಚನೆಗೆ ಅಧಿಕಾರ ನಾನು ಬಿಟ್ಟಿದ್ದೇನೆ. ಯಾಕೆ ಇಟ್ಟುಕೊಂಡಿದ್ದೇನೆ ಅಂತಂದ್ರೆ, ಕಳ್ಳತನ ಮಾಡಿದ್ರೆ ಇಂಥದ್ದು ಶಿಕ್ಷೆ ಅಂತ ದಂಡ ಸ್ಮೃತಿ ಹೇಳ್ತದೆ. ಕಳ್ಳತನ ಮಾಡುವುದು ಅವನಲ್ಲಿ ಇರಬಾರದು ಎಂಬ ದುರ್ಬುದ್ಧಿಯಿಂದಲೂ ಇರಬಹುದು, ಅಥವಾ ಎಲ್ಲರಿಗಿಂತ ಹೆಚ್ಚು ತನ್ನಲ್ಲಿರಬೇಕೆಂಬಂತಹ ದುಷ್ಟಭಾವದಿಂದಲೂ ಇರಬಹುದು, ಅಥವಾ ಹೊಟ್ಟೆಪಾಡಿಗೆ ಬೇರೆ ಗತಿ ಇಲ್ಲ ಎಂಬುದರಿಂದ ಹೊಟ್ಟೆ ಹಸಿವನ್ನು ನೀಗಿಕೊಳ್ಳುವುದಕ್ಕೂ ಇರಬಹುದು. ಕಳ್ಳತನ ಎಂಬುದು ಕೆಟ್ಟದ್ದೇ, ಮಾಡಿದ ಉದ್ದೇಶದಲ್ಲಿ ತರತಮ ಭಾವ ಉಂಟು. ತಮ್ಮನ ಹೆಂಡತಿಗೆ ತಪ್ಪಿ ನಡೆದದ್ದು ಕೆಟ್ಟದ್ದೇ, ಆದರೆ ಮಾಡಿದ ಉದ್ದೇಶದಲ್ಲಿ ತರತಮ ಭಾವ ಉಂಟು. ನೀ ಬದುಕಿರುವಾಗಲೇ ತಮ್ಮ ನಿನಗೆ ಪಿಂಡ ಹಾಕಿದ, ತರ್ಪಣ ಬಿಟ್ಟ, ನಿನ್ನ ಸತಿಯ ಜೊತೆಯಲ್ಲಿ ತಾನು ರಮಿಸಿದ, ಅಧಿಕಾರವನ್ನು ವೈಭವವನ್ನು ಅನುಭವಿಸಿದ ಎಂಬ ಕ್ರೋಧವೇ ಕಾರಣವಾಗಿ ಕಾಮ ಹುಟ್ಟಿದ್ದರೆ, ಕಾಮವೇ ಮೂಲವಾಗಿ ಕ್ರೋಧವನ್ನು ತೋರಿದವನಿಗಿಂತ ಕಡಿಮೆ ಶಿಕ್ಷೆ. ನಿನಗೆ ಕ್ರೋಧವೇ ಕಾರಣವಾಗಿ ಅವನ ಸತಿಯ ಮೇಲೆ ಕಾಮ ಹುಟ್ಟಿದ್ದರೆ ನಿನಗೊಂದು ಅವಕಾಶ ಕೊಡಬೇಕು ಅಂತ ಇದ್ದದ್ದರಿಂದಲೇ ನಾನು ಹೊಡೆಯುವಾಗ ಜೀವ ಹೋಗುವಾಗ ಹೊಡೆಯಲಿಲ್ಲ. ನೀನು ಭಾವಿಸಿದೆ, ಅರಿತನಾದರೆ ನಿನ್ನ ತೋಮರೆಯನ್ನು ಇರಿಯಬಲ್ಲದೆ ಮುರಿದಿಕ್ಕುತ್ತೇನೆ, ಈಗಲಾದರೂ ವಾಮಹಸ್ತದಲ್ಲಿ ಹಿಡಿದು ನಿಂತಿದ್ದೇನೆ ಅಂತ. ಈಗಲೂ ಹಿಡ್ಕೊಂಡಿದ್ದೇನೆ. ಸ್ವಲ್ಪ ಬಿಟ್ಟು ನೋಡಂತೆ, ಸ್ವಲ್ಪ ಬಿಟ್ಟು ನೋಡಂತೆ. ಅದು ನೀನು ಹಿಡಿದಾಗ ನಿಲ್ಲುವುದು ಅಲ್ಲ, ನೀ ಬಿಟ್ಟಾಗ ಒಳ ಸರಿಯುವುದು ಅಲ್ಲ.
ನನಗೆ ಬೇಕೆಷ್ಟು ಸಂಚರಿಸಿ ನಾನು ನಿಲ್ಲಿಸಿದಲ್ಲಿ ನಿಲ್ಲುವ ಮಾರ್ಗ. ಅದು ರಾಮ ಸಂಕಲ್ಪಾಧೀನವಾದ ಮಾರ್ಗಣ. ಅದಕ್ಕೆ ಸಂಕಲ್ಪ ಇದ್ದದ್ದೇ ವಾಲಿಗೆ ಹೀಗೆ ಹತಪ್ರಭನಾಗಿ ಧರಾಶಾಯಿಯಾಗುವಂತೆ ಘಾತ ಎಸಗಬೇಕು ಎಂಬಷ್ಟು ಮಾತ್ರ. ಸತ್ಸಂಕಲ್ಪ ಮಾಡಿದರೆ ಸಿದ್ಧಿಯಾಗುತ್ತದೆ ಎಂಬುದಕ್ಕೆ ದೃಷ್ಟಾಂತವಾಗಿ ವಾಮಹಸ್ತದಲ್ಲಿ ನೀನು ಹಿಡಿದು ನಿಲ್ಲಿಸಿದ ಆ ಮಾರ್ಗಣವನ್ನು ಸಾಕ್ಷಿಯಾಗಿಸಿಕೊಂಡು ಒಂದು ಪ್ರಶ್ನೆ ಕೇಳುತ್ತೇನೆ, ಬದುಕುತ್ತೀಯ ಮುಂದೆ? ಮುಂದಿನ್ನು ಬದುಕಬೇಕೆಂಬಾಸೆಯುಂಟೆ, ಮುಂದಿನ್ನು ಬದುಕಬೇಕೆಂಬಾಸೆಯುಂಟೆ, ಹಿಂದೆ ಕರೆವೆ ಬಾಣವನ್ನು ನೋಯದಂತೆಯೇ, ಹಿಂದೆ ಕರೆವೆ ಬಾಣವನ್ನು ನೋಯದಂತೆ, ಒಂದೇ ಬುದ್ಧಿಯುಳ್ಳ ಸತ್ಯವ ಬಿಡದೆ, ಒಂದೇ ಬುದ್ಧಿಯುಳ್ಳ ಸತ್ಯವ ಬಿಡದೆ, ಚಂದವಾಗಿರುವುದು ಸರ್ವರು ಕಡೆಗೆ, ಚಂದವಾಗಿರುವುದು ಸರ್ವರು ಕಡೆಗೆ, ವಾನರರಧಿಪನಿ ಕೇಳೆನ್ನ ಮಾತು, ವಾದನಾಧಿಪತಿಯಾದ ವಾಲಿ, ಬದುಕು ಯಾರಿಗೂ ನಿರಾಕರಿಸಲ್ಪಡುವುದಿಲ್ಲ. ಎಂಥವರಿಗಾದರೂ ಉದ್ಧಾರ ಹೊಂದುವ ಅವಕಾಶ ಉಂಟು ಎಂಬುದಕ್ಕೆ ಈ ಭೂಮಿಯ ಬದುಕಿನ ಕ್ರಮವೇ ಸಾಕ್ಷಿ. ಕರ್ಮ ಸಿದ್ಧಾಂತ ಏನು ಹೇಳ್ತದೆ? ತಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ಅಥವಾ ಪರಿಮಾರ್ಜನೆ ಮಾಡಿಕೊಳ್ಳುವುದಕ್ಕೆ ಪತಿತರಾದವರಿಂದ ತುಂಬಿದ ಲೋಕ ಇದು. ಈ ಲೋಕದಲ್ಲಿದ್ದ ಜೀವರೆಲ್ಲ ಕರ್ಮದಿಂದ ಪತಿತರಾದವರು, ಇಲ್ಲದಿದ್ದರೆ ಸ್ವರ್ಗದಲ್ಲೋ ಮೋಕ್ಷದಲ್ಲೋ ಇರ್ತೀವಿ. ಅವರು ಪತಿತರಾಗಿದ್ದಾರೆ ಎಂಬುದರಿಂದ ಅವರಿನ್ನು ಮಾಡಿದ್ದೆಲ್ಲ ಕೆಟ್ಟದ್ದುಂಟಾಗುತ್ತದೋ? ತಾವು ಮಾಡಿದ ಕೆಡುಕನ್ನು ಒಳಿತಿನ ಮೂಲಕವಾಗಿ ಜಯಿಸುವುದಕ್ಕೆ ಪ್ರಯತ್ನಿಸುವವರಿಗೆ ಭೂಮಿ ಪ್ರಶಸ್ತವಾದ ತಾಣ. ಆದ್ದರಿಂದಲೇ ಇದು ಕರ್ಮಲೋಕ. ಎಷ್ಟು ದೊಡ್ಡ ಅಪರಾಧವನ್ನು ಮಾಡಿದ್ದು ತಪ್ಪು ಅಂತ ಪಶ್ಚಾತ್ತಾಪ ದಗ್ಧ ಮಾನಸನೆ ನೀನು ಆದದ್ದು ಹೌದು ಅಂತ ಆದರೆ, ತಮ್ಮನ ಸತಿಗೆ ತಪ್ಪಿ ನಡೆದೆ ಆದರ್ಶ ಬೋಧಿಸಬೇಕಾದ ವಾನರಾಧಿಪತಿ ಆಗಿದ್ದುಕೊಂಡು ಅನಾದರ್ಶಕಾರಕವಾದಂತಹ ದುಷ್ಟ ಪ್ರವೃತ್ತಿಯಿಂದ ಒಂದು ಜನಪದವನ್ನೇ ನಾನು ದಾರಿ ತಪ್ಪಿಸಿಬಿಟ್ಟೆ ಎಂಬುದರಲ್ಲಿ ನೀ ಸಂತ್ರಸ್ತನಿದ್ದಿ ಅಂತ ಆದರೆ ಬದುಕುವ ಅವಕಾಶ ನಾನು ಕೊಡ್ತೇನೆ. ಆದರೆ ನಿರ್ಬಂಧ ಸಹಿತವಾಗಿ ಸ್ವೇಚ್ಛೆಯಿಂದ ಪರಾಕ್ರಮಿಯಾದವರು ಯಾರು ಪ್ರಶ್ನಿಸುವುದಕ್ಕಿಲ್ಲ ಅಂತ ಹೋದರೆ ಸ್ವಾಚ್ಛಂದ್ಯ ದೌಷ್ಟ್ಯದಲ್ಲಿ ಪರ್ಯವಸಾನ ಹೊಂದುತ್ತದೆ. ಧರ್ಮಕ್ಕೆ ಸತ್ಯಕ್ಕೆ ಎಂಥವನಾದರೂ ದಂಡ್ಯ ಎಂಬ ಅರಿವನ್ನು ಹೊಂದಿಕೊಂಡು ಅದಕ್ಕೆ ತಪ್ಪಿ ನಡೆಯದೆ ಬದುಕುವ ಪಥವನ್ನು ಹರಸುವುದು ಹೌದು ಅಂತಾದರೆ ಹಿಂದೆ ಕರೆವೆನು ಬಾಣವನ್ನು ನೋಯದಂತೆ, ಒಂದಿನಿತು ನೋಯದಂತೆ. ಆದರೆ ನಿರ್ಬಂಧ ಏನು ಗೊತ್ತುಂಟ? ಒಂದೇ ಬುದ್ಧಿಯಲ್ಲಿ ಸತ್ಯವನ್ನು ಬಿಡಕೂಡದು. ಸತ್ಯಭ್ರಷ್ಟರಾಗಿ ಧರ್ಮನಿರತರಲ್ಲದಂತಹ ದುಷ್ಟರಾದ ರಾವಣನಂಥವರ ಸಖ್ಯವನ್ನು ಕಡಿದೊಗೆಯಬೇಕು. ತಮ್ಮನನ್ನು ಮಗನಂತೆ ಆಧರಿಸಬೇಕು. ಆಗುತ್ತದೆ, ಕಷ್ಟ ಉಂಟು. ತಮ್ಮನ ಸತಿಗೆ ತಪ್ಪಿ ನಡೆದ ಮೇಲೆ ತಮ್ಮನ ಸತಿಯನ್ನು ಇನ್ನೂ ಒಗ್ಗೂಡಿಸಿ ಅವರನ್ನು ಜೊತೆಗಿರಿಸಿಕೊಂಡು ಬದುಕುವುದು ಕಷ್ಟವೇ ಉಂಟು. ಆದರೆ ಆಗುತ್ತದೆ. ಯಾರಿಗೆ ಗೊತ್ತುಂಟ? ತಾಯಿಯನ್ನು, ತಂದೆಯನ್ನು, ಬಂಧುವನ್ನು, ಬಳಗವನ್ನು ಹೊಂದಿದ್ದ ಒಬ್ಬಾತ ಸನ್ಯಾಸಿ ಆದ ಅಂತ ಆದರೆ ನಿನ್ನೆಯವರೆಗೆ ತಾಯಿ ಆಗಿದ್ದವಳು ತಾಯಿಯಲ್ಲ ಅಂತ ಕಾಣುತ್ತದೆ. ಅಥವಾ ತಾಯಿಯೇ ಹೌದು ಅಂತಾದರೂ ಸೀಮಿತವಾದ ಮಾನ ಮರ್ಯಾದೆಗಳನ್ನು, ಗೌರವಾದರಗಳನ್ನು ಸಲ್ಲಿಸುವ ಬದ್ಧತೆಗೊಳಗಾಗುತ್ತಾನೆ. ತಂದೆಯೇ ಮೊದಲಾದಂತಹ ಬಂಧುಗಳನ್ನು ಬಂಧುಗಳೇ ಅಲ್ಲ ಅಂತ ತಿಳಿದು ಸರ್ವರನ್ನು ಸಮಭಾವದಿಂದ ಕಾಣುವ ಉತ್ಕೃಷ್ಟ ದೃಷ್ಟಿ ಆ ಸನ್ಯಾಸಿಗೆ ಬೇಕಾಗುತ್ತದೆ. ಆ ದೃಷ್ಟಿಕೋನವನ್ನು ನಿನ್ನದಾಗಿಸಿಕೊಂಡು ಧರ್ಮದಲ್ಲೇ ನ್ಯಸ್ತವಾದ ಬುದ್ಧಿಯನ್ನು ಹೊಂದಿ ಧರ್ಮ ಸನ್ಯಾಸಿಯಾಗಿ ಬದುಕುತ್ತಿ ಅಂತಾದರೆ ಹಿಂದೆ ಕರೆವೆನು ಬಾಣವನ್ನು ನೋಯದಂತೆ, ಸತ್ಯವನ್ನು ಬಿಡದೆ ಧರ್ಮನಿರತನಾಗಿದ್ದುಕೊಂಡು ನಿನ್ನೊಳಗಿನ ತಮ್ಮನ ಹೆಂಡತಿಗೆ ತಪ್ಪಿ ನಡೆಯುವ ದುಷ್ಟವಾಲಿಯನ್ನು ನೀನೇ ಕೊಂದು ಮರುಹುಟ್ಟನ್ನು ಹೊಂದುತ್ತಿ ಅಂತಾದರೆ ನಾನು ನಿನ್ನನ್ನು ಬದುಕಿಸ್ತೇನೆ. ಅದಿಲ್ಲದಿದ್ದರೆ ನಾನೇ ಕರುಣವಿದ್ದರೆ ಸಾಕು, ಕರುಣವಿದ್ದರೆ ಸಾಕು, ನಿನ್ನ ಪಾದದ ಕರುಣವಿದ್ದರೆ ಸಾಕು, ನಿನ್ನ ಪಾದದ ಕರುಣವಿದ್ದರೆ ಸಾಕು. ಮೂರು
ಕರುಣವಿದ್ದರೆ ಸಾಕು ನಿನ್ನ ಪಾದದ ಕರುಣವಿದ್ದರೆ ಸಾಕು ನಿನ್ನ ಪಾದದ ಕರುಣವಿದ್ದರೆ ಸಾಕು. ರಾಮ 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 ಜಯ 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 ರಾಮ. ನನ್ನ ನೆತ್ತಿಗಡಲಿರುವಂತ ಮಠವನ್ನೇ ಮರ್ದಿಸಿದೆ. ನನ್ನ ಹೃದಯಕ್ಕೆ ಆವರಿಸಿರುವಂತ ಆ ದುಷ್ಟ ಮೋಡವನ್ನೇ ಸರಿಸಿಬಿಟ್ಟೆ ನೀನು ರಾಮ. ಎಂಥ ವಚನಾಮೃತ ಕೇಳುತ್ತಾ 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 ಮೈ ಮರತೆ ಮೊದಲು ನಿನ್ನನ್ನು ದೂಷಿಸುವುದಕ್ಕೆ ಮುಂದಾದೆ. ಒಂದೊಂದೇ 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 ಸಮರ್ಪಕವಾದಂಥ ಅನಿರೀಕ್ಷಿತವಾದಂಥ ನಿನ್ನ ಉತ್ತರ ನನ್ನನ್ನು ಜಾಗೃತಗೊಳಿಸುವುದಕ್ಕೆ ತೊಡಗಿತು. ಹಾಗಾಗಿಯೇ ಕಿವಿಗೊಟ್ಟು ಕೇಳುವುದಕ್ಕೆ ಮುಂದಾದೆ. ಕಟ್ಟ ಕಡೆಯಲ್ಲಿ ನೀನಾಡಿದ ಮಾತು ರಾಮ ಪ್ರತ್ಯಕ್ಷ ಅಮೃತ ಸದೃಶವಾದದ್ದು. ಅದು ಮುಂದಿನ್ನು ಬದುಕಬೇಕೆಂಬಾಸೆಯುಂಟೆ, ಹಿಂದಕ್ಕೆ ಕರವೇ ಬಾಣವ ಅದು ನೋಯದಂತೆ. ಒಂದು ನಿರ್ಬಂಧ, ಒಂದೇ ಬುದ್ಧಿಯೊಳೆಲ್ಲ ಸತ್ಯವ ಬಿಡದೆ ಚಂದವಾಗಿರ್ಪುದು ಸರ್ವರು ಕಡೆಗೆ. ರಾಮ ರಾಮ ನಿನ್ನ ಜೀವನ ನೀತಿ ಎಂತ ಉತ್ತುಂಗವಾದದ್ದು, ಅದೆಷ್ಟು ಶ್ರೇಷ್ಠವಾದದ್ದು. ತ್ಯಾಗಮಯಿಯಾದಂತಹ ನೀನು ಮತ್ತೊಬ್ಬರಿಗೆ ಬದುಕುವುದಕ್ಕೆ ಅವಕಾಶವನ್ನು ಕೊಡುವಂತಹ ತ್ಯಾಗಕ್ಕೆ ಜ್ಯೇಷ್ಠನಾಗಿ ಶ್ರೇಷ್ಠನಾಗಿ ಸಿದ್ಧನಾಗ್ತೀಯಂತಾದರೆ ನಿನ್ನ ಎತ್ತರವನ್ನು ಅಳೆಯುವುದಕ್ಕೆ ನಮ್ಮಂಥ ಮೂಢಮತಿಗಳಿಂದ ಸಾಧ್ಯ ಇಲ್ಲ ರಾಮ, ಸಾಧ್ಯ ಇಲ್ಲ. ನಾನು ನನ್ನದು ನನ್ನಿಂದ ಎನ್ನುವಂಥ ಅಹಂಕಾರ ಪ್ರವರ್ತನಾಗಿ ಇಲ್ಲಿಯವರೆಗೆ ನಾನು ಮುಂದುವರೆದಿದ್ದೆ. ಎಷ್ಟು ಅಹಂಕಾರ ಕೇಳಿದರೆ ಈಗ ಅರ್ಥವಾಗ್ತದೆ. ಬೇಕಾದ ವರವನ್ನ ಕೇಳುವಂತ ಹೇಳಿದ ಹೊರೆಯಲ್ಲಿ ಅಹಂಕಾರಿಯಾಗಿ ನಾನೇ ಕೊಡುವುದಕ್ಕೆ ಸಮರ್ಥನಿದ್ದೇನೆ, ನೀನೇ ಬೇಡು ಅಂತ ಹೇಳುವಷ್ಟು ದುರಹಂಕಾರಿಯಾಗಿದ್ದೆ ನಾನು. ನನ್ನ ಹುಟ್ಟಿ ಯಾಕಾಗಿದೆ, ನಮ್ಮವರ ಹುಟ್ಟಿ ಯಾಕಾಗಿದೆ ಈಗ ಅರ್ಥವಾಗಿದೆ. ನೀನು ಹುಟ್ಟುವ ಮೊದಲೇ ನಿನಗೆ ಬೇಕಾಗಿ ನಾವು ಹುಟ್ಟಿಕೊಂಡವರು. ದೇವಾನು ದೇವತೆಗಳು, ಇಂದ್ರ ಅಂಶ ಸಂಭೂತ ನಾನು. ನಿನ್ನ ಮಾರ್ಗಕ್ಕೆ ಪೂರಕನಾಗಿ ಪ್ರೇರಕನಾಗಿ ವರ್ತಿಸಬೇಕಾದಂತಹ ನಾನು ಮಾರಕನಾಗಿಯೇ ವರ್ತಿಸುತ್ತಾ ಇದ್ದೆ. ಇಂಥ ನಾನು ಮುಂದೆ ಮತ್ತೆ ಬದುಕಬೇಕು. ಎಂಥ ದುಷ್ಟನೇ ಆಗಲಿ ಹರಿ ಬಂದು ವರವನ್ನು ಕೊಟ್ಟು ಬದುಕುವುದಕ್ಕೆ ಅವಕಾಶ ಕೊಡ್ತೇನೆ ಅಂತ ಹೇಳಿದರೆ ಅವನಲ್ಲಿ ಮತ್ತೆ ದೌಷ್ಟ್ಯ ಇದ್ದು ಬದುಕುವ ಆಸೆ ಮೂಡೀತ. ದಮ್ಮಯ್ಯ ಬೇಡ, ನನಗೆ ಬದುಕು ಸಾಕು, ನೀನು ಬೇಕು ಎನ್ನುವ ಭಾವ ಮೂಡದೇ ಇದ್ದೀತು. ಹರಿಯ ನಿಗ್ರಹವು ಅನುಗ್ರಹ, ಹರಿಯ ಅವತಾರಿ ನೀನು, ನಾನು ಬಲ್ಲೆ ರಾಮ. ಕೇಳಿ ತಿಳಿದಿದ್ದೆ, ಪೂರ್ಣ ನಂಬಲಿಲ್ಲವಾಗಿತ್ತು, ಈಗ ಅನುಭವಿಸಿ ತಿಳಿದೆ. ಹಾಗಾಗಿ ಪೂರ್ಣ ವಿಶ್ವಾಸ ಬರ್ತಾ ಇದೆ. ಪ್ರಪಂಚದಲ್ಲಿ ಯಾವ ಅಸ್ತ್ರಶಸ್ತ್ರ ಪ್ರಪಂಚದ ವೀರ ಯೋಧನಿಗೆ ಈ ಯೋಗ್ಯತೆ ಉಂಟು. ಎಷ್ಟು ಭೇದಿಸಬೇಕು ಅಷ್ಟೇ ಭೇದಿಸಲ್ಪಟ್ಟಿದೆ. ಅದು ಮುಂದೆಯೂ ಹೋಗುವುದಿಲ್ಲ, ಎಳೆದರೆ ಹಿಂದೂ ಬರುವುದಿಲ್ಲ. ನೀನು ಹಿಂದಕ್ಕೆ ಕರೆದರೆ ಬರ್ತದೆ. ಆಹಾ ರಾಮ ರಾಮ, ನಿಜವಾಗಿಯೂ ನಿನ್ನ ಬಾಣ ಸ್ಪರ್ಶದಿಂದ ನನ್ನ ದೇಹದಲ್ಲಿರುವಂಥ ಕ್ಲೇಶಗಳೆಲ್ಲ ದೂರವಾಗಿ ಹೋಯಿತು. ಧಾರಾಕಾರವಾಗಿ ಕೋಡಿ ಕೋಡಿಯಾಗಿ ರಕ್ತ ಹರಿದು ಹೋಗ್ತಾ ಇದೆ. ನನ್ನ ದೌಷ್ಟ್ಯವೇ ಪ್ರವಾಹದೋಪಾದಲ್ಲಿ ಹರಿದು ಹೋಗ್ತಾ ಇದೆಯೋ ಎನ್ನುವಂಥ ಭಯವೂ ನನಗೆ ಉಂಟಾಗ್ತಾ ಇದೆ. ಆದರೆ ಇದರಲ್ಲಿ ನಾನು ಸಂತೋಷವನ್ನು ಕಾಣ್ತಾ ಇದ್ದೇನೆ. ಈ ರೀತಿ ಹರಿದು ಹೋದ ಕೋಡಿ ಕೋಡಿ ರಕ್ತ ನನ್ನ ದೌಷ್ಟ್ಯದಿಂದ ಮುಕ್ತಿಯನ್ನು ಕೊಟ್ಟಿದೆ.
ಆದರೆ ಪ್ರಾಣಕ್ಕಿನ್ನೂ ಮುಕ್ತಿ ಕೊಡಲಿಲ್ಲ. ಮುಕುಂದನಾದಂತ ನೀನೇ ಬಂದು ಬದುಕಬೇಕೆಂಬ ಆಸೆ ಉಂಟು ಅಂತ ಕೇಳ್ತಾ ಇದ್ದಿ. ನನಗ ಆ ಆಸೆ ಇಲ್ಲ ರಾಮ. ಮತ್ತೆ ನನಗೆ ಮುಕ್ತಿಯನ್ನು ಹೊಂದಬೇಕೆಂಬಂತ ಒಂದೇ ಒಂದು ಆಸೆ, ಅದನ್ನು ನೀನು ದಯಪಾಲಿಸಬೇಕು ಅಂತಾದ್ರೆ ಇದು ಇದು ಈ ಬಾಣ ನನ್ನ ಉರವನ್ನು ಭೇದಿಸ್ತಾ ಇದೆ. ನೋವನ್ನು ಸಹಿಸಲಾರೆ. ತದೇಕ ಚಿತ್ತದಿಂದ ಏಕಾಗ್ರತೆಯಿಂದ ನಿನ್ನನ್ನೇ ನೋಡುತ್ತಾ ನಿನ್ನನ್ನೇ ಸಂಸ್ತುತಿಸುತ್ತಾ ಪ್ರಾಣವನ್ನು ಬಿಟ್ಟರೆ ಮಾತ್ರ ಮುಕ್ತಿ. ಹಾಗಾಗಬೇಕು ಅಂತಾದ್ರೆ ಈ ಬಾಣವನ್ನು ನೀನೇ ಕೈಯಾರ ಹಿಂದಕ್ಕೆ ಸೆಳೆದುಕೋ ರಾಮ, ಹಿಂದಕ್ಕೆ ಸೆಳೆದುಕೋ. ಯಾರಿಗೆ ಬದುಕು ಕೊಡುವುದಿದ್ದರೂ ಯಾರ ಸಾವನ್ನು ಸಾಧಿಸುವುದಿದ್ದರೂ ಒಂದು ಉದಾತ್ತವಾದ ಆಶಯ ಬೇಕು, ಬದುಕಿಸುವವನಿಗೂ ಕೊಲ್ಲುವವನಿಗೂ. ಸಿಂಹಾಸನಕ್ಕೆ ಸಲ್ಲದೆ ರಾಜ್ಯವನ್ನು ನೀಗಾಡಿ ಕಾನನಕ್ಕೆ ಬಂದು ಅಬಲೆಯಾದ ಸತಿಯನ್ನು ಹೋಗಾಡಿದ ಅತಿಬಲನು ಅಂತ ವ್ಯಂಗ್ಯದಿಂದ ಚುಚ್ಚಿದೆ. ಈಗ ಮತ್ತೆ ಹೇಳಬೇಡ, ನನಗೇ ನಾಚಿಕೆ ಆಗ್ತದೆ. ಯಾಕೆ ಹೇಳುವುದು ಗೊತ್ತೋ, ರಾಮನಿಗೆ ರಾಮನ ರಾಜ್ಯ ಸ್ಥಾಪಿಸಬೇಕು ಅಂತಾದ್ರೆ ಅಯೋಧ್ಯೆಯೇ ಬೇಡವಾಗಿ ರಾಮ ಒಪ್ಪಿದ್ದರಲ್ಲಿರುವ ಧರ್ಮವನ್ನು ಗುರುತಿಸಿ ಸತ್ಯವನ್ನು ಮಾನಿಸಿ ಅದನ್ನು ತಾವು ಒಪ್ಪಿದವರೆಲ್ಲಿರ್ತಾರೋ ಅದು ರಾಮನ ರಾಜ್ಯವಾಗುತ್ತದೆ. ಅದನ್ನು ನಿವಾರಿಸುವವರು, ಅದನ್ನು ನಿರಾಕರಿಸುವವರು ಅಯೋಧ್ಯೆಯಲ್ಲೇ ಇದ್ರು ಅದು ನನ್ನ ರಾಜ್ಯ ಅಂತ ಆಗುವುದಿಲ್ಲ. ಕಿಷ್ಕಿಂಧೆಯನ್ನು ರಾಮರಾಜ್ಯವಾಗಿಸುವುದು ಈ ನೆಲೆಯಲ್ಲಿ ರಾಮ ಒಪ್ಪಿದ ಸತ್ಯವನ್ನು ಮಾನಿಸಿದೆ. ರಾಮ ಧರ್ಮ ಅಂತ ಹೇಳಿದ್ದನ್ನು ತಾನು ಅಪರಾಧ ಮಾಡಿದ್ದೇನೆ ಎಂಬ ಅರಿವಿನಿಂದ ಒಳಗೊಂಡೆ. ಬದುಕುತ್ತೇನೆ ಅಂತ ಕೇಳಿದ್ರು ತಪ್ಪಿ ನಡೆದ ತಾನು ಬದುಕಿದರೆ ಕೆಟ್ಟ ಪರಿಪಾಠವಾಗುತ್ತದೆ ಎಂಬುದರಿಂದ ಸಾವನ್ನು ಒಪ್ಪಿದೆ. ಇದು ರಾಮರಾಜ್ಯದ ಸತ್ವಜಯ ಆಗುವ ವಿಧಾನ. ಸಾವು ನಿನ್ನ ವರ್ಗಕ್ಕೆ, ನಿನ್ನ ಜನಪದಕ್ಕೆ ರಾಮನ ಜೊತೆಗೂಡುವುದಕ್ಕೆ ಪ್ರಚೋದನೆ ಕೊಟ್ಟಿದ್ದ. ನನಗೆ ಇನ್ನೊಂದು ಜನ್ಮ ಬೇಡ, ಮತ್ತೊಂದು ಜನ್ಮ ಎತ್ತುವ ಅನಿವಾರ್ಯತೆ ಉಂಟು ಅಂತಾದ್ರೆ ನಿನ್ನ ಮಂದಿರವನ್ನ ಕಟ್ಟುವ ಕರಸೇವಕರಾಗಿ ಹುಟ್ಟುವಂತೆ ನನ್ನನ್ನು ಅನುಗ್ರಹಿಸಿದ. ಭಾಷೆಯ ಆ ಉದಾತ್ತತೆ ಅದು ಸಫಲವಾಗಲಿ, ನಿನ್ನ ಜನಪದದಲ್ಲಿ ನೆಲೆಗೊಳ್ಳಿ, ನಿನ್ನ ಅಪೇಕ್ಷೆಯನ್ನು